ॐ अज्ञानतिमिरान्धस्य ज्ञानाञ्जनशलाकया चक्षुरुन्मीलितं येन तस्मै श्रीगुरवे नमः। ॐ विष्णुपदाय कृष्णपृष्ठाय भूतले श्रीमते भक्तिवेदान्त स्वामिनीति नामिने। नमस्ते सरस्वती देवी गौरवाणी प्रचारिणी निर्विशेष शून्यवादी पाश्यता देशतारिणी। जय श्री कृष्ण चैतन्य प्रभो नित्यानंद श्री अद्वैता गदाधरा श्रीवासादि गौर भक्तवृंद। हरे कृष्ण 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 हरे हरे, हरे राम 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 हरे हरे, हरे कृष्ण 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 हरे हरे, हरे राम 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 हरे हरे। हे कृष्णा करुणा सिंधु दीनबंधु जगतपते गोपेश गोपिका कांत राधा कांत नमोस्तुते। नमो ब्राह्मण देवाय गो ब्राह्मण हिताय च जगत हिताय कृष्णाय गोविंदाय ते नमः। तप्त कांचन गौरांगी राधे वृंदावनेश्वरी वृषभानुसुते देवी प्रणमामि हरिप्रिये। नमो महावदन्याय कृष्ण प्रेम प्रदायते कृष्णाय कृष्ण चैतन्य नाम्ने गौरत्विषे नमः। वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। अनंत कोटि वैष्णव वृंद की जय। नमाचार्य हरिदास ठाकुर की जय। श्रीला प्रभुपाद की जय। हरे कृष्णा। ओके, हरे कृष्ण। हरे कृष्ण। नमस्ते नरसिंहाय, नमस्ते नरसिंहाय प्रह्लादलाददायिने, प्रह्लादलाददायिने हिरण्याकशिपूर्वक्षः, हिरण्याकशिपूर्वक्षः शीलटङ्कानखालाये, शीलटङ्कानखालाये इतो नरसिंहा परतो नरसिंहो, इतो नरसिंहा परतो नरसिंहो यतो यतो यामि ततो नरसिंहो, यतो यामि ततो नरसिंहो बहि नरसिंहा हृदये नरसिंहो, बहि नरसिंहो हृदये नरसिंहो नरसिंहमदिं शरणं प्रपद्ये, नरसिंहमदिं शरणं प्रपद्ये। तव करकमलवरे नाखाम् अद्भुतशृङ्गाम् दलिता हिरण्यकशिपु तनुभृङ्गा केशवधृता नरहरिरूपा। जय जगदीश हरे, जय जगदीश हरे, जय जगदीश हरे। जय नरसिंहदेव, जय नरसिंहदेव, नरसिंहदेव जय नरसिंहदेव। जय प्रहलाद महाराज, जय प्रहलाद महाराज, प्रहलाद महाराज जय प्रहलाद महाराज। जय जय प्रभुपाद, प्रभुपाद, प्रभुपाद जय जय प्रभुपाद। निताय गौर हरि बोल, हरि बोल, हरि बोल, निताय गौर हरि बोल। हरे कृष्णा।
ಎಲ್ಲರಿಗೂ ಸ್ವಾಗತ. हरे कृष्ण माता जी। ಹರೇ ಕೃಷ್ಣ ಹರೇ ಕೃಷ್ಣ हरे कृष्ण माता जी। ಹರೇ हरे कृष्ण माता जी। ಹರೇ ಕೃಷ್ಣ ಹರೇ ಕೃಷ್ಣ हरे कृष्ण ಹರೇ ಕೃಷ್ಣ ಹರೇ ಕೃಷ್ಣ ಹರೇ ಕೃಷ್ಣ. ಓಕೆ, ಇವತ್ತಿನ ಅಧ್ಯಾಯಕ್ಕೆ ಹೋಗೋಣ. हरे कृष्ण ಹರೇ ಕೃಷ್ಣ ಹರೇ ಕೃಷ್ಣ हरे कृष्ण माता जी। ಹರೇ ಕೃಷ್ಣ माता जी। ಹರೇ ಕೃಷ್ಣ. हरे कृष्ण माता जी। ಹರೇ ಕೃಷ್ಣ. हरे कृष्ण माता जी। ಹರೇ ಕೃಷ್ಣ ಹರೇ ಕೃಷ್ಣ हरे कृष्ण माता जी। ಹರೇ ಕೃಷ್ಣ ಹರೇ ಕೃಷ್ಣ. हरे कृष्ण ನೀಲಂ ಮಾತಾಜಿ ಸ್ಕ್ರೀನ್ ವ್ಯೂ ಆಗ್ತಾ ಇದೆ. हरे कृष्ण माता जी। ಹರೇ ಕೃಷ್ಣ. Yes, Mataji, you can see the screen. ಓಕೆ ಮಾತಾಜಿ. ಓಕೆ, ಮ್ಯೂಟ್ ಮಾಡಿ ಎಲ್ಲರನ್ನು. Okay, Mataji. ಹರೇ ಕೃಷ್ಣ. ಸಾರಿ. वीडियो माಡು. ಓಕೆ, ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಇವತ್ತು ಅಧ್ಯಾಯ 4, ಜ್ಞಾನ ಯೋಗ. ಸೊ ಜ್ಞಾನ ಕರ್ಮ ಸನ್ಯಾಸ ಯೋಗ, ಸೊ ದಿವ್ಯ ಜ್ಞಾನ. ಸೊ ನಾವು ನಿನ್ನೆ ಹೇಳಿ ಮಾತಾಡಿ. Screen is visible along with the side slides. I'll change. Start ಮಾಡ್ತೀನಿ. ಎಸ್. ಸೊ ಈಗ ನಿನ್ನೆದು ಅಧ್ಯಾಯದಿಂದ ನಾವು ನೋಡೋದಾದ್ರೆ, ನಿನ್ನೆ ಅಧ್ಯಾಯದಲ್ಲಿ ನಾವು ಕೃಷ್ಣ ಅಂದ್ರೆ ಹೇಗೆ ಕಾಮ ಜ್ಞಾನವನ್ನ ಹೇಗೆ ಆವರಿಸಿರುತ್ತೆ ಅಂತ ಹೇಳೋದನ್ನ ನೋಡ್ವಿ. ಅಂದ್ರೆ ಈಗ ಮನುಷ್ಯ ಅಂದ್ರೆ ಮಾನವ ಜನ್ಮದಲ್ಲಿ ಇದು ಹೊಗೆಯನ್ನ ಬೆಂಕಿಯನ್ನ ಹೊಗೆ ಆವರಿಸಿರೋ ಹಾಗೆ, ಮತ್ತೆ ಪ್ರಾಣಿಗಳ ಇದರಲ್ಲಿ ಅಂದ್ರೆ ಒಂದು ಕನ್ನಡಿಯನ್ನ ಹೇಗೆ ಧೂಳು ಆವರಿಸಿಕೊಂಡಿರುತ್ತೋ ಅದನ್ನ ಪ್ರಾಣಿಗಳ ಒಂದು ಜನ್ಮಕ್ಕೆ ಕಂಪೇರ್ ಮಾಡಿದಾನೆ ಕೃಷ್ಣ. ಮತ್ತೆ ಇನ್ನೊಂದು ಸಸ್ಯಗಳ ಅಂದ್ರೆ ಗಿಡ ಮರಗಳನ್ನ ಭ್ರೂಣದಲ್ಲಿ ಇರೋ ಶಿಶುವಿನ ಹಾಗೆ, ಅಂದ್ರೆ ಅಷ್ಟು ಕಷ್ಟ ಅಂತ ಹೇಳ್ಬಿಟ್ಟು, ಅಂದ್ರೆ ಕಾನ್ಶಿಯಸ್ನೆಸ್ ಅಂದ್ರೆ ಪ್ರಜ್ಞೆ ಅಷ್ಟು ಕಡಿಮೆ ಇರುತ್ತೆ ಅಂತ ಹೇಳಿ. ಸೊ ಅದ್ರ ಬಗ್ಗೆ ತಿಳ್ಕೊಂಡ್ವಿ. ಮತ್ತೆ ಇನ್ನೊಂದು ಕರ್ಮಯೋಗ ಅಂದ್ರೆ ಸಕಾಮ ಕರ್ಮದಿಂದ ನಿಷ್ಕಾಮ ಕರ್ಮಕ್ಕೆ ಹೇಗೆ ಬರುವಂತದ್ದು ಅಂತ. ಸೊ ಈಗ ಇವತ್ತಿನದ್ರಲ್ಲಿ ಹೇಗೆ ಜ್ಞಾನ ಅಂದ್ರೆ ದಿವ್ಯ ಜ್ಞಾನನ ಪಡೆಯುವಂತದ್ದು ಹೇಗೆ ಅಂತ ಹೇಳಿ ಇದರಲ್ಲಿ ಕೃಷ್ಣ ಹೇಳ್ತಾನೆ. ಸೊ ಈಗ ಬಂತ ಮಾತಾಜಿ ಸ್ಲೈಡ್? ಸ್ಲೈಡ್ ಇದೆ ಮಾತಾಜಿ, ಜೊತೆಗೆ ಸೈಡಲ್ಲೇ ಬರ್ತಾ ಇದೆ. ಮತ್ತೆ ಸೈಡಲ್ಲೇ ಬರ್ತಾ ಇದೆಯಾ? ಹೌದು ಮಾತಾಜಿ, ಅದನ್ನು ಬರ್ತಾ ಇದೆ. The other slides are also there. ಓಕೆ ಒಂದು ನಿಮಿಷ. ಈಗ ಇದು ಕರೆಕ್ಟ್ ಮಾತಾಜಿ, ಬಂದಿದೆ ಅಲ್ಲ? ಬಂದಿದೆ. ಓಕೆ, ಥ್ಯಾಂಕ್ ಯು. ಓಕೆ, ಭಗವದ್ಗೀತಾ ಆಸ್ ಇಟ್ ಈಸ್ ಅಂದ್ರೆ ಕನ್ನಡದಲ್ಲಿ ಭಗವದ್ಗೀತಾ ಯಥಾರೂಪ. ಸೊ ಯಾಕೆ ಪ್ರಭುಪಾದು ಅಂದ್ರೆ ಭಗವದ್ಗೀತಾ ಆಸ್ ಇಟ್ ಈಸ್ ಯಾಕೆ ಅಂದ್ರೆ ಬೇರೆ ಭಗವದ್ಗೀತೆ ನಾವು ಓದ್ಬಾರ್ದ, ಯಾಕೆ ಭಗವದ್ಗೀತೆ ಯಥಾರೂಪನೇ ಓದ್ಬೇಕು ಅಂತ ಹೇಳಿದ್ರೆ, ಆಕ್ಚುಲಿ ಇದರಲ್ಲಿ ಮುನ್ನುಡಿಯಲ್ಲಿ ಪ್ರಭುಪಾದ್ ಕೊಡ್ತಾರೆ ಯಾಕೆ ಅದು ಭಗವದ್ಗೀತಾ ಆಸ್ ಇಟ್ ಈಸ್ ಅಂತ ಅಥವಾ ಯಥಾರೂಪ ಅಂತ ಯಾಕೆ ಇಟ್ಟಿರೋದು ಅಂತ ಹೇಳ್ಬಿಟ್ಟು. ಅಂದ್ರೆ ಇದರಲ್ಲಿ
ಏನಂತ ಹೇಳಿದ್ರೆ ಕೃಷ್ಣ ಕೊಟ್ಟಿರುವಂತ ಸಂದೇಶ ಅಂದ್ರೆ ಅದರಲ್ಲಿ ಅಂದ್ರೆ ಒಂದು ಯಾವುದೇ ಒಂದು ಇಂಟರ್ಪ್ರಿಟೇಷನ್ ಇಲ್ಲದೆ ಸ್ವಂತವಾಗಿ ಅಂದ್ರೆ ಈಗ ತುಂಬಾ ಜನ ಈಗ ಒಂದು 600 ಎಡಿಷನ್ ಎಲ್ಲ ನಮಗೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ. ಹಾಗಾಗಿ ಅದರಲ್ಲಿ ಒಂದು 90% ಅಷ್ಟೇ ಎಲ್ಲ ಬರೀ ಅಂದ್ರೆ ಅವ್ರದೇ ಓನ್ ಸ್ವಂತ ಅಭಿಪ್ರಾಯಗಳನ್ನ ಕೊಟ್ಟಿರ್ತಾರೆ. ಅಂದ್ರೆ ಯಾಕಂದ್ರೆ ಎಲ್ಲ ರಾಜಕಾರಣಿಗಳು ಬೇರೆ ಬೇರೆ ಯಾರ್ಯಾರು ಬರ್ದಿರ್ತಾರೆ ಅದನ್ನೆಲ್ಲ. ಸೊ ಹಾಗಾಗಿ ವಿದ್ವಾಂಸರು ಇರ್ಬೋದು, ಯಾರೇ ಇರ್ಬೋದು, ಬಟ್ ಆದ್ರೆ ಅವರೆಲ್ಲ ಬರ್ದಿರೋದು ಅದು ಅದರಲ್ಲಿ ತುಂಬಾ ದೋಷಗಳೇ ಇರುತ್ತೆ. ಬಟ್ ಏನಂತ ಹೇಳಿದ್ರೆ ಮತ್ತೆ ಪರಂಪರೆಯಿಂದ ಬಂದಿರುವಂತದ್ದಲ್ಲ, ಇದು ಮೇನ್ ಆಗಿ ಪರಂಪರೆಗೆ ಕನೆಕ್ಟ್ ಆಗಿರ್ಬೇಕು. ಸೊ ನಾವು ನೋಡಿದ್ವಿ ಅಂದ್ರೆ ಹೇಗೆ ಇದು ಭಗವದ್ಗೀತಾ ಆಸಿಟೀಸ್ ಅಂದ್ರೆ ಈಗ ಕೃಷ್ಣನಿಂದ ಬ್ರಹ್ಮನಿಗೆ ಬಂದು ಮತ್ತೆ ನಾರದ ಹಾಗೆ ಬಂದು ಆ ಒಂದು ಡಿಸಿಪ್ಲಿಕ್ ಸಕ್ಸೆಷನ್ ಏನಿದೆ, ಆ ಒಂದು ಗುರು ಶಿಷ್ಯ ಪರಂಪರೆ ಏನಿದೆ ಅದ್ರಲ್ಲೇ ಬಂದಿರ್ಬೇಕು. ಹಾಗೆ ಬಂದಿರೋ ಒಂದು ಭಗವದ್ಗೀತೆಯನ್ನು ಮಾತ್ರ ನಾವು ಓದ್ಬೇಕು ಅಂತ ಹೇಳಿ. ಮತ್ತೆ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಈ ಮಾಯಾವಾದಿಗಳೆಲ್ಲ ಬರ್ದಿರೋದು ಅಂದ್ರೆ ಅದು ಅವ್ರದ್ದು ಬರೀ ಊಹಾತ್ಮಕ ಚಿಂತನೆಗಳೇ ಜಾಸ್ತಿ ಇರುತ್ತೆ, ಅಂದ್ರೆ ದೇವ್ರ ಬಗ್ಗೆ ಜಾಸ್ತಿ ಇರಲ್ಲ. ಸೊ ಅಂತದನ್ನ ಅವರು ಮಾಯಾವಾದಿ ಭಾಷಾನ ಕಹಿಯೇ ನಾ ಸುನಿಬೆ ಅಂತಂದ್ರೆ ಹೋಯೇ ಸರ್ವನಾಶ ಅಂತಂದ್ರೆ ನಮ್ಗೆ ಬರೋ ಒಂದ್ ಸ್ವಲ್ಪ ಆಧ್ಯಾತ್ಮಿಕತೆಯಲ್ಲಿ ಇರೋದನ್ನು ಅದು ಹೊಟ್ಟೋಗುತ್ತೆ ಅಂತ ಹೇಳ್ಬಿಟ್ಟು. ಯಾಕೆ ಅಂತ ಹೇಳಿದ್ರೆ ನೀವು ಬೇರೆ ಬುಕ್ಗಳನ್ನ ನೋಡಿ ನೀವು ಅಂದ್ರೆ ಅದರಲ್ಲಿ ಕೃಷ್ಣನ್ ಬಗ್ಗೆ ಜಾಸ್ತಿ ಏನು ಗ್ಲೋರಿಫಿಕೇಶನ್ ಇರಲ್ಲ. ಬಟ್ ನಮ್ ಪ್ರಭುಪಾದ್ ಬುಕ್ ನೀವು ತೆಗೆದು ನೋಡ್ಬೇಕು, ಒಂದೊಂದು ಭಾವಾರ್ಥದಲ್ಲೂ ಕೃಷ್ಣನೇ ಕಾಣ್ತಾ ಇರುತ್ತೆ. ಅಂದ್ರೆ ಒಂದೊಂದು ಪ್ರತಿ ಪೇಜಲ್ಲೂ ಅಷ್ಟು ಕೃಷ್ಣ ಇರುತ್ತೆ. ಕೃಷ್ಣ ಕೃಷ್ಣ ಅಂತ ನೋಡ್ತೀವಿ ನಾವು. ಅಂದ್ರೆ ಅಷ್ಟು ಕೃಷ್ಣನ್ ಮೇಲೆ ಒಂದು ಭಕ್ತಿ ಪ್ರಭುಪಾದಿಗೆ. ಸೊ ಅದನ್ನ ನಾವು ಅವ್ರ ಪುಸ್ತಕಗಳು ನೋಡ್ಬೋದು. ಮತ್ತೆ ಅಂದ್ರೆ ಅವರು ಬೇರೆಯವರೆಲ್ಲ ಅಂದ್ರೆ ಕೃಷ್ಣನ ಸರ್ವೋತ್ತಮ ಅಂದ್ರೆ ಸುಪ್ರೀಂ ಪರ್ಸನಾಲಿಟಿ ಅಂದ್ರೆ ಗಾಡ್ ಅಂತ ಹೇಳಿ ದೇವ್ರು ಅಂತ ಹೇಳಿನೂ ಅದ್ರಲ್ಲಿ ಎಲ್ಲೂ ಇರೋದೇ ಇಲ್ಲ. ಅಂದ್ರೆ ಬೇರೆ ಪುಸ್ತಕಗಳಲ್ಲಿ ನಾವು ಕೃಷ್ಣನ ಅಷ್ಟು ಗ್ಲೋರಿಫಿಕೇಶನ್ ಇರಲ್ಲ ನಮ್ಮ ಬುಕ್ ಅಲ್ಲಿ ಇರೋ ತರ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಕೃಷ್ಣನ ಇಚ್ಛೆ ಏನಿದೆ ಅಂದ್ರೆ ಈ ಭಗವದ್ಗೀತೆಯಲ್ಲಿ ಹೇಳೋ ಅಂತ ಕಾರಣ ಏನು ಅಂತ ಹೇಳಿ ತುಂಬಾ ಚೆನ್ನಾಗಿ ಅದರಲ್ಲಿ ವಿವರಿಸಿದ್ದಾರೆ ಪ್ರಭುಪಾದ. ಎಲ್ಲ ಪರ್ಪಟಲ್ಲೆಲ್ಲ ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಏನು ಉದ್ದೇಶ, ಯಾಕೆ ಅಂದ್ರೆ ಕೃಷ್ಣ ಆಕ್ಚುಲಿ 9ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ಮನ್ಮನ ಭವ ಮದ್ಭಕ್ತೋ ಮದ್ಯಾಜಿ ಮಾಂ ನಮಸ್ಕುರು ಮಯೈ ವೈಶ್ಯಸಿ ತ್ವೈವ ಆತ್ಮಾನಂ ಮತ್ಪರಾಯಣ. ಅಂದ್ರೆ ನನ್ನ ಭಕ್ತನಾಗು, ನನಗೆ ನಮಸ್ಕರಿಸು, ನನ್ನ ಪೂಜೆ ಮಾಡು. ಸೊ ಇದರಿಂದ ನೀನು ಖಂಡಿತವಾಗಿ ನನ್ನ ಹತ್ರ ಬರ್ತೀಯಾ ಅಂತ ಹೇಳ್ಬಿಟ್ಟು. ಸೊ ಅದು ಕೃಷ್ಣನ ಒಂದು ಇಚ್ಛೆ. ಯಾಕೆ ಅಂತ ಹೇಳಿದ್ರೆ ನಾವು ಈಗ ಭೌತಿಕ ಅಂದ್ರೆ ಜಗತ್ತಿಗೆ ಬಂದಿದ್ದೇವೆ, ಬಟ್ ನಮ್ದು ನಿಜವಾದ ಸ್ಥಾನ ಗೋಲೋಕ ಅಂದ್ರೆ ನಾವು ಕೃಷ್ಣನ ಧಾಮಕ್ಕೆ ಹೋಗ್ಬೇಕು. ಸೊ ಹಾಗಾಗಿ ಅದಕ್ಕೆ ಯಾವ ರೀತಿಯಲ್ಲಿ ನಾವು ಹೋಗ್ಬೋದು ಅಂತ ಹೇಳಿ ನಾವು ಮತ್ತೆ ತುಂಬಾ ಚೆನ್ನಾಗಿ ಪ್ರಭುಪಾದ ಕೊಟ್ಟಿದ್ದಾರೆ ಅದರಲ್ಲಿ ಭಾವಾರ್ಥಗಳಲ್ಲಿ. ಮತ್ತೆ ಇನ್ನೊಂದೆಂತ ಹೇಳಿದ್ರೆ ನಮ್ದು ಸ್ಥಾನ ಏನು ಅಂದ್ರೆ ಲೈಕ್ ಆಸ್ ಎ ಸೋಲ್ ಅಂದ್ರೆ ಸೋಲ್ದು ಸ್ಥಾನ ಏನಂದ್ರೆ ಆತ್ಮದ್ದು ಸ್ಥಾನ ಏನು ಅಂತ ಹೇಳಿದ್ರೆ ಜೀವೇರ ಸ್ವರೂಪ ನಿತ್ಯ ಕೃಷ್ಣದಾಸ್ ಅಂದ್ರೆ ಕೃಷ್ಣನ ಸೇವಕರು ನಾವು. ಸೊ ಅದನ್ನ ನಮಗೀಗ ಮರ್ತೋಗಿದೆ. ಸೊ ಅದನ್ನ ಮತ್ತೆ ಎಸ್ಟಾಬ್ಲಿಷ್ ಮಾಡುವಂತದ್ದು. ಸೊ ಪ್ರಭುಪಾದು ಈ ಒಂದು ಉದ್ದೇಶದಲ್ಲಿ ಅವರು ಆಸ್ ಇಟ್ ಈಸ್ ಅಂತ ಹೇಳಿ ಕೊಟ್ಟಿದ್ದಾರೆ, ಅಂದ್ರೆ ಕೃಷ್ಣ ಹೇಳಿರೋದನ್ನ ಅಂತ. ಮತ್ತೆ ಇದರಲ್ಲಿ ನಾವು ಇನ್ನೊಂದೇನಂದ್ರೆ ದಿವ್ಯ ಜ್ಞಾನ ಮತ್ತೆ ದೇವರ ಒಂದು ದಿವ್ಯ ಗುಣಗಳೇನಿದೆ ಅದ್ರ ಬಗ್ಗೆ ತಿಳ್ಕೊತೀವಿ. ಮತ್ತೆ ಕೃಷ್ಣನ ಅಂದ್ರೆ ಈ ಹೇಗೆ ಈ ಜ್ಞಾನವನ್ನ ಪಡೆಯುವಂತದ್ದು ಅಂತ ಹೇಳ್ಬಿಟ್ಟು ಕೂಡ ನಾವಿಲ್ಲಿ ನೋಡ್ಬೋದು. ಭಗವದ್ಗೀತೆ ಇತಿಹಾಸ. ಸೊ ಇದು ಸ್ವಲ್ಪ ಇತಿಹಾಸ ನೋಡೋಣ ಯಾವಾಗಿಂದ ಅಂತ. ಈಗ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ 5000 ವರ್ಷದ ಹಿಂದೆ ಈಗ ದ್ವಾಪರ ಯುಗ ಇನ್ನೇನು ಮುಗಿಬೇಕು ಅನ್ನುವಾಗ ಕೃಷ್ಣ ಅರ್ಜುನನಿಗೆ ಹೇಳಿರೋದು ಅಲ್ವಾ. ಅಂದ್ರೆ ನಾವು ಹೆಚ್ಚಾಗಿ ಅದನ್ನ ಎಲ್ಲರೂ ತಿಳ್ಕೊಂಡಿದ್ದೇವೆ. ಬಟ್ ಇಲ್ಲಿ ಕೃಷ್ಣ ಏನ್ ಹೇಳ್ತಾನೆ ನೋಡೋಣ. ಶ್ರೀ ಭಗವಾನುವಾಚ ಇಮಂ ವಿವಸ್ವತೆ ಯೋಗಂ ಪ್ರೋಕ್ತವಾನಹಮವ್ಯಯಂ ವಿವಸ್ವಾನ್ ಮನವೇ ಪ್ರಾಹ ಮನುರಿಕ್ಷ್ವಾಕುವೇ ಅಬ್ರವೀತ್. ದೇವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನು ಹೇಳಿದನು, ನಾಶವಿಲ್ಲದ ಈ ಯೋಗ ವಿಜ್ಞಾನವನ್ನು ನಾನು ವಿವಸ್ವಾನ್ ಎಂದರೆ ಸೂರ್ಯನಿಗೆ ಹೇಳಿದೆನು. ವಿವಸ್ವಾನನು ಅದನ್ನು ಮಾನವ ಕುಲದ ತಂದೆಯಾದ ಮನುವಿಗೆ ಹೇಳಿದನು. ಮನುವು ಇಕ್ಷ್ವಾಕುವಿಗೆ ಹೇಳಿದನು. ಸೊ ಏನ್ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ? ಸೊ ನಾವ್ ಅನ್ಕೊಂಡಿರೋದೇನಂದ್ರೆ ಕೃಷ್ಣ ಮೊದ್ಲು ಅರ್ಜುನನಿಗೆ ಹೇಳಿದ್ದು ಅಂತ ಅಲ್ಲ. ಕೃಷ್ಣ ಹೇಳ್ತಾ ಇದ್ದಾನೆ, ನಾನು ಇದೇ ಜ್ಞಾನನ ವಿವಸ್ವಾನ್ ಅಂದ್ರೆ ಯಾರು? ಸೂರ್ಯ ದೇವರು. ವಿವಸ್ವಾನ್ ಅಂದ್ರೆ ಈಗ ನಾವು ಸೂರ್ಯನ ಒಂದು ಗ್ರಹ ಏನಿದೆ ಅಲ್ಲಿ ಸೂರ್ಯ ದೇವರು ವಾಸಿಸ್ತಾರೆ. ನಮಗೆ ಕಾಣುವಂಥದ್ದು ಬರೇ ಬೆಳಕು,
ಆದ್ರೆ ಸೂರ್ಯನು ಈಸ್ ಎ ಪರ್ಸನ್. ಸೊ ಅಲ್ಲಿ ಸೂರ್ಯ ದೇವರು ಅಂದ್ರೆ ಅವರ ಹೆಸರು ವಿವಸ್ವಾನ್ ಅಂತ ಹೇಳಿ, ಈ ಯುಗದಲ್ಲಿ ವಿವಸ್ವಾನ್. ಸೊ ಅವರಿಗೆ ನಾನು ಫಸ್ಟ್ ಹೇಳಿದ್ದು. ಅವರು ಮತ್ತೆ ಅವರ ಇವರಿಗೆ ಸೂರ್ಯದೇವನ ಮನುಕುಲ ಮನುಗೆ ಹೇಳಿದ್ದು, ಅಂದ್ರೆ ಮನುಕುಲದ ತಂದೆ ಮನುಗೆ ಹೇಳಿದ್ದು. ಮತ್ತೆ ಮನು ಅವರ ಮಗ ಅಂದ್ರೆ ಇಕ್ಷ್ವಾಕು ಆಗ ಇಡೀ ಭಾರತ ಖಂಡವನ್ನೇ ಆಳ್ತಾ ಇದ್ದಿದ್ದು ರಾಜ. ಅಂದ್ರೆ ಆಗ ಬೇರೆ ಬೇರೆ ದೇಶಗಳೆಲ್ಲ ಇರ್ಲಿಲ್ಲ. ಅಂದ್ರೆ ಭಾರತ ಭೂಮಿನೇ ಒಂದು ಆಸ್ ಎ ಗ್ಲೋಬ್, ಅಂದ್ರೆ ಫುಲ್ ಇಡೀ ಅರ್ಥನ ಅಂದ್ರೆ ಭೂಮಿಯನ್ನೇ ಆಳ್ತಾ ಇದ್ದಿದ್ದು ಒಬ್ನೇ ರಾಜ, ಇಕ್ಷ್ವಾಕು ಅಂತ ಹೇಳಿ. ಅಂದ್ರೆ ನೀವು ಈ ಕೇಳಿರ್ತೀರಾ, ಇಕ್ಷ್ವಾಕು ಇದೇ ವಂಶದಲ್ಲಿ ಶ್ರೀರಾಮಚಂದ್ರ ಕೂಡ ಬಂದಿದ್ದು, ಅಂದ್ರೆ ಶ್ರೀರಾಮ ದೇವ್ರು. ಸೊ ಹೀಗೆ ಒಂದು ಅಂದ್ರೆ ಹೇಗೆ ಅಂದ್ರೆ ಪಾರಂಪರಿಕವಾಗಿ ಇದು ಬರ್ತಾ ಇದ್ದಿದ್ದು. ಆಗಿನ ಕಾಲದಲ್ಲೆಲ್ಲ ಏನು ಪುಸ್ತಕಗಳು ಅಂದ್ರೆ ಈಗ ನಾವು ಹೇಗೆ ಬರಿತೀವಿ ಆತರ ಇರ್ಲಿಲ್ಲ. ಇಲ್ಲಾಂದ್ರೆ ಶ್ರುತಿ ಅಂದ್ರೆ ಕೇಳುವಂಥದ್ದು, ಅಂದ್ರೆ ಒಬ್ರಿಂದ ಒಬ್ರಿಗೆ ಹೇಳುವಂಥದ್ದು, ಹಾಗೆ ಪಾಸನ ಅಂದ್ರೆ ಪರಂಪರೆಯಾಗಿ ಬರುವಂತದ್ದು ಇದು ಜ್ಞಾನ. ಸೊ ಆಗ ರಾಜರ್ಷಿಗಳು ಅಂತ ಇವರೆಲ್ಲ, ರಾಜರ್ಷಿಗಳು ಅಂದ್ರೆ ಅವರಿಗೆ ತುಂಬಾ ಹೈಲಿ ಕ್ವಾಲಿಫೈಡ್, ಅವರಿಗೆ ಅಷ್ಟು ಅಂದ್ರೆ ಕೃಷ್ಣ ಪ್ರಜ್ಞೆಯಲ್ಲೂ ಅವರಿಗೆ ತುಂಬಾ ಜ್ಞಾನ ಇರುವಂತದ್ದು. ಅಂದ್ರೆ ಯಾಕೆ ರಾಜರ್ಷಿ ಅಂದ್ರೆ ಅವರಿಗೆ ಅವರು ಪ್ರಜೆಗಳನ್ನ ಕೃಷ್ಣ ಪ್ರಜ್ಞೆಗೆ ತರ್ಬೇಕು, ಅವ್ರದ್ದು ಅದು ಜವಾಬ್ದಾರಿ. ಸೊ ರಾಜ ಆಗಿರೋರು ಅಥವಾ ಯಾರು ಲೀಡರ್ಸ್ ಇರ್ತಾರೆ, ಅವ್ರದ್ದು ಏನ್ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳಿದ್ರೆ ಅವ್ರನ್ನ ಒಂದು ಆಧ್ಯಾತ್ಮಿಕ ಇದ್ರಲ್ಲಿ ಜನರನ್ನ ತರ್ಬೇಕು, ಹಾಗಾಗಿ ಅವರಿಗೆ ಅದರಲ್ಲಿ ಬೋಧನೆ ಕೊಡ್ಬೇಕು. ಸೊ ಅದು ಅವರ ಒಂದು ಉದ್ದೇಶ ಇತ್ತು. ಯಾರ್ದು ಅಂದ್ರೆ ಮತ್ತೆ ಇನ್ನೊಂದೇನಂತ ಹೇಳಿದ್ರೆ, ಈ ಸೂರ್ಯನ ಕಣ್ಣುಗಳು, ಕೃಷ್ಣನ ಕಣ್ಣು ಅಂತ ಹೇಳ್ತಾರೆ ಸೂರ್ಯನ. ಒಂದು ಕಣ್ಣು ಸೂರ್ಯ, ಪ್ರಭುಪಾದ್ ಹೇಳ್ತಾರ ಆತರ, ಒಂದು ಕಣ್ಣು ಸೂರ್ಯ, ಇನ್ನೊಂದು ಕಣ್ಣು ಚಂದ್ರ ಅಂತ. ಸೊ ಬ್ರಹ್ಮ ಸಂಹಿತೆಯಲ್ಲಿ ಒಂದು ಶ್ಲೋಕ ಇದೆ, ಯಕ್ಷಾಕ್ಷುರೇವ ಸವಿತಾ ಸಕಲ ಗ್ರಹಾಣಾಂ ರಾಜ ಸಮಸ್ತ ಸುರಮೂರ್ತಿರಶೇಷ ತೇಜಃ ಯಸ್ಯಾಗ್ನಯಾ ಭ್ರಮತಿ ಸಂವ್ರತ ಕಾಲ ಚಕ್ರೋ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಅಂದ್ರೆ ಆ ಸೂರ್ಯನಿಗೆ ಸಿಗುವಂತ ಶಾಖ ಆಗ್ಲಿ ಬೆಳಕಾಗ್ಲಿ ಎಲ್ಲಿಂದ ಬರುತ್ತೆ? ಅದು ಕೃಷ್ಣನಿಂದ ಬರುತ್ತೆ. ಅವನಾಗಿ ಯಾರಿಗೂನು, ಈ ದೇವತೆಗಳಾಗ್ಲಿ ಯಾರೇ ಇರ್ಲಿ, ಎಲ್ರಿಗೂನು ಬರುವಂತದ್ದು ಶಕ್ತಿ ಎಲ್ಲಿಂದ? ಕೃಷ್ಣನಿಂದ ಅಂತ ಹೇಳ್ಬಿಟ್ಟು ಇದು ಬ್ರಹ್ಮನ ಪ್ರಾರ್ಥನೆ. ಮತ್ತೆ ಯಸ್ಯಾಗ್ನೇಯ ಭ್ರಮತಿ ಸಂವ್ರತ ಕಾಲಚಕ್ರ, ಈ ಕಾಲಚಕ್ರ ಏನಿದೆ ಅಂದ್ರೆ ಸೂರ್ಯ ಹುಟ್ಟೋದಿರ್ಬೋದು, ಮುಳುಗೋದಿರ್ಬೋದು, ಅದೆಲ್ಲಾನು ಆಗುವಂತದ್ದು ಕೃಷ್ಣನ ಒಂದು ಆದೇಶದ ಮೇಲೆ ಅಂತ ಹೇಳಿ ಬ್ರಹ್ಮ ಅದರಲ್ಲಿ ಅವನ ಪ್ರಾರ್ಥನೆಯಲ್ಲಿ ಹೇಳ್ತಾನೆ. ಸೊ ಇದು ಇತಿಹಾಸ. ಸೊ ಹೀಗೆ ಪುಸ್ತಕ ಮೊದಲು ಕೃಷ್ಣನಿಂದ ಮನುವಿಂದ ಇಕ್ಷ್ವಾಕು, ವಿವಸ್ವಾನ್ ಅಲ್ಲ ಸಾರಿ ಕೃಷ್ಣನಿಂದ ವಿವಸ್ವಾನಿಂದ ಮನುವಿಂದ ಇಕ್ಷ್ವಾಕು, ಹೀಗೆ ಬಂದಿದೆ. ಏವಂ ಪರಂಪರಾ ಪ್ರಾಪ್ತಂ ಇಮಂ ರಾಜರ್ಷಯೋ ವಿದುಃ ಸಕಾಲೇ ನೇಹ ಮಹತಾ ಯೋಗೋ ನಷ್ಟ ಪರಂತಪ. ಸೊ ಹಾಗಿದ್ರೆ ಇದು ಹೇಳೋಂತ ಅವಶ್ಯಕತೆ ಏನ್ ಬಂತು ಅರ್ಜುನನಿಗೆ ಅಂತ ಹೇಳಿ ಪ್ರಶ್ನೆ. ಸೊ ಯಾಕೆ ಈಗ ಮತ್ತೆ ಕೃಷ್ಣ ಹೇಳುವಂತದ್ದು ಅಂತ ಹೇಳಿದ್ರೆ, ಅಂದ್ರೆ ಅದು ಮಧ್ಯದಲ್ಲಿ ಏನಾಗಿದೆ, ಪರಂಪರೆಯಾಗಿ ಹೇಳ್ತಾ ಬರುವಾಗ ಮಧ್ಯದಲ್ಲಿ ಎಲ್ಲಿಯೋ ಅಂದ್ರೆ ಇಕ್ಷ್ವಾಕುವರೆಗೂ ಬಂದಿದೆ ಅದು. ಅದಾದ್ಮೇಲೆ ನಂತರ ರಾಜ್ಯದಲ್ಲಿ ಮಧ್ಯದಲ್ಲಿ ಎಲ್ಲೋ ಅದು ಚೈನ್ ಕಟ್ ಆಗಿದೆ. ಸೊ ಹಾಗಾಗಿ ಮತ್ತೆ ಹೇಳುವಂತ ಪರಿಸ್ಥಿತಿ ಬಂತು ಅಂತ ಹೇಳಿ. ಇಲ್ಲ ಅಂದ್ರೆ ಎಲ್ಲಾ ರಾಜರಿಗೂ ಗೊತ್ತಿತ್ತು, ಅಂದ್ರೆ ರಾಜರಾಗ್ಬೇಕಾದ್ರೂ ಅವರಿಗೆ ಕ್ವಾಲಿಫಿಕೇಶನ್ ಇತ್ತು. ಈ ತರ ಆಧ್ಯಾತ್ಮಿಕ ಎಲ್ಲ ಗೊತ್ತಿರೋರು ಮಾತ್ರ ಆಗ ರಾಜ ಆಗುವಂತದ್ದು, ಯಾರ್ಯಾರು ಆಗೋಂಗಿಲ್ಲ. ಮತ್ತೆ ಈ ಕ್ಷತ್ರಿಯ ಆದವರು ಅಷ್ಟು ಹೈಲಿ ಕ್ವಾಲಿಫೈಡ್ ಇರ್ತಾ ಇದ್ರು ಆಗೆಲ್ಲ ರಾಜರು. ಅಂದ್ರೆ ಇವನು ಕ್ಷತ್ರಿಯ, ಯಾರು ವಿವಸ್ವಾನು ಕ್ಷತ್ರಿಯ. ಸೊ ಹಾಗೆ ಕ್ಷತ್ರಿಯನಿಗೆ ಈ ಒಂದು ಜ್ಞಾನ ಹೇಳಿದ್ದು ಕೃಷ್ಣ. ಅದೇ ತರ ಈಗ ಮತ್ತೆ ಅರ್ಜುನನು ಕ್ಷತ್ರಿಯ. ಸೊ ಯುದ್ಧ ಭೂಮಿಲಿ ಅರ್ಜುನನಿಗೆ ಹೇಳುವಂತದ್ದು ಕೃಷ್ಣ. ಸೊ ಇದು ಪರಂಪರೆಗಳು, 4 ಪರಂಪರೆ. ಇದರಲ್ಲಿ ಕೃಷ್ಣನಿಂದ ಬ್ರಹ್ಮ ಮತ್ತೆ ಲಕ್ಷ್ಮಿ ಮತ್ತೆ ಈಶ್ವರ ಶಿವ ಮತ್ತೆ 4 ಕುಮಾರರು. ಸೊ ಇವರ ಆಚಾರ್ಯರು ಯಾರ್ಯಾರು ಅಂತ ಹೇಳಿದ್ರೆ, ಇದು ನಮ್ಮ ಇಸ್ಕಾನ್ ಸೇರುವಂತದ್ದು ಇದು ಬ್ರಹ್ಮ ಸಂಪ್ರದಾಯ, ಅಂದ್ರೆ ಬ್ರಹ್ಮ ಮಾಧವ ಗೌಡಿಯ ಸಂಪ್ರದಾಯ ಅಂತ ಹೇಳಿ ಪೂರ್ತಿ ಹೆಸರು. ಸೊ ಮಾಧ್ವಾಚಾರ್ಯರು ಇದರ ಆಚಾರ್ಯರು. ಮತ್ತೆ ಲಕ್ಷ್ಮೀ ಸಂಪ್ರದಾಯದಲ್ಲಿ ರಾಮಾನುಜಾಚಾರ್ಯ, ವಿಷ್ಣು ಶಿವಂದಲ್ಲಿ ವಿಷ್ಣು ಸ್ವಾಮಿ ಆಚಾರ್ಯರು. ಇದು 4 ಕುಮಾರರು, ಇದರಲ್ಲಿ ನಿಂಬಾಕರ ಆಚಾರ್ಯ.
ಸೊ ನೀವು ಯಾವ್ದಾದ್ರು ಪುಸ್ತಕ ಓದೋದಿದ್ರು ದಯವಿಟ್ಟು ಈ 4 ಸಂಪ್ರದಾಯದಲ್ಲಿ ಬರೋದಿದ್ರೆ ಮಾತ್ರ ನಾವು ಅದನ್ನ ಓದ್ಬೇಕು. ನೀವು ಯಾವ್ದೇ ಬುಕ್ ಓದ್ಬೇಕು ಅಂತಿದ್ರೆ ಅದು ಯಾವ ಸಂಪ್ರದಾಯಕ್ಕೆ ಸೇರಿದೆ ಅನ್ನೋದನ್ನ ದಯವಿಟ್ಟು ನೋಡಿ. ಅಂದ್ರೆ ಅದು ಈ 4 ಸಂಪ್ರದಾಯದಲ್ಲಿ ಇದ್ರೆ ಅದರ ಉದ್ದೇಶ ಅಂದ್ರೆ ಸರಿ ಇರುತ್ತೆ. ಯಾಕಂದ್ರೆ ಫಸ್ಟ್ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಏನಂದ್ರೆ ಭಗವದ್ಗೀತೆ ಹೇಳಿರೋದು ಕೃಷ್ಣ. ಸೊ ಅದು ಅಥೆಂಟಿಕ್ ಇರೋದನ್ನ ಮಾತ್ರ ನಾವು ಪುಸ್ತಕ ಓದ್ಬೇಕು. ಲೈಕ್ ಹೇಗೆ ನಾವು ಯಾವುದೇ ಒಂದು ನಮ್ಮ ಮಕ್ಕಳನ್ನಾಗ್ಲಿ ನಾವು ಶಾಲೆಗೆಲ್ಲ ಸೇರ್ಸ್ಬೇಕಾದ್ರೆ ಎಷ್ಟು ಒಂದು ವೆರಿಫಿಕೇಶನ್ ಮಾಡ್ತೀವಲ್ವಾ, ಒಳ್ಳೆ ಕಾಲೇಜ್ ಇದೆಯಾ ಅಂದ್ರೆ ಎಷ್ಟೆಲ್ಲ ನೋಡ್ತೀವಿ ಅವ್ರ ಎಜುಕೇಶನ್ ಅಂದ್ರೆ ಅವ್ರ ಫ್ಯೂಚರ್ ಏನಾಗುತ್ತೆ ಅಂತ. ಹಾಗಿರುವಾಗ ನಾವೀಗ ಇದು ತಮಾಷೆ ಅಲ್ಲ, ಲೈಕ್ ಅದಂದ್ರೆ ನಾವು ಅಟ್ಲೀಸ್ಟ್ ಈಗ ನೀವು ತಗೊಳ್ಳೋದಾದ್ರೆ ಈಗ ಈ ಪ್ಲಾನೆಟ್ ಇಂದ ಇದು ಇಂಟರ್ ಪ್ಲಾನೆಟ್ ಅಂದ್ರೆ ನಾವು ಇನ್ನೊಂದು ಪ್ಲಾನೆಟಿಗೆ ಅಂದ್ರೆ ಇನ್ನೊಂದು ಗ್ರಹಕ್ಕೆ ಹೋಗ್ಬೇಕೀಗ. ಇಲ್ಲಿಂದ ಈ ಗ್ರಹದಿಂದ ಬೇರೆ ಗ್ರಹಕ್ಕೆ ಹೋಗ್ಬೇಕು ಅಂದ್ಮೇಲೆ ನಮಗೆ ಅಷ್ಟು ಒಂದು ಪ್ರಾಪರ್ ಆಗಿ ಅಂದ್ರೆ ಒಂದು ಸಂಪ್ರದಾಯದಲ್ಲಿ ಬಂದಿರೋ ಗುರುಗಳ ಒಂದು ನಮಗೆ ಏನ್ ಹೇಳ್ತಾರೆ ಆಶೀರ್ವಾದ ಇಲ್ದೆ ಇದು ನಮಗೆ ಈ ವಿದ್ಯೆ ನಮಗೆ ಅರ್ಥನೂ ಆಗಲ್ಲ. ಇದು ಪ್ರಭುಪಾದ ಹೇಳ್ತಾರೆ, ಈ ಬೇರೆ ಅಂದ್ರೆ ಉದ್ದೇಶ ಇಟ್ಕೊಂಡು ಅಥವಾ ಏನು ಒಂದು ಭಕ್ತಿ ಇಲ್ದೆ ಆ ಒಂದು ಇದ್ರಲ್ಲಿ ನೋಡೋ ಬರೀ ಸ್ಪೆಕ್ಯುಲೇಟ್ ಮಾಡೋರು ಇರ್ತಾರೆ. ಅಂದ್ರೆ ಆ ತರದವರಿಗೆ ಇದು ವಿದ್ಯೆ ಅರ್ಥನೇ ಆಗಲ್ಲ ಅಂತ, ಅಂದ್ರೆ ಮಿಸ್ಟ್ರಿ ತರಾನೇ ಉಳಿದು ಬಿಡುತ್ತೆ ಅವ್ರಿಗೆ, ಭಗವದ್ಗೀತೆ ಅರ್ಥ ಆಗಲ್ಲ. ಸೊ ಒಬ್ರು ಗುರುಗಳ ಒಂದು ಮಾರ್ಗದರ್ಶನದಲ್ಲೇ ಕಲಿಬೇಕು ಅಂತ ಹೇಳಿ ಭಗವದ್ಗೀತೆ. ಸೊ ಇದು ನಮ್ಮ ಡಿಸಿಪ್ಲಿಕ್ ಸಕ್ಸೆಷನ್ ಅಂದ್ರೆ ಈಗ ಕೃಷ್ಣನಿಂದ ಬ್ರಹ್ಮನಿಂದ ನಾರದ, ಮತ್ತೆ ವ್ಯಾಸದೇವರು, ಮತ್ತೆ 5ನೇವರು ಮಧ್ವಾಚಾರ್ಯರು. ಸೊ ಹಾಗೆ ಪದ್ಮನಾಭ, ನರಹರಿ, ಮಾಧವ, ಅಕ್ಷೋಭ್ಯ ಹಾಗೆ ಬರ್ತಾ ಇಲ್ಲಿ 22ನೇವರು ಚೈತನ್ಯ ಮಹಾಪ್ರಭುಗಳು. ಅದಾದ್ಮೇಲೆ ಇವರು 32ನೇವರು ಶ್ರೀಲ ಪ್ರಭುಪಾದ್, ಭಕ್ತಿ ವೇದಾಂತ ಸ್ವಾಮಿ ಪ್ರಭುಪಾದ್ ಅವರು. ಸೊ ಈಗ ಅರ್ಜುನನಿಗೆ ಸಂದೇಹ ಅಂದ್ರೆ ಡೌಟ್ ಅಂದ್ರೆ ಹೇಗೆ ನೀವು ನನ್ನ ಸಮಕಾಲೀನ, ಇದು ಎಲ್ಲರಿಗೂ ಕಾಮನ್. ಅಂದ್ರೆ ನಾವಾಗಿದ್ರೆ ನಮಗೆ ಡೌಟ್ ಬರ್ತಾ ಇತ್ತು, ಅಂದ್ರೆ ನೀನು ನನ್ ಜೊತೆ ಹುಟ್ಟಿರೋದು, ಬಟ್ ಹೇಗೆ ನೀನು ಹೇಗೆ ಹೇಳ್ದೆ, ಅಂದ್ರೆ ನಾನ್ ಹೇಗೆ ಇದನ್ನ ಅರ್ಥ ಮಾಡ್ಕೋಬೇಕು? ಸೂರ್ಯ ದೇವರಿಗೆ ನೀನು ಅಷ್ಟು ಮೊದ್ಲೇ ಹೇಳಿದ್ಯಾ, ಅಂದ್ರೆ 120 ಮಿಲಿಯನ್ 120 ಮಿಲಿಯನ್ ಇಯರ್ಸ್ ಬ್ಯಾಕ್ ಹೇಳಿರೋದು, 12 ಕೋಟಿ ವರ್ಷದಿಂದ ಹೇಳಿರುವಂತದ್ದು. ಸೊ ಹೇಗೆ ನಾನು ಇದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿ ಮ್ಯೂಟ್ ಮಾಡಿ. ಓಕೆ. ಅರ್ಜುನ ಉವಾಚ ಅಪರಂ ಭವತೋ ಜನ್ಮ ಪರಂ ಜನ್ಮ ವಿವಸ್ವತಃ ಕಥಮೇತದ್ವಿಜಾನೀಯಾಂ ತ್ವಮಾದೌ ಪ್ರೋಕ್ತವಾನಿತಿ. ಅರ್ಜುನನು ಹೇಳಿದ, ಸೂರ್ಯದೇವನಾದ ವಿವಸ್ವಾನನು ನನಗಿಂತ ಮೊದಲು ಹುಟ್ಟಿದವನು. ಆದಿಯಲ್ಲಿ ನೀನು ಅವನಿಗೆ ಈ ಶಾಸ್ತ್ರವನ್ನು ಬೋಧಿಸಿದೆ ಎಂದು ನಾನು ಹೇಗೆ ತಿಳಿದುಕೊಳ್ಳಲಿ? ಸೊ ಇದು ಆಕ್ಚುಲಿ ಪ್ರಭುಪಾದ್ ಕೊಡ್ತಾರೆ ಭಾವಾರ್ಥದಲ್ಲಿ. ಏನಂತ ಹೇಳಿದ್ರೆ, ಅರ್ಜುನ ಇದನ್ನ ಕೇಳುವಂತದ್ದು ಅಂದ್ರೆ ಅರ್ಜುನ ನಿತ್ಯ ಸಿದ್ಧ, ಅಂದ್ರೆ ಅವನು ದೇವರ ಭಕ್ತ. ಅವನಿಗೆ ಗೊತ್ತು ಆಕ್ಚುಲಿ ಅವನು ಇದು ನಮಗ್ 10ನೇ ಅಧ್ಯಾಯದಲ್ಲಿ ಗೊತ್ತಾಗುತ್ತೆ ಅವನಿಗೆ ಆಲ್ರೆಡಿ, ಅಂದ್ರೆ ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ಹೇಳಿ ಅವನಿಗೆ ಮೊದ್ಲೇ ಗೊತ್ತಿತ್ತು. ಯಾರಿಗೆ? ಅರ್ಜುನನಿಗೆ ಗೊತ್ತಿದೆ. ಹಾಗಾದ್ರೆ ಅವ್ನು ಯಾಕೆ ಕೇಳುವಂತದ್ದು ಅಂದ್ರೆ ಬೇರೆಯವರಿಗೆ ಗೊತ್ತಾಗ್ಲಿ. ಅಂದ್ರೆ ಎಷ್ಟೋ ಜನ ಕೃಷ್ಣ ದೇವ್ರಲ್ಲ, ಕೃಷ್ಣ ನಮ್ಮ ಹಾಗೆ ಮನುಷ್ಯ ಅಂತ ಹೇಳಿ ಎಷ್ಟೋ ಜನ ಹೇಳೋರು ಇರ್ತಾರೆ. ಸೊ ಆ ತರದ್ದೊಂದು ಸಂಶಯಗಳನ್ನ ದೂರ ಮಾಡಕ್ಕೋಸ್ಕರ ಕೃಷ್ಣನ ಬಾಯಿಂದನೇ ಬಂದ್ರೆ ಅದು ಅತ್ಯುತ್ತಮವಾದ ಸಂದೇಶ ಆಗುತ್ತೆ. ಅಂದ್ರೆ ಇಲ್ಲಾಂದ್ರೆ ಈಗ ಅರ್ಜುನ ಹೇಳಿದ್ರೆ ನಾವು ಅದಕ್ಕೆ ವ್ಯಾಲ್ಯೂ ಮಾಡ್ತೀವಲ್ವೋ, ಆದ್ರೆ ಕೃಷ್ಣನ ಬಾಯಿಂದನೇ ಬರ್ಲಿ ಅಂತ ಹೇಳೋ ಒಂದು ಉದ್ದೇಶದಿಂದ ಮಾತ್ರ ಅವನು ಇದನ್ನ ಪ್ರಶ್ನೆ ಕೇಳುವಂತದ್ದು. ಸೊ ಇದು ನಾವು ಬ್ರಹ್ಮನ ಒಂದು ದಿನ ನೋಡಿ, ಅಂದ್ರೆ ಎಷ್ಟು ಈಗ ನಮ್ಮ ಕಲಿಯುಗ ಈಗ 5,000 ವರ್ಷ ಕಳೆದಿದೆ ಕಲಿಯುಗದಲ್ಲಿ. ಅದರಲ್ಲಿ ಒಟ್ಟು ಕಲಿಯುಗದ ವರ್ಷ ಎಷ್ಟು ಅಂತ ಹೇಳಿದ್ರೆ 4,32,000 ವರ್ಷ ಇದೆ ಕಲಿಯುಗ. ಅದರಲ್ಲಿ ಬರೀ 5,000 ವರ್ಷ ಕಳೆದಿದೆ ಅಷ್ಟೇ ಈಗ. ಸೊ ಎಲ್ಲರೂ ಹೇಳ್ತಾರೆ ಕಲಿಯುಗ ಮುಗೀತು ಇನ್ ಸ್ವಲ್ಪ, ಹಾಗೆಲ್ಲ ಹೇಳೋದು ಅದೆಲ್ಲ ತಪ್ಪು. ಶಾಸ್ತ್ರಗಳಲ್ಲಿ ಏನ್ ಕೊಟ್ಟಿದೆ ಇದೆಲ್ಲ ಭಾಗವತಂ ಅಲ್ಲಿ ಇರುವಂತದ್ದು. ಸೊ 4,32,000 ವರ್ಷ ಇದೆ. ಮತ್ತೆ ಅದರ ಇಂಟು 2 ಮಾಡಿದಾಗ ದ್ವಾಪರ ಯುಗ 8,44,000 ವರ್ಷ ಇತ್ತು. ಸೊ ಕಲಿಯುಗದ 3 ನಾವು ಗುಣಿಸಿದಾಗ ತ್ರೇತಾಯುಗ ಆಗುತ್ತೆ, ಅದು 12,96,000 ವರ್ಷ. ಮತ್ತೆ ಕಲಿಯುಗನ 4 ಮಲ್ಟಿಪ್ಲೈ ಮಾಡಿದ್ರೆ
ಗುಣಿಸಿದಾಗ ಅದು ಸತ್ಯಯುಗ ಆಗುತ್ತೆ. ಅದು 17,22,000 ವರ್ಷಗಳು, 28,000 ವರ್ಷ. ಸೊ ಆಗ ಇದೆಲ್ಲ ಈ 4 ಯುಗಗಳು ಇಷ್ಟು ಸೇರಿದಾಗ ಒಂದು ದಿವ್ಯ ಯುಗ ಅಂತ ಹೇಳ್ತಾರೆ ಅದಕ್ಕೆ. ಸೊ ಆ ತರದ್ದು ದಿವ್ಯ ಯುಗ 77 ದಿವ್ಯ ಯುಗ ಆದ್ರೆ ಮನ್ವಂತರ, ಒಂದು ಮನ್ವಂತರ ಅಂತ ಹೇಳ್ತಾರೆ ಅದಕ್ಕೆ. ಸೊ ಆತರ ಮನ್ವಂತರ 14 ಮನ್ವಂತರಗಳು ಬರುತ್ತೆ. 14 ಮನ್ವಂತರಗಳು ಹಾಗೂ ಅಷ್ಟೇ 15 ಸಂಧ್ಯಾ ಅಂತ ಹೇಳ್ಬಿಟ್ಟು, ಅಂದ್ರೆ ಒಂದು ಕಲ್ಪ. ಅದು ಬ್ರಹ್ಮನ ಒಂದು ದಿನ ಅಂದ್ರೆ ನೋಡಿ, ಬ್ರಹ್ಮಂದು ನಮ್ಮ ತರ ಅಲ್ಲ. ಬ್ರಹ್ಮ ನಮ್ಮ ಒಂದು ಇಲ್ಲಿದು ಟೈಮಿಗೂ ಬ್ರಹ್ಮಂದು ಟೈಮು ತುಂಬಾ ಅಜಗಜಾಂತರ ವ್ಯತ್ಯಾಸ ಇದೆ. ಸೊ ಬ್ರಹ್ಮನ ಒಂದು ದಿನ ಅಂತ ಹೇಳಿದ್ರೆ ಒಂದು ಕಲ್ಪ ಅಂದ್ರೆ 14 ಮನ್ವಂತರ, ಅಂದ್ರೆ ನೋಡಿ ಎಷ್ಟು ದೊಡ್ಡದು ಅಂತ ಹೇಳಿ ಬ್ರಹ್ಮನ ದಿನ. ಅಂತಹ ಬ್ರಹ್ಮ 100 ವರ್ಷ ಬದುಕುವಂತದ್ದು, ಅಂದ್ರೆ 36,000 ಕಲ್ಪ ಅಂತ ಹೇಳಿದ್ರೆ ಅದು 311 ಅಂದ್ರೆ 311 ಟ್ರಿಲಿಯನ್ ಇಯರ್ಸ್. ಸೊ ಅಷ್ಟು ವರ್ಷ ಬದುಕ್ತಾನೆ. ಸೊ ಇದನ್ನ ಯಾಕೆ ಪ್ರಭುಪಾದ ಅವರು ಕೊಟ್ಟಿದ್ದಾರೆ ಈ ಚಾರ್ಟ್ ನ ಅಂತ ಹೇಳಿದ್ರೆ, ಇದನ್ನ ನಮಗೆ ಅರ್ಥ ಮಾಡಕಂದ್ರೆ ಅಷ್ಟು ದೊಡ್ಡ ಅಂದ್ರೆ ಗ್ರೇಟ್ ಅಂದ್ರೆ ಬ್ರಹ್ಮ, ಅಷ್ಟು ದೊಡ್ಡ ಬ್ರಹ್ಮ ಕೂಡ ಕೃಷ್ಣನ ಮುಂದೆ ಏನಿಲ್ಲ ಅಂತ ಹೇಳಿ. ಯಾಕಂದ್ರೆ ಬ್ರಹ್ಮನಿಗೂ ಆಯುಷು ಅನ್ನೋದಿದೆ, ಆದ್ರೆ ಕೃಷ್ಣ ಆದಿಪುರುಷ, ಅವನಿಗೆ ಹುಟ್ಟು ಅನ್ನೋದಿಲ್ಲ. ಅಂದ್ರೆ ಅದು ನಾವಿನ್ನು ನೆಕ್ಸ್ಟ್ ಶ್ಲೋಕದಲ್ಲಿ ನೋಡ್ತೀವಿ. ಸೊ ಇದು ಬ್ರಹ್ಮನ ಜೀವನ. ಸೊ ಈಗ ನಮ್ಮ ಬ್ರಹ್ಮನಿಗೆ ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೀವಿ. ಸೊ ಚತುರ್ಮುಖ ಬ್ರಹ್ಮನಿಗೆ 50 ವರ್ಷ ಆಗಿದೆ. ಅಂದ್ರೆ ನಮ್ಮ 50 ವರ್ಷ ಅಲ್ಲ, 155 ಟ್ರಿಲಿಯನ್ ಇಯರ್ಸ್. ಸೊ ಅಷ್ಟು ಏಜ್ ಆಗಿದೆ. ಅಂದ್ರೆ 6 ಮನ್ವಂತರಗಳು ಕಳೆದಿದೆ, 25 ಸೈಕಲ್ ಆಫ್. ಜಸ್ಟ್ ಇಮ್ಯಾಜಿನ್ ಮಾಡಿ, ಈ ತರ 4 ಯುಗಗಳು 27 ಮುಗ್ದಿದೆ. ಈಗ ಇನ್ನು 27 ಬಾಕಿ ಇದೆ. ಅಂದ್ರೆ ಇದು ಕಂಟಿನ್ಯೂಸ್ ಆಗ್ತಾನೆ ಇರುತ್ತೆ. ಅಂದ್ರೆ ಈಗ ಎಲ್ಲೋ ಒಂದು ಕಡೆ ಆಗ್ತಾ ಇರುತ್ತೆ. ಅಂದ್ರೆ ಒಂದು ಮುಗ್ದಾಗೆ ಇಲ್ಲಿ ಕಲಿಯುಗ ಇರ್ಬೋದು, ಇನ್ನೊಂದು ಅಂದ್ರೆ ಎಂಡ್ ಅಂತ ಇಲ್ಲ, ಅದು ಒಂದು ಕಂಟಿನ್ಯೂಸ್ ಆಗ್ತಾನೆ ಇರುತ್ತೆ ಯುಗಗಳು. ಈಗ 27 ಮುಗ್ದಿದೆ ಈಗ ಆಲ್ರೆಡಿ. ಸತ್ಯ, ತ್ರೇತ, ದ್ವಾಪರ ಯುಗ. ಸೊ ಕಲಿಯುಗದಲ್ಲಿ 5,121 ವರ್ಷ ಕಳೆದಿದೆ. ಸೊ ಬ್ರಹ್ಮನ ಆಯುಷು 155 ಟ್ರಿಲಿಯನ್ ಇಯರ್ಸ್, ಅರ್ಧ ಮುಗ್ದಿದೆ. ಸೊ ಯಾವಾಗ ಗೀತೆಯನ್ನು ಸೂರ್ಯ ದೇವರಿಗೆ ಹೇಳಲಾಯಿತು? ಸೊ ಸೂರ್ಯ ದೇವರಿಗೆ ಹೇಳಿದ್ ಯಾವಾಗ ಅಂತ ಹೇಳಿದ್ರೆ 120 ಮಿಲಿಯನ್ ಇಯರ್ಸ್ ಆಗೋ, ಅಂದ್ರೆ 12 ಕೋಟಿ ವರ್ಷ. ಸೊ ಅಷ್ಟು ಹಳೆಯದು ಇದು. ಅಂದ್ರೆ ಅಪೌರುಷೇಯ ಅಂತ ಹೇಳ್ತಾರೆ. ಅಂದ್ರೆ ಇದು ವೇದಗಳ ತರಾನೇ ಅಂತ. ಅಂದ್ರೆ ಈ ಭಗವದ್ಗೀತೆ ಅನ್ನೋದೇನಿದೆ ವೇದಗಳಿಗಿಂತ ಏನು ವಿಭಿನ್ನ ಅಲ್ಲ, ಅಷ್ಟೇ ಒಂದು ಮಹತ್ವವಾದದ್ದು, ಶ್ರೇಷ್ಠವಾದದ್ದು ಭಗವದ್ಗೀತೆ. ಸೊ ಅಪೌರುಷೇಯ ಗ್ರಂಥ ಅಂತ ಹೇಳ್ತಾರೆ. ಯಾಕೆ ಅಪೌರುಷೇಯ? ಪೌರುಷೇಯ ಅಂತ ಹೇಳಿದ್ರೆ ನಾರ್ಮಲ್, ಅಂದ್ರೆ ನಮ್ಮಂತವ್ರು ಯಾರೋ ಒಬ್ರು ಬರ್ದಿರೋಂಥವ್ರು, ಅಂದ್ರೆ ಯಾರಿಗೆ ನಾರ್ಮಲ್ ಕರ್ಮದ ಪ್ರಕಾರ ಒಂದು ಹುಟ್ಟುತ್ತಾರಲ್ಲ, ಅದೇ ಆತರ ಹುಟ್ಟೋದಕ್ಕೆ ಅದು ನಾರ್ಮಲ್ ಬರ್ತ್ ಅಂತ ಹೇಳ್ತಾರೆ. ಅದು ಕೃಷ್ಣ ಅಪೌರುಷೇಯ, ಈಸ್ ನಾಟ್ ಎ ನಾರ್ಮಲ್ ಹ್ಯೂಮನ್ ಬೀಯಿಂಗ್. ಅಂದ್ರೆ ಈಸ್ ನಾಟ್ ಎ ಹ್ಯೂಮನ್, ಈಸ್ ಅಪೌರುಷೇಯ ಅಂದ್ರೆ ದೇವ್ರು ಅಂತ ಹೇಳಿ. ಅದಕ್ಕೆ ಅಪೌರುಷೇಯ ಗ್ರಂಥ ಅಂತ ಹೇಳ್ತಾರೆ ಭಗವದ್ಗೀತೆ. ಸೊ ಬ್ರಹ್ಮನ ಒಂದು ದಿನ ನೋಡಿ, ನಮ್ಮ ಪ್ರಕಾರ ಅದು ಎಷ್ಟು 6 7 864 ಕೋಟಿ ವರ್ಷ ಬ್ರಹ್ಮನ ಒಂದು ದಿನ. ಅಂದ್ರೆ ನಾವೆಲ್ಲ ಏನು ಲೆಕ್ಕ ಇಲ್ಲ. ಈಗ ನಮಗೆ ಹೇಗೆ ಈ ಸಣ್ಣ ಸಣ್ಣ ಇರುವೆಗಳು ಅದೆಲ್ಲ ಒಂದು ಲೆಕ್ಕ ಇಲ್ಲ ಅಲ್ಲ, ಅಂದ್ರೆ ಹುಟ್ಟಿ ಸಾಯ್ತಾ ಇರ್ತವೆ ಈಗ ಸಣ್ಣ ಸಣ್ಣ, ಆತರನೇ ನಾವು ಬ್ರಹ್ಮನ್ ಮುಂದೆ ನಾವು ಏನು ಇಲ್ಲ, ಆತರನೇ ಒಂದು ಕ್ರಿಮಿಗಳಾಗೆ ಅನ್ಸ್ಬೋದು. ಬ್ರಹ್ಮನ ಒಂದು ಗಂಟೆ 36 ಕೋಟಿ ವರ್ಷ ಬ್ರಹ್ಮನ ಒಂದು ಗಂಟೆ. ಬ್ರಹ್ಮನ ಒಂದು ನಿಮಿಷ 60 ಲಕ್ಷ ವರ್ಷ. ಬ್ರಹ್ಮನ ಒಂದು ಸೆಕೆಂಡ್ 1 ಲಕ್ಷ ವರ್ಷ. ನಾವ್ ಎಷ್ಟು ಹುಟ್ಟಿ ಸಾಯ್ತೀವಿ ಅಂತ ಲೆಕ್ಕ ಇಲ್ಲ ಅದ್ರಲ್ಲಿ. ಗೀತೆ ಭೂಮಿಯ ಮೇಲೆ ಬಂದಾಗ ಗೀತೆಯ ಚರಿತ್ರೆಯನ್ನು ಮಹಾಭಾರತದಲ್ಲಿ ಶಾಂತಿ ಪರ್ವ ನಾವು ಹೀಗೆ ಗುರುತಿಸಬಹುದು. ಯುಗದೌಚ ತಥೋ ವಿವಸ್ವಾನ್ಮ ನವೇದದೌ ಮನುಶ್ಚ ಲೋಕ ಭರ್ತ್ಯರ್ಥಂ ಸುತಾಯೇಕ್ಷಕವೇ ದದೌ ಇಕ್ಷ್ವಾಕುಣಾ ಚ ಕಥಿತೋ ವ್ಯಾಪ್ಯ ಲೋಕಾನವಸ್ಥಿತಃ. ಸೊ ಇದು ಮಹಾಭಾರತದಲ್ಲಿ ಬರುವಂತ ಶ್ಲೋಕ. ಪರಮ ಪ್ರಭುವಿನೊಂದಿಗೆ
ಪರಮ ಪ್ರಭುವಿನೊಂದಿಗೆ ಸಂಬಂಧಿಸಿದ ಈ ಶಾಸ್ತ್ರವನ್ನು ವಿವಸ್ವಾನನು ಮನುವಿಗೆ ತ್ರೇತಾಯುಗದ ಪ್ರಾರಂಭದಲ್ಲಿ ಉಪದೇಶಿಸಿದ. ಮಾನವ ಕುಲದ ತಂದೆಯಾದ ಮನುವು ಅದನ್ನು ತನ್ನ ಮಗ ಇಕ್ಷ್ವಾಕು ಮಹಾರಾಜನಿಗೆ ಹೇಳಿಕೊಟ್ಟ. ಇಕ್ಷ್ವಾಕುವು ಭೂಗ್ರಹದ ರಾಜ ಮತ್ತು ರಘುವಂಶನಾದ ಮೂಲ ಪುರುಷ ಶ್ರೀರಾಮಚಂದ್ರನು ಈ ರಘುವಂಶದಲ್ಲಿ ಅವತರಿಸಿದ. ಆದುದರಿಂದ ಭಗವದ್ಗೀತೆ ಇಕ್ಷ್ವಾಕು ಮಹಾರಾಜನ ಕಾಲದಿಂದ ಮಾನವ ಕುಲದಲ್ಲಿ ಉಳಿದು ಬಂದಿದೆ. ಸೊ ಈ ಭೂಮಿಗೆ ಬಂದು ಎಷ್ಟು ವರ್ಷ ಆಯ್ತು ಇದು ಗೀತೆ ಅಂತ ಹೇಳಿದ್ರೆ 2 ಮಿಲಿಯನ್ ಅಂದ್ರೆ 20 ಲಕ್ಷ ವರ್ಷ ಕಳೆದಿದೆ. ಸೊ ಇದು 2 ತರದ್ದು ನಾವು ಅಂದ್ರೆ ಇದನ್ನ ತಿಳಿಯುವಂತದ್ದು, ಒಂದು ಆರೋಹ ಪಂಥ ಮತ್ತು ಅವರೋಹ ಪಂಥ ಅಂತ ಹೇಳಿ. ಸೊ ಇದು ಭಗವದ್ಗೀತೆ ನಾಲೆಜ್ ಏನಿದೆ ಪರಂಪರೆಯಾಗಿ ಬರುವಂತದ್ದು, ಅಂದ್ರೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಬರಬೇಕು. ಸೊ ಆರೋಹ ಪಂಥದಲ್ಲಿ ಏನು ಅಂತ ಹೇಳಿದ್ರೆ ನಾವು ಪ್ರತಿಯೊಂದು ಎಕ್ಸ್ಪೆರಿಮೆಂಟ್ ಮಾಡಿಯೇ ನಂಬುವಂಥದ್ದು. ಅದು ಈಗ ಸೈಂಟಿಸ್ಟ್ ಎಲ್ಲ ಮಾಡೋದೇನು, ಅವರು ಮಾಡಿ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನ ಮಾತ್ರ ನಂಬುವಂಥದ್ದು. ಬಟ್ ಅದನ್ನ ತುಂಬಾ ಮೂರ್ಖತನ ಅಂತಾರೆ ಪ್ರಭುಪಾದ. ಯಾಕಂತ ಹೇಳಿದ್ರೆ ನಾವು ಆತರ ನೋಡಿದ್ರೆ ಈಗ ಒಂದು ಮಗು ಈಗ ತಂದೆ ಯಾರು ಅಂತ ತಿಳ್ಕೊಬೇಕಾದ್ರೆ ತಾಯಿ ಹತ್ರ ಕೇಳಿ ಹುಟ್ಟದ ಅಂದ್ರೆ ಗೊತ್ತಿರಲ್ಲ ಅದಕ್ಕೆ, ಸಣ್ಣ ಮಗು ಹುಟ್ಟುವಾಗ ಅಂದ್ರೆ ತಾಯಿನ ಕೇಳಿ ಅರ್ಥ ಮಾಡ್ಕೊಳ್ತೇವೆ, ಓಕೆ ಇವ್ರು ತಂದೆ ಅಂತ ಹೇಳಿ. ಇಲ್ಲ ನಾನ್ ಸೈಂಟಿಫಿಕ್ ಆಗೇ ಪ್ರೂವ್ ಮಾಡ್ಬೇಕು ಅಂತ ಹೇಳಿದ್ರೆ DNA ಹಾಗೆಲ್ಲ ಮಾಡಿಯೇ ಆಗ್ಬೇಕು ಅಂತ ಹೇಳಿದ್ರೆ ಎಷ್ಟು ಕೋಟಿ ವರ್ಷ ಅಂದ್ರೆ ಎಷ್ಟು ಅಂದ್ರೆ 100 ವರ್ಷದಲ್ಲೂ ಸಾಕಾಗಲ್ಲ ಅನ್ಸುತ್ತೆ. ಎಷ್ಟೋ ಅದು ರಿಸರ್ಚ್ ಅಂತ ಹೋಗ್ತಾ ಇರುತ್ತೆ. ಸೊ ಅದೆಲ್ಲ ಅನ್ನೆಸೆಸರಿ ವೇಸ್ಟ್ ಆಫ್ ಟೈಮ್ ಅಂಡ್ ಎನರ್ಜಿ. ಅದಕ್ಕೆ ನಾವು ಗ್ರಂಥದಲ್ಲಿ ಏನಿದೆ ಅದನ್ನ ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ಹೇಳ್ತಾರೆ ಪ್ರಭುಪಾದ್. ಸೊ ಹಾಗಾಗಿ ಇದು ಏನದು ಆರೋಹ ಮತ್ತು ಅವರೋಹ. ಸೊ ಅವರೋಹ ಪಂಥಿ ಅಂತ ಹೇಳ್ತಾರೆ ಇದಕ್ಕೆ. ಸೊ ಕೃಷ್ಣ ಹೇಗೆ ಕಾಣಿಸ್ಕೊಳ್ತಾನೆ, ಸೊ ಕೃಷ್ಣ ಹೇಗೆ ಬಂದಿದ್ದು, ಕೃಷ್ಣನ ಜನ್ಮ ಯಾವ ತರ ಅಂತ ನೋಡೋಣ. ಅಜೋಪಿ ಸನ್ನವ್ಯಯಾತ್ಮ ಭೂತಾನಾಮೀಶ್ವರೋಪಿ ಸನ್ ಪ್ರಕೃತಿಂ ಸ್ವಾಮಧಿಷ್ಠಾಯ ಸಂಭವಾಮ್ಯಾತ್ಮ ಮಾಯಯ. ನನಗೆ ಹುಟ್ಟು ಎನ್ನುವುದಿಲ್ಲ, ನನ್ನ ಆಧ್ಯಾತ್ಮಿಕ ಶರೀರವು ಕ್ಷಯಿಸುವುದಿಲ್ಲ. ನಾನು ಎಲ್ಲಾ ಜೀವಿಗಳ ಪ್ರಭು, ಆದರೂ ಪ್ರತಿ ಯುಗದಲ್ಲಿಯೂ ನನ್ನ ಮೂಲ ಆಧ್ಯಾತ್ಮಿಕ ರೂಪದಲ್ಲಿ ಅವತರಿಸುತ್ತೇನೆ. ಸೊ ಕೃಷ್ಣ ಏನ್ ಹೇಳ್ತಾ ಇದ್ದಾನೆ ಇಲ್ಲಿ, ಸೊ ನಾನು ಅಂದ್ರೆ ಕೃಷ್ಣಂದು ದೇಹ ಆಧ್ಯಾತ್ಮಿಕವಾಗಿದ್ದು. ಸೊ ಇದ್ರಲ್ಲಿ ನಾವು ಅರ್ಥ ಮಾಡ್ಕೋಬಹುದು ಕೃಷ್ಣ ನಾರ್ಮಲ್ ಅಂದ್ರೆ ಮಾಮೂಲಿ ಅಂದ್ರೆ ಮನುಷ್ಯ ಅಲ್ಲ ಅಂತ ಹೇಳಿ. ಯಾಕಂದ್ರೆ ಕೃಷ್ಣ ಹುಟ್ಟಿದ್ದು ಇದು ಭಾಗವತಮಲ್ಲಿ ದಶಮ ಸ್ಕಂದದಲ್ಲಿ ಏನ್ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಕೃಷ್ಣ ಹುಟ್ಟುವಾಗ ಶಂಖ ಚಕ್ರ ಗದಾ ಪದ್ಮ ಆ ಒಂದು ರೂಪದಲ್ಲಿ ಕಾಣಿಸ್ಕೊಂಡಿದ್ದಂತೆ ಫಸ್ಟಿಗೆ, ಮತ್ತೆ ಮಗುವಾಗಿದ್ದು. ಆಮೇಲೆ ಮಗುವಾದಾಗ್ಲೂನು ತಲೆಯಲ್ಲಿ ಕೂದ್ಲಿತ್ತು, ಹಲ್ಲಿತ್ತು, ಮತ್ತೆ ವಜ್ರ ವೈಡೂರ್ಯ ಬಟ್ಟೆ ಹಾಕೊಂಡೇ ಹುಟ್ಟಿರುವಂತದ್ದು. ಅಂದ್ರೆ ಕೃಷ್ಣ ಅಪಿಯರ್ ಆಗುವಂಥದ್ದು ಅಂದ್ರೆ ಕಾಣಿಸ್ಕೊಳ್ಳುವಂಥದ್ದು. ಇದು ಹುಟ್ಟಲ್ಲ, ಹೊಟ್ಟೆಯಿಂದ ಅಂದ್ರೆ ಬರುವಂತದ್ದಲ್ಲ. ಅಂದ್ರೆ ಕೃಷ್ಣ ಹೇಗೆ ಹುಟ್ಟಿದ್ದು ಅಂದ್ರೆ ಅದಕ್ಕೆ ಹೃದಯ ಗರ್ಭ ಅಂತ ಹೆಸರು. ಹೃದಯ ಗರ್ಭ ಅಂದ್ರೆ ಹೊಟ್ಟೆ ಅಲ್ಲ, ಹೃದಯದಿಂದ ಕೃಷ್ಣ ಫಸ್ಟ್ ವಸುದೇವನ ಹೃದಯಕ್ಕೆ ಬಂದು, ವಸುದೇವನ ಹೃದಯದಿಂದ ದೇವಕಿ ಹೃದಯಕ್ಕೆ ಬಂದು ಮತ್ತೆ ಮಗು ಆಗುವಂತದ್ದು ಅಂತ ಹೇಳಿ ಉಲ್ಲೇಖ ಯಾವ್ದ್ರಲ್ಲಿ ಭಾಗವತಮಲ್ಲಿ. ಸೊ ಕೃಷ್ಣ ಹೇಳ್ತಾನೆ ನನ್ನ ಹುಟ್ಟು ಆಧ್ಯಾತ್ಮಿಕ ಶರೀರ. ಆಧ್ಯಾತ್ಮಿಕ ಅಂತ ಹೇಳಿದ್ರೆ ಈಗ ನಮ್ದು ಶರೀರ ಹೇಗೆ, ನಮ್ದು ಪಂಚಮಹಾಭೂತಗಳು ಮತ್ತೆ ಬುದ್ಧಿ, ಮನಸ್ಸು ಮತ್ತು ಅಹಂಕಾರ ಇದೆಲ್ಲ ಸೇರಿ ನಮ್ಮ ಶರೀರ ಆಗಿದೆ. ಆದ್ರೆ ಕೃಷ್ಣಂದಾಗಲ್ಲ, ಅದು ಆಧ್ಯಾತ್ಮಿಕ ಶರೀರ, ಅದು ಒಂದೇ ತರ ಇರುತ್ತೆ. ಈಗ ಯುದ್ಧ ಭೂಮಿಯಲ್ಲಿ ಕೃಷ್ಣ ನವಯೌವನಂ ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಅಂದ್ರೆ ಈ ವಾಸ್ ಲುಕಿಂಗ್ ಅಂದ್ರೆ 16 ವರ್ಷದ ಯುವಕನ್ ತರ ಕಾಣ್ತಾ ಇದ್ರಂತೆ ಕೃಷ್ಣ. ಕೃಷ್ಣನಿಗೆ ವಯಸ್ಸಾಗಿಲ್ಲ, ಅಂದ್ರೆ ಅವ್ರಿಬ್ರು ಸಮಕಾಲೀನಿದೆ, ಯಾರು ಅರ್ಜುನ ಮತ್ತೆ ಕೃಷ್ಣ. ಆದ್ರೆ ಅರ್ಜುನನಿಗೆ ಬೇಕಾದ್ರೆ ವಯಸ್ ಕಾಣ್ತಾ ಇತ್ತು, ಅಂದ್ರೆ ಆಗ 85 ವರ್ಷ ಅಂತೆ. ಆಗ ಆಕ್ಚುಲಿ ಅಪ್ರಾಕ್ಸಿಮೇಟ್ಲಿ 85 ವರ್ಷ ಅವರಿಬ್ರಿಗೂ ಆಗ. ಯಾಕಂದ್ರೆ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ರು, ಅರ್ಜುನನಿಗೂ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ರು, ಕೃಷ್ಣನಿಗೂ ಇದ್ರು. ಸೊ ಆದ್ರೆ ಕೃಷ್ಣ ಕಾಣ್ತಾ ಇದ್ದಿದ್ದು ಮಾತ್ರ 16 ವರ್ಷದ ಯುವಕಂತರ. ಯಾಕೆ ಅಂತಂದ್ರೆ ಕೃಷ್ಣ ಗೋಲೋಕದಲ್ಲಿ ಹೇಗಿದಾನೋ ಅದೇ ರೂಪದಲ್ಲೇ ಬಂದಾಗ ಅಂದ್ರೆ ಅದೇ ತರ ಬಂದಿದ್ದು ಅಂತ ಹೇಳ್ಬಿಟ್ಟು. ಸೊ ಕೃಷ್ಣನ ಅದರಲ್ಲಿ ಬ್ರಹ್ಮ ಸಂಹಿತೆಯಲ್ಲಿ ಅದ್ವೈತಂ ಅಚ್ಯುತಂ ಅಂದ್ರೆ ಒನ್ ಹೂ ಡಸ್ ನಾಟ್ ಫಾಲ್ ಡೌನ್ ಅಂತ. ಅಂದ್ರೆ ಈಗ ಯಾವುದೇ ಒಂದು ಕಾರ್ಯಗಳು ಅಥವಾ ಕರ್ಮಗಳು ಮಾಡಿದ್ರುನು ಅದು ಅವನಿಗೆ ಕೃಷ್ಣನಿಗೆ ಅದು ಏನು ಅಂದ್ರೆ
ಕೃಷ್ಣ ಅದರಿಂದ ಕೆಳಗಾಗೋದು ಅಥವಾ ಕೀಳಾಗೋದು ಅನ್ನೋದಿಲ್ಲ ಅಂತ. ಅಚ್ಯುತ ಅದಕ್ಕೆ ಕೃಷ್ಣನ ಅಚ್ಯುತ ಅಂತ ಹೇಳ್ತಾರೆ. ಅದ್ವೈತಂ ಅಚ್ಯುತಂ ಅನಾದಿಂ. ಅನಾದಿ ಅಂದ್ರೆ ಅನಾದಿ ಕಾಲದಿಂದ ಇರುವಂತದ್ದು. ಅದಕ್ಕೆ ಗೊತ್ತೇ ಇಲ್ಲ ಯಾರು ದೇವತೆಗಳಿಗಾಗ್ಲಿ ಯಾರಿಗೂ ಕೃಷ್ಣ ಯಾವಾಗ ಹುಟ್ಟಿದ್ದು ಅನ್ನೋದು ಒಂದು ಇಲ್ವೇ ಇಲ್ಲ. ಅಂದ್ರೆ ಈಗ ದ್ವಾಪರ ಯುಗದಲ್ಲಿ ಕಾಣಿಸ್ಕೊಂಡಿರೋದು ಹೌದು, ಆದ್ರೆ ಕೃಷ್ಣ ಇಟರ್ನಲಿ ಗೋಲೋಕದಲ್ಲಿ ಇರುವಂತದ್ದು. ಸೊ ಅನಾದಿ ಆದಿ ಪುರುಷ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ. ಅನಂತ ರೂಪಂ ಅಂದ್ರೆ ಎಷ್ಟು ಒಂದು ಅವತಾರಗಳನ್ನ ತಗೊಂಡಿದ್ದಾನೆ ಅಂದ್ರೆ ಅದಕ್ಕೆ ಲೆಕ್ಕನೇ ಇಲ್ಲ. ಯಾವಾಗ ಬೇಕು ಅವಾಗ ಕೃಷ್ಣ ತಗೊಂಡಿದ್ದಾನೆ ಅವತಾರಗಳು. ಸೊ ಅನಂತ ರೂಪಂ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ. ಅಚ್ಯುತಂ ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ. ಪುರಾಣ ಪುರುಷ ಅಂದ್ರೆ ಬ್ರಹ್ಮನಿಂತನೂ ಮೊದ್ಲು. ಯಾಕಂದ್ರೆ ನಾವು ನೋಡಿದ್ವಿ ಅಂದ್ರೆ ಬ್ರಹ್ಮ ಹುಟ್ಟೋದು ಕೃಷ್ಣನ ಎಷ್ಟೋ ಒಂದು ಎಕ್ಸ್ಪಾನ್ಷನ್ ಆದ್ಮೇಲೆ. ಕೃಷ್ಣನಿಂದ ಬಲರಾಮನಿಂದ ಸಂಕರ್ಷಣೆಯಿಂದ ಮತ್ತೆ ನಾರಾಯಣನಿಂದ ಎರಡನೇ ಸಂಕರ್ಷಣ, ನಂತರ ಬರುವಂತದ್ದು ಮಹಾವಿಷ್ಣು. ಸೊ ಮಹಾವಿಷ್ಣುವಿಂದ ಎಕ್ಸ್ಪ್ಯಾಂಡ್ ಅಂದ್ರೆ ಆಗುವಂತದ್ದು ಗರ್ಭೋದಕ ಶಾಯಿ ವಿಷ್ಣು. ಸೊ ಗರ್ಭೋದಕ ಶಾಯಿ ವಿಷ್ಣುನ ಒಂದು ಹೊಕ್ಕಳಿಂದ ಅಂದ್ರೆ ಇದು ಲೋಟಸ್ ಸ್ಟೆಮ್ ಇಂದ ಅದು ಹುಟ್ಟುವಂಥದ್ದು ಬ್ರಹ್ಮ. ಸೊ ಆ ಬ್ರಹ್ಮ ಸೊ ಬ್ರಹ್ಮನಿಂದನೂ ಹಳೆಯೊಬ್ಬ ಅಂತ ಅಂದ್ರೆ ಆದಿಪುರುಷ. ಪುರಾಣಂ ಅಷ್ಟು ಹಳೆಯೊಬ್ಬ ಕೃಷ್ಣ ಅಂತ ಹೇಳಿ. ಪುರಾಣ ಪುರುಷಂ ನವ ಯೌವನಂ. ಆದ್ರೂ ನೋಡಕ್ಕೆ ಮಾತ್ರ ಯಾವಾಗ್ಲೂ 16 ವರ್ಷದ ಯುವಕನಾಗೆ ಕಾಣುವಂಥದ್ದು ಕೃಷ್ಣ. ಅದ್ವೈತಂ ಅಚ್ಯುತಂ ಅನಾದಿಂ ಅನಂತ ರೂಪಂ ಆದ್ಯಂ ಪುರಾಣ ಪುರುಷಂ ನವಯೌವನಂ ಚ ವೇದೇಶು ದುರ್ಲಭಂ ಅದುರ್ಲಭಂ ಆತ್ಮಭಕ್ತು. ಅಂದ್ರೆ ವೇದಗಳಿಂದ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ ಇಲ್ಲ. ಈಗ ಕೆಲವರು ಅನ್ಕೊಳ್ಬಹುದು, ನಾನು ವೇದಗಳೆಲ್ಲ ಓದ್ತೀನಿ, ಎಲ್ಲಾ ವೇದಗಳು ಓದ್ತೀನಿ. ಯಾವ್ದು 4 ವೇದಗಳಿದೆ, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತ ಹೇಳಿ. ಸೊ ಆ ವೇದಗಳೆಲ್ಲ ಓದಿ ನಾವು ಅರ್ಥ ಮಾಡ್ಕೊಳಕ್ ಸಾಧ್ಯನಾ? ಕೃಷ್ಣನ ಇಲ್ಲ. ಸೊ ಮತ್ತೆ ಹೇಗೆ ಸಾಧ್ಯ? ಅದುರ್ಲಭಂ ಆತ್ಮಭಕ್ತು ಅಂದ್ರೆ ಆತ್ಮಭಕ್ತು ಯಾರು ನನ್ನ ಭಕ್ತರಾಗಿರ್ತಾರೆ ಅವರಿಗೆ ನನ್ನ ಅರ್ಥ ಮಾಡ್ಕೊಳಕ್ಕೆ ಸಾಧ್ಯ. ಸೊ ಭಕ್ತಿಯಿಂದ ಮಾತ್ರ ಕೃಷ್ಣನ ನಾವು ಅರ್ಥ ಮಾಡ್ಕೋಬಹುದು ಅಂತ ಹೇಳಿ. ಸೊ ಕೃಷ್ಣ ಯಾವಾಗ ಕಾಣಿಸಿಕೊಳ್ತಾನೆ? ಯದಾ ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ. ಭರತ ವಂಶಜನಾದ ಅರ್ಜುನನೇ ಯಾವಾಗ ಎಲ್ಲೆಲ್ಲಿ ಧರ್ಮದ ಅವನತಿಯಾಗುತ್ತದೋ ಮತ್ತು ಅಧರ್ಮವು ಹೆಚ್ಚಾಗುತ್ತದೋ ಆಗ ಸ್ವಯಂ ಅವತಾರ ಮಾಡುತ್ತೇನೆ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ ಯಾವಾಗ ನಾನು ಬರ್ತೀನಿ ಅಂತ ಹೇಳಿ. ಸೊ 3 ಕಾರಣಗಳು. ಯಾವುದು? ಅಲ್ಲ, ಅಧರ್ಮ. ಯಾವಾಗ ಧರ್ಮದ ಅವನತಿ ಆಗತ್ತೆ ಮತ್ತು ಅಧರ್ಮ ಹೆಚ್ಚಾಗತ್ತೆ, ಸೊ ಆಗ ನಾನು ಸ್ವಯಂ ಅವತಾರ ಅಂತ ಹೇಳಿದ್ರೆ ಏನು ಅಂದ್ರೆ ಅವನ ಒಂದು ಅವನಿಂದನೇ ಅವನು ಅಂದ್ರೆ ಇಂಟರ್ನಲ್ ಪೊಟೆನ್ಸಿ ಅಂತ ಹೇಳ್ತಾರೆ ಅದಕ್ಕೆ. ಅವನೇ ಒಂದು ಅವತಾರ ತಗೊಂಡ್ ಬರುವಂತದ್ದು. ಅಂದ್ರೆ ನಾವು ನೋಡಿದೀವಿ ಯಾವಾಗ ಬುದ್ಧನ ಅವತಾರ ಇರ್ಬೋದು. ಲೈಕ್ ಈ ಅವತಾರಗಳಲ್ಲಿ 6 ತರದಿದೆ. ಅದರಲ್ಲಿ ಯಾವ್ದೆಲ್ಲ ಅಂತ ಹೇಳಿದ್ರೆ, ಒಂದು ಗುಣಾವತಾರ, ಪುರುಷಾವತಾರ ಅಂತ ಹೇಳಿದ್ರೆ ವಿಷ್ಣು ಯಾರು 3 ಪುರುಷರು, ಮಹಾವಿಷ್ಣು, ಗರ್ಭೋದಕ ಶಾಯಿ ವಿಷ್ಣು ಮತ್ತೆ ಕ್ಷೀರೋದಕ ಶಾಯಿ ವಿಷ್ಣು. ಕ್ಷೀರೋದಕ ಶಾಯಿ ಮಹಾವಿಷ್ಣು ಏನ್ ಮಾಡೋದು ಅಂತ ಹೇಳಿದ್ರೆ ಕೋಟಿ ಬ್ರಹ್ಮಾಂಡಗಳನ್ನ ಸೃಷ್ಟಿ ಮಾಡುವಂತದ್ದು ಮಹಾವಿಷ್ಣು. ಅಂದ್ರೆ ಅವನ ಒಂದು ಉಸಿರಾಟದಿಂದಾನೇ ಬ್ರಹ್ಮಾಂಡಗಳು ಬರುತ್ತೆ ಅಂತ. ಮತ್ತೆ ಗರ್ಭೋದಕ ಶಾಯಿ ವಿಷ್ಣು ಎಲ್ಲಾ ಒಂದು ಕೃಷ್ಣ ಮಾಡಿರುವಂತ ಆ ಒಂದು ಪ್ಲಾನೆಟ್ಸ್ ಏನಿದೆ ಅದ್ರೊಳಗೆ ಹೋಗುವಂತದ್ದು ಯಾರು? ಗರ್ಭೋದಕ ಶಾಯಿ ವಿಷ್ಣು. ಮತ್ತೆ ಅಲ್ಲಿ ಕ್ಷೀರೋದಕ ಶಾಯಿ ವಿಷ್ಣು, ಅದು ಅವರಿಂದ ಎಕ್ಸ್ಪ್ಯಾಂಡ್ ಆಗುವಂತದ್ದು ಕ್ಷೀರೋದಕ ಶಾಯಿ ವಿಷ್ಣು. ಸೊ ಕ್ಷೀರೋದಕ ಶಾಯಿ ವಿಷ್ಣು ನಮ್ಮ ಹೃದಯದಲ್ಲಿ ಪರಮಾತ್ಮ ಆಗಿ 4 ಭುಜ ಇರುವಂತದ್ದು ಫಾರ್ಮ್ ಇದು ಪರಮಾತ್ಮ ಆಗಿರೋದು ಕ್ಷೀರೋದಕ ಶಾಯಿ ವಿಷ್ಣು. ಸೊ ಫಸ್ಟ್ ಪುರುಷಾವತಾರ, ಮತ್ತೆ ಗುಣಾವತಾರ, ರಜೋಗುಣದಲ್ಲಿ ಬ್ರಹ್ಮ, ಮತ್ತೆ ತಮೋಗುಣ ಅಂದ್ರೆ ಅವರೆಲ್ಲ ದೇವತೆಗಳ ಆ ಗುಣದಲ್ಲಿ ಇದ್ದಾರೆ ಅಂತಲ್ಲ, ಅವರೆಲ್ಲ ಸತ್ವಗುಣದಲ್ಲಿದ್ದಾರೆ. ಆದ್ರೆ ಶುದ್ಧ ಸತ್ವದಲ್ಲಿ ಅವರು ಇದಕ್ಕೆ ಇನ್ಚಾರ್ಜ್ ಅಂತ ಹೇಳಿ ಆ ಒಂದು ಈಗ ಈಶ್ವರ ಬಂದು ತಮೋಗುಣ, ಮತ್ತೆ ವಿಷ್ಣು ಸತ್ವಗುಣ. ಸೊ ಅದನ್ನ ಅವರು ನೋಡ್ಕೊಳ್ಳುವಂಥದ್ದು. ಸೊ ಒಂದು ಪುರುಷಾವತಾರ, ಗುಣಾವತಾರ, ಲೀಲಾವತಾರದಲ್ಲಿ ಸುಮಾರು ಹೇಗೀಗ ಬೇರೆ ಬೇರೆ ಈಗ ರಾಮ ಇರ್ಬೋದು, ಅಂದ್ರೆ ತುಂಬಾ ಜನ ಬಂದಿದ್ದಾರೆ. ನಾರದ ಎಲ್ಲಾನು ಲೀಲಾವತಾರದಲ್ಲಿ ಬರುತ್ತೆ. ಅದು ಅಂದ್ರೆ ವ್ಯಾಸದೇವ, ಸೊ ಅವರೆಲ್ಲ ಲೀಲಾವತಾರ. ಮತ್ತೆ
ಸಾಕ್ಷಾವೇಶ ಅವತಾರ ಅಂತ ಹೇಳ್ಬಿಟ್ಟು 4ನೇದು. ಮತ್ತೆ ಇನ್ನೊಂದು ಸಾಕ್ಷಾವೇಶ ಅವತಾರ ಅಂತ ಹೇಳಿದ್ರೆ ಅವರು ಎಂಪವರ್ಡ್ ಅಂತ ಹೇಳಿ, ಅಂದ್ರೆ ಅವರಿಗೆ ಕೃಷ್ಣ ಅವರಿಗೊಂದು ಶಕ್ತಿ ಕೊಟ್ಟು ಕಳ್ಸಿರ್ತಾನೆ ಆತರ. ಮತ್ತೆ ಅದಾದ್ಮೇಲೆ ಇನ್ನೊಂದು ಯುಗಾವತಾರ. ಆ ಯುಗಾವತಾರದಲ್ಲಿ ಇವರು ಯಾರು, ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಸೊ ಚೈತನ್ಯ ಮಹಾಪ್ರಭುಗಳು. ಸೊ ಇನ್ನೊಂದು ಯಾವ್ದು ಅವತಾರ, ಲೀಲಾವತಾರ, ಗುಣಾವತಾರ, ಪುರುಷ ಅವತಾರ, ಮನ್ವಂತರ ಅವತಾರ. ಸೊ ಮನುಗಳು 14 ಮನುಗಳು ಏನಿದೆ ಅದು. ಸೊ ಇಷ್ಟು ಅವತಾರಗಳಿದೆ. ಸೊ ಯಾವ ಕಾಲಕ್ಕೆ ಏನ್ ಬೇಕೋ ಅದು ಕೃಷ್ಣ ಬರುವಂತದ್ದು. ಮತ್ತೆ ಕೃಷ್ಣ ಬರುವಂತದ್ದು ಇದು ಅಂದ್ರೆ ಹೆಚ್ಚಾಗಿ ಭಕ್ತರಿಗೋಸ್ಕರ. ಅಂದ್ರೆ ಓಕೆ, ನೆಕ್ಸ್ಟ್ ಶ್ಲೋಕದಲ್ಲಿ ಬರುತ್ತದೆ. ಕೃಷ್ಣ ಏಕೆ ಕಾಣಿಸಿಕೊಳ್ಳುತ್ತಾನೆ? ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಸಜ್ಜನರನ್ನು ರಕ್ಷಿಸುವುದಕ್ಕಾಗಿಯೂ ದುಷ್ಟರನ್ನು ನಾಶ ಮಾಡುವುದಕ್ಕಾಗಿಯೂ ಮತ್ತು ಧರ್ಮದ ತತ್ವಗಳನ್ನು ಮತ್ತೆ ಸ್ಥಾಪಿಸುವುದಕ್ಕಾಗಿಯೂ ನಾನು ಪ್ರತಿಯುಗದಲ್ಲಿ ಅವತರಿಸುತ್ತೇನೆ. ಸೊ 3 ಕಾರಣಗಳನ್ನ ಕೃಷ್ಣ ಇಲ್ಲಿ ಹೇಳ್ತಾನೆ. ಯಾವ್ದ್ಯಾವ್ದು? ಒಂದು, ಸಜ್ಜನರನ್ನ ರಕ್ಷಿಸುವುದು. ಸಜ್ಜನರು ಅಂದ್ರೆ ಯಾರು? ಭಕ್ತರು. ಸೊ ಕೃಷ್ಣನ ಭಕ್ತರು ಯಾರಿದ್ದಾರೆ ಅವರು. ಮತ್ತೆ ದುಷ್ಟರನ್ನು ನಾಶ ಮಾಡುವುದು. ಸೊ ದುಷ್ಟರನ್ನ ಅಂದ್ರೆ ತುಂಬಾ ಜನ ರಾಕ್ಷಸರನ್ನೆಲ್ಲ ಕೃಷ್ಣ ಕೊಂದಿದ್ದಾನೆ. ಸೊ ಅದನ್ನ. ಮತ್ತೆ ಇನ್ನೊಂದು, ಧರ್ಮ ತತ್ವವನ್ನ ಮತ್ತೆ ಸ್ಥಾಪನೆ ಮಾಡುವುದಕ್ಕೆ. ಸೊ ಈಗ ಧರ್ಮ ಈಗ ಹೇಗೆ ಆ ಒಂದು ಭಗವದ್ಗೀತೆ ಜ್ಞಾನ ಹೇಗೆ ಹೋಗಿತ್ತು, ಅದನ್ನ ಮತ್ತೆ ಈಗ ಅರ್ಜುನನಿಗೆ ಕೊಟ್ಟು ಮತ್ತೆ ಸ್ಥಾಪನೆ. ಯಾಕೆ ಅಂತ ಹೇಳಿದ್ರೆ ಕಲಿಯುಗದವರಿಗೆ ಅದು ಅನುಕೂಲ ಆಗ್ಲಿ ಅನ್ನೋ ರೀತಿಯಲ್ಲಿ ಕೃಷ್ಣ ಅದನ್ನ ಕೊಟ್ಟಿದ್ದು. ಸೊ ಆ ಧರ್ಮ ತತ್ವನ ಮತ್ತೆ ಸ್ಥಾಪನೆ ಮಾಡುವಂಥದ್ದು. ಸೊ ಧರ್ಮ ಅಂತ ಹೇಳಿದ್ರೆ ಏನು? ಸೊ ಧರ್ಮ ಅಂತ ಹೇಳಿದ್ರೆ ಭಗವಂತ ಕೊಟ್ಟಿರೋ ಒಂದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಏನಿದೆ ಅದನ್ನೇ ಧರ್ಮ ಅಂತ ಹೇಳೋದು. ಧರ್ಮಾತು ಸಾಕ್ಷಾತ್ ಭಗವತ್ ಪ್ರಣೀತಂ. ಕೃಷ್ಣ ಕೊಟ್ಟಿರುವಂತದ್ದೇ ಅದೇ ಧರ್ಮ ಅಂತ ಹೇಳ್ಬಿಟ್ಟು. ಸೊ ಆಕ್ಚುಲಿ ಏನಂತ ಹೇಳಿದ್ರೆ ಕೃಷ್ಣ ಬರೋದು ಭಕ್ತರಿಗೋಸ್ಕರ, ಮತ್ತೆ ಅವ್ರ ಜೊತೆ ಒಂದು ಸ್ವೀಟ್ ಪಾಸ್ಟ್ ಟೈಮ್ಸ್, ಕೃಷ್ಣಂದು ಲೀಲೆಗಳನ್ನ. ಯಾಕಂದ್ರೆ ಅವರೆಲ್ಲ ಎಷ್ಟೋ ಪುಣ್ಯ ಮಾಡಿದ್ದಾರೆ. ಅಂದ್ರೆ ಕೃಷ್ಣನ ಜೊತೆ ಈಗ ಗೋಪ ಹುಡುಗರಿರ್ಬೋದು ಅಥವಾ ಇವರು ಗೋಪಿಕೆಯರ್ ಇರ್ಬೋದು, ಅವರೆಲ್ಲ ಆ ಒಂದು ಸ್ಥಾನ ಬರಬೇಕಾದ್ರೆ. ಈಗ ಗೋಪಿಕೆಯರು ಯಾರು ಅಂತ ಹೇಳಿದ್ರೆ, ಹಿಂದಿನ ಜನ್ಮದಲ್ಲಿ ರಾಮ ಕಾಡಲ್ಲಿ ಇರುವಾಗ ಅಲ್ಲಿ ತುಂಬಾ ಋಷಿಗಳೆಲ್ಲ ರಾಮನ್ ನೋಡಿ ತುಂಬಾ ಅವರಿಗೆ ಒಂದು ರಾಮನನ್ನೇ ಮದ್ವೆ ಆಗ್ಬೇಕು ಅನ್ನೋ ಒಂದು ಇಚ್ಛೆ ಬಂತಂತೆ. ಅಷ್ಟು ಅಂದ್ರೆ ಅವರು ಋಷಿಗಳಾದ್ರೂ ಕೂಡ ಅವ್ರಿಗೆ ಆತರ ಒಂದು ಆಸೆ ಬಂತು ರಾಮನ್ ಒಂದು ಸೌಂದರ್ಯ ನೋಡಿ. ಆಗ ರಾಮನ್ ಕೇಳುವಾಗ ರಾಮ ಹೇಳ್ತಾನಂತೆ, ಇಲ್ಲ, ನಾನು ಈಗ ಏಕಪತ್ನಿ ವ್ರತ, ನಾನು ಈ ಒಂದು ಅವತಾರದಲ್ಲಿ ನಾನು ಹಾಗೆ ಮದ್ವೆ ಆಗೋ ಹಾಗಿಲ್ಲ, ನಾನು ನೆಕ್ಸ್ಟ್ ದ್ವಾಪರ ಯುಗದಲ್ಲಿ ಬಂದಾಗ ನಿಮ್ನ ನಾನು ಮದ್ವೆ ಆಗ್ತೀನಿ ಅಂತ. ಸೊ ಹಾಗಾಗಿ ಅಷ್ಟು ತಪಸ್ ಮಾಡಿರೋರು ಅವ್ರೇನು ಸುಮ್ನೆ ಯಾರೋ ಏನು ಅಂದ್ರೆ ತುಂಬಾ ನಾವು ಲೈಟ್ ಆಗಿ ಮಾತಾಡ್ತಾರೆ ಜನ ಗೋಪಿಕೆಯರ ಜೊತೆ ಇದ್ದಿದ್ದು ಅಂತ. ಅಂದ್ರೆ ಗೋಪಿಕೆಯರವರು ಸಾಧಾರಣದವ್ರಲ್ಲ. ಸೊ ಇದೆಲ್ಲ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ. ಸೊ ಹಾಗಾಗಿ ಸಜ್ಜನರನ್ನ ರಕ್ಷಿಸುವುದಕ್ಕೂ ದುಷ್ಟರನ್ನ ನಾಶ ಮಾಡುವುದಕ್ಕೂ ಮತ್ತು ಧರ್ಮದ ತತ್ವವನ್ನು ಸ್ಥಾಪಿಸುವುದಕ್ಕೂ ನಾನು ಮತ್ತೆ ದುಷ್ಟರನ್ನ ಸಾಯಿಸಕ್ಕೆ ಕೃಷ್ಣ ಅಂದ್ರೆ ಅವನ ಯಾರೋ ಒಬ್ರು ಅಸೋಸಿಯೇಟ್ ನ ಕಳಿಸಿ ಮಾಡ್ಬೋದು, ಅಥವಾ ಯಾವ್ದೋ ಅಂದ್ರೆ ಕೃಷ್ಣನಿಗೆ ಕಷ್ಟನೇ ಇಲ್ಲ. ಈಗ ಸಿಕ್ಕಾಬಟ್ಟೆ ಮಳೆ ಕೊಡೋದು, ಅಥವಾ ಏನು ಒಂದ್ ಕಡೆ ಭೂಕಂಪ ಇರ್ಬೋದು, ಅಥವಾ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಆಗ್ತಾ ಇರುತ್ತೆ, ಎಷ್ಟೋ ಜನಗಳು ಜೀವ ಹೋಗ್ತಾ ಇರುತ್ತೆ. ಸೊ ವರುಣನಿಗೆ ಒಂದು ಹೇಳಿದ್ರೆ ಆಯ್ತಷ್ಟೇ. ಅಂದ್ರೆ ಆತರ ಮಳೆ ಪ್ರಳಯ ಏನೇ ಆದ್ರೂ ದುಷ್ಟರನ್ನ ಹೋಗ್ಸ್ಬೋದು. ಆದ್ರೆ ಅದು ಮೇನ್ ಉದ್ದೇಶ ಅಲ್ಲ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವನ್ ಬರೋದು ಮೇನ್ ಆಗಿ ಕೃಷ್ಣ ಬರುವಂತದ್ದು ಭಕ್ತರನ್ನ ರಕ್ಷಿಸುವುದಕ್ಕೋಸ್ಕರ ಬರುವಂತದ್ದು, ಮತ್ತೆ ಹಾಗೆ ಬಂದಾಗ ಮಾಡುವಂತದ್ದು. ಸೊ ಇದು ಹೇಗೆ ಅಂದ್ರೆ ನಾವು ಈಗ ಪ್ರೈಮ್ ಮಿನಿಸ್ಟರ್ ಈಗ ಅವರಿಗೆ ಒಂದು ಯಾವ್ದೋ ಒಂದು ಫಂಕ್ಷನಿಗೆ ಬರಕ್ಕಿರುತ್ತೆ, ಅವರಿಗೆ ಬುಕ್ ಆಗಿರುತ್ತೆ. ಅಂದ್ರೆ ಅವರು ಯಾವ್ದೋ ಒಂದು ಕಂಪನಿ ಒಂದು ಇನಾಗ್ರೇಷನ್ಗೆ ಏನೋ ಬರ್ತಾರೆ ಈಗ. ಸೊ ಡೆಲ್ಲಿಯಿಂದ ಬೆಂಗಳೂರಿಗೆ ಬರ್ಬೇಕು. ಸೊ ಬರ್ತಾರೆ. ಸೊ ಬಂದಾಗ ಹಾಗೆ ಅವರಿಗೆ ಅಲ್ಲಿ ಇವರು ಪ್ರಧಾನ ಮಂತ್ರಿಗಳು ಬಂದಿದ್ದಾರೆ ಅಂತ ಹೇಳಿ ಬೇರೆ ಯಾರೋ ಒಂದು ಸಣ್ಣ ಪುಟ್ಟ ಯಾವ್ದೋ ಒಂದು ಫಂಕ್ಷನ್ ಕರೀತಾರೆ, ಆಗ ಅವರಲ್ಲಿ ಹೋಗ್ತಾರೆ. ಸೊ ಅದೇ ತರ ಕೃಷ್ಣ ಬರುವಂತದ್ದು ಮೇನ್ ಉದ್ದೇಶ ಏನಂದ್ರೆ ಭಕ್ತರನ್ನ ರಕ್ಷಿಸುವುದಕ್ಕೆ. ಬಟ್ ಹಾಗೆ ಬಂದಾಗ ದುಷ್ಟರನ್ನ ಸಾಯಿಸುವಂತದ್ದು. ಇಲ್ಲ ಅಂದ್ರೆ ದುಷ್ಟರನ್ನ ಸಾಯಿಸೋದಕ್ಕೆ ಅಂತ ಬರೋ ಅವಶ್ಯಕತೆನೇ ಇಲ್ಲ ಕೃಷ್ಣನಿಗೆ. ಕೃಷ್ಣನನ್ನು ತಿಳಿಯುವುದರಿಂದ ಏನು ಪ್ರಯೋಜನ?
ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನೈತಿ ಮಾಮೇತಿ ಸೋರ್ಜುನ. ಅರ್ಜುನನೇ, ಯಾರು ಹೀಗೆ ನನ್ನ ಹುಟ್ಟಿನ ಮತ್ತು ಕರ್ಮಗಳ ದಿವ್ಯ ಸ್ವರೂಪವನ್ನು ಯಥಾರ್ಥವಾಗಿ ತಿಳಿದುಕೊಳ್ಳುತ್ತಾರೋ ಅವರು ದೇಹ ತ್ಯಾಗ ಮಾಡಿದ ನಂತರ ಮತ್ತೆ ಈ ಐಹಿಕ ಜಗತ್ತಿನಲ್ಲಿ ಹುಟ್ಟುವುದಿಲ್ಲ, ಅವರು ನನ್ನ ನಿತ್ಯ ನಿವಾಸಕ್ಕೆ ಬರುತ್ತಾರೆ. ಸೊ ಏನು ಪ್ರಯೋಜನ? ಈಗ ಎಲ್ಲರೂ ನಾವು ಈಗ ಭಗವದ್ಗೀತೆಯನ್ನ ಕಲಿತಾ ಇದ್ದೀವಿ. ಸೊ ಇದರಿಂದ ಏನ್ ಪ್ರಯೋಜನ ಅಂತ ಹೇಳಿದ್ರೆ ಕೃಷ್ಣ ಹೇಳ್ತಾನೆ, ಇದನ್ನ ಯಥಾರ್ಥವಾಗಿ, ಈಗ ನಮ್ಮ ಭಗವದ್ಗೀತೆನೂ ಯಥಾರೂಪ ಅಂತ ಹೆಸರು. ಅಂದ್ರೆ ಕೃಷ್ಣ ಹೇಗಿದಾನೋ ಹಾಗೆ ಅರ್ಥ ಮಾಡ್ಕೊಳ್ಳುವಂಥದ್ದು. ಅಂದ್ರೆ ಕೆಲವ್ರು ಏನ್ ಮಾಡ್ತಾರೆ, ಈಗ ಯೋಗಿಗಳೆಲ್ಲ ಅವರಿಗೆ ಕೆಲವೊಂದು ಯಾವುದೋ ಒಂದು ಫಲಾಪೇಕ್ಷೆಯಿಂದ ಅವ್ರು ಮಾಡುವಂಥದ್ದು. ಅಂದ್ರೆ ತುಂಬಾ ಈ ತುಂಬಾ ಸಣ್ಣ ಆಗುವಂಥದ್ದು, ದೊಡ್ಡ ಆಗುವಂಥದ್ದು, ಕಾಣದೇ ಇರೋ, ಅಂದ್ರೆ ಬೇರೆ ಬೇರೆ ತರ ಯೋಗಿ ಆ ತರನು ಪೂಜೆ ಮಾಡ್ತಾರೆ ಕೃಷ್ಣನ. ಆ ತರ ಮಾಡಿಯೂ ಅವ್ರನ್ನ ಪಡಿಬಹುದು ಕೃಷ್ಣನ. ಮತ್ತೆ ಕೆಲವರು ಬರೇ ಏನು ಬ್ರಹ್ಮನ್ ಒಂದು ಎಫಲ್ಜೆನ್ಸ್ ಅದನ್ನ ಪೂಜೆ ಮಾಡ್ತಾರೆ. ಸೊ ಮಾಯಾವಾದಿಸ್. ಸೊ ಅವರು ಕೃಷ್ಣ ಅಂದ್ರೆ ಕೃಷ್ಣನ ರೂಪನ ಒಪ್ಕೊಳ್ಳಲ್ಲ. ಸೊ ಹಾಗಾಗಿ ಅಂತವರಿಗೆ ಕೃಷ್ಣ ಕಷ್ಟ. ಅಂದ್ರೆ ಕೃಷ್ಣನ ಧಾಮಕ್ಕೆ ಹೋಗೋದು ಸುಲಭ ಇಲ್ಲ. ಯಾಕಂದ್ರೆ ಆತರ ಒಂದು ಬ್ರಹ್ಮಜ್ಯೋತಿ ಬಗ್ಗೆ ಅವರು ಮೆಡಿಟೇಟ್ ಮಾಡೋರು ಏನಾಗುತ್ತೆ, ಅದು ಕೃಷ್ಣನ ಒಂದು ಔಟ್ಸೈಡ್, ಅಂದ್ರೆ ಆ ಗೋಲೋಕದ ಹೊರಗಿನ ಒಂದು ಭಾಗ ಇರುತ್ತೆ. ಸೊ ಅದ್ರ ಕೆಳಗಡೆ ಶಿವಧಾಮದಲ್ಲಿ ಕೆಳಗಡೆ ಅದು ಬ್ರಹ್ಮಜ್ಯೋತಿ, ಅಂದ್ರೆ ಅದು ಲೈಟ್ ಅದರದ್ದು. ಸೊ ಅಲ್ಲೇ ಇರ್ತಾರೆ ಸ್ವಲ್ಪ ಟೈಮ್ ಇರ್ತಾರೆ. ಬಟ್ ಅಲ್ಲಿ ಯಾವ ಸೇವೆ ಇಲ್ದರಿದ್ರಿಂದ ಅವರು ಮತ್ತೆ ಬರ್ತಾರಂತೆ ಭೂಮಿಗೆ. ಅಂದ್ರೆ ಭೂಮಿಗೆ ಬಂದು ಮತ್ತೆ ಅವ್ರು ಎಂತ ಕೆಲ್ಸಗಳಲ್ಲಿ ತೊಡಗ್ತಾರೆ ಅಂತ ಹೇಳಿದ್ರೆ, ಈ ಫಿಲಾಂಥ್ರಫಿಕ್ ವರ್ಕ್ ಅಂತ ಹೇಳ್ತಾರಲ್ಲ, ಲೈಕ್ ಈ ಏನು ದೇವಸ್ಥಾನ ಅಲ್ಲ, ಸಾರಿ, ಏನದು ಹಾಸ್ಪಿಟಲ್ಸ್ ಕಟ್ಟುವಂಥದ್ದು, ಅನಾಥಾಶ್ರಮ, ವೃದ್ಧಾಶ್ರಮ, ಈ ತರದ್ದೆಲ್ಲ ಕೆಲಸಗಳಲ್ಲಿ ತೊಡಗ್ತಾರಂತೆ. ಯಾಕಂದ್ರೆ ಅವರು ಯೋಗಿಗಳಾಗಿ ಮಾಡಿದ್ದಾರೆ, ಆದ್ರೆ ಏನಂದ್ರೆ ಅವ್ರು ಪೂರ್ಣ ರೀತಿಯಲ್ಲಿ ಕೃಷ್ಣನ ಪೂಜೆ ಮಾಡ್ಲಿಲ್ಲ. ಸೊ ಹಾಗಾಗಿ ಕೃಷ್ಣ ಇಲ್ಲಿ ಏನ್ ಹೇಳೋದು, ಯಥಾರ್ಥವಾಗಿ. ಸೊ ಕೃಷ್ಣ ಹೇಗಿದ್ದಾನೆ ಅಂದ್ರೆ ಶ್ಯಾಮ ಸುಂದರ ರೂಪ, ಭಗವಾನ್. ನಾವು ನೋಡಿದ್ವಿ ಆ ಭಗವಾನ್ ಅಂತ ಹೇಳಿದ್ರೆ ಏನು, 2ನೇ ಚಾಪ್ಟರ್ ನಾವು ನೋಡಿದ್ವಿ. ಲೈಕ್ ಯಾರು 6 ವಿಷಯಗಳಲ್ಲಿ ಪರಿಪೂರ್ಣನಾಗಿರ್ತಾನೋ ಅವನೇ ಭಗವಾನ್. ಯಾವ್ದೆಲ್ಲ? ಒಂದು ಸೌಂದರ್ಯ, ಶಕ್ತಿ, ಜ್ಞಾನ, ಮತ್ತೆ ವೈರಾಗ್ಯ, ಮತ್ತೆ ಏನದು ಶ್ರೇಯ ಅಂತಂದ್ರೆ ಫೇಮಸ್. ಸೊ ಫೇಮಸ್ ಆಗಿರುವಂತದ್ದು, ಹಾಗೂ ರೂಪ. ಸೊ ಈ 6 ಇದರಲ್ಲಿ ಯಾರು ಪರಿಪೂರ್ಣವಾಗಿರ್ತಾನೋ, ಅದನ್ನ ಯಥಾರ್ಥವಾಗಿ ಆತರ ಯಾರು ಅರ್ಥ ಮಾಡ್ಕೊಳ್ತಾರೋ ಅವರು ಕೃಷ್ಣನ ಇದಕ್ಕೆ ಹೋಗ್ಬೋದು ಅಂತ ಹೇಳಿ. ಅಂದ್ರೆ ಪ್ರಭುಪಾದ್ ಇದ್ರಲ್ಲಿ ಒಂದು ಹೇಳ್ತಾರೆ, ಲೈಕ್ ಜಸ್ಟ್ ನಾವು ಈ ಜ್ಞಾನನ ಜಸ್ಟ್ ಹಾಗೆ ನೋಡಿ ತಿಳ್ಕೊಂಡ್ರೆ ಇದಕ್ಕೆ ಈ ಮಾಯಾವಾದಿಸ್ನ ಏನ್ ಹೇಳ್ತಾರೆ ಪ್ರಭುಪಾದ್ ಅಂತ ಹೇಳಿದ್ರೆ, ಅವರು ಮೆಂಟಲ್ ಸ್ಪೆಕ್ಯುಲೇಟರ್ಸ್, ಮಾಯಾವಾದಿಸ್ ಅಲ್ಲ. ಅಂದ್ರೆ ಸ್ಪೆಕ್ಯುಲೇಟ್ ಅವರೇ ಮಾಡುವಂಥದ್ದು, ಹೀಗಿರ್ಬೋದು ಹಾಗಿರ್ಬೋದು ಅಂತ ಹೇಳಿ, ಅಂದ್ರೆ ಓದಿ ಅವರದ್ದೇ ಒಂದು ಕನ್ಕ್ಲೂಷನ್ ಬರುವಂತದ್ದು. ಸೊ ಅದರಿಂದ ಏನಾಗುತ್ತೆ ಅಂದ್ರೆ, ಇಟ್ ಜಸ್ಟ್ ಲೈಕ್ ಪ್ರಭುಪಾದ್ ಹೇಳುವಂಥದ್ದು, ಈ ಹನಿ ಅಂದ್ರೆ ಜೇನಿನ ಬಾಟ್ಲು, ಜೇನು ಒಳಗಿದೆ. ಸೊ ಹೊರಗಡೆಯಿಂದ ಅವರು ಜಸ್ಟ್ ಹೇಳೋವಂಥದ್ದು, ನೋಡಿ ಇದು ಹೀಗಿದೆ ಹಾಗಿದೆ ಅಂತ. ಬಟ್ ಅನ್ಲೆಸ್ ಅದಕ್ಕೆ ಡಿಪ್ ಮಾಡಿ ನಾವು ಟೇಸ್ಟ್ ಮಾಡಿಲ್ಲ ಅಂದ್ರೆ ಗೊತ್ತಾಗಲ್ಲ. ಸೊ ಭಕ್ತಿ ಮಾರ್ಗನು ಅದೇ ತರ, ಅನ್ಲೆಸ್ ಒಬ್ರು ಟೇಸ್ಟ್ ಮಾಡಿದ್ರೆ ಅದನ್ನ ಗೊತ್ತಾಗಲ್ಲ ಅಂತ. ಸೊ ಯಾರು ಹ್ಯಾಸ್ ಎನಿಬಡಿ ಇನ್ ಹಿಸ್ಟ್ರಿ ಬೀನ್ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕೃಷ್ಣ? ಸೊ ಪುರಾಣದಲ್ಲಿ ಯಾರಾದ್ರೂ ಇತಿಹಾಸದಲ್ಲಿ ಯಾರಾದ್ರೂ ಕೃಷ್ಣನ ಅರ್ಥ ಮಾಡ್ಕೊಂಡಿದಾರಾ ಅಂತ ಹೇಳಿ. ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತಾಃ ಬಹವೋ ಜ್ಞಾನ ತಪಸಾ ಪೂತ ಮದ್ಭಾವಮಾಗತಾಃ. ಭಯ, ರಾಗ, ಕ್ರೋಧಗಳನ್ನು ತ್ಯಜಿಸಿ ಅನೇಕರು ಸಂಪೂರ್ಣವಾಗಿ ನನ್ನಲ್ಲಿಯೇ ಮನಸ್ಸುಳ್ಳವರಾಗಿ ನನ್ನಲ್ಲಿ ಆಶ್ರಯ ಪಡೆದಿದ್ದಾರೆ. ನನ್ನ ಜ್ಞಾನದಿಂದ ಪರಿಶುದ್ಧರಾಗಿದ್ದಾರೆ. ಹೀಗೆ ಅವರು ನನ್ನಲ್ಲಿ ದಿವ್ಯ ಪ್ರೇಮವನ್ನು ಪಡೆದಿದ್ದಾರೆ. ಸೊ ಇದು ನಮಗೆ ಯಾಕೆ ಇದನ್ನ ಹೇಳ್ತಾ ಇರೋದು ಅಂತ ಹೇಳಿದ್ರೆ, ನಾವು ಅವರ ಒಂದು ಫುಡ್ ಸ್ಟೆಪ್ಸ್ ಅಲ್ಲಿ ಹೋಗ್ಬೋದು, ಫಾಲೋ ಮಾಡ್ಬೋದು ಅಂತ. ಅಂದ್ರೆ ನಮಗೆ ಯಾವ್ದಾದ್ರು ಒಂದು ಫಾಲೋ ಮಾಡ್ಬೇಕಾದ್ರೆ ಲೀಡರ್ ಅಂತ ಬೇಕಲ್ಲ, ಅಂದ್ರೆ ಯಾರನ್ನ ನೋಡಿ ನಾವು ಯಾರನ್ನ ಫಾಲೋ ಮಾಡ್ಬೋದು ಅಂತ ಹೇಳಿ. ಸೊ ಹಾಗಾಗಿ ನಾವು ಮೊದ್ಲಿಗೆ ನಾವೊಂದು ಅಂದ್ರೆ ಗುರುಗಳನ್ನ, ಫಸ್ಟ್ ಆಧ್ಯಾತ್ಮಿಕ ಗುರುಗಳನ್ನ ನಾವು ಅಂದ್ರೆ ಕೃಷ್ಣನೇ ತೋರಿಸ್ತಾನೆ. ಆಕ್ಚುಲಿ ನಾವು ಯಾವಾಗ ನಾವು ರೆಡಿ ಇದೀವಿ ಆಗ ಕೃಷ್ಣ ಕಳಿಸ್ತಾನಂತೆ. ಕೃಷ್ಣ ಚೈತ್ಯ ಗುರು ಆಗಿದ್ದಾನೆ,
ನಮ್ಮ ಹೃದಯದಲ್ಲಿ. ಸೊ ಅವ್ನ್ ಗೊತ್ತಾಗತ್ತೆ. ಸೊ ಓಕೆ, ಇವನೀಗ ರೆಡಿ ಇದ್ದಾನೆ, ಈ ಆತ್ಮಜ್ಞಾನ ತಗೊಳಕ್ ರೆಡಿ ಇದ್ದಾನೆ ಅಂದಾಗ ಆ ಗುರುಗಳನ್ನ, ಸರಿಯಾದ ರೀತಿಯ ಗುರುಗಳನ್ನ ನಮಗೆ ನಮ್ಮ ಲೈಫಲ್ಲಿ ಕೊಡ್ತಾನೆ. ಸೊ ಅದು ಹಾಗೆ ಎಲ್ಲರಿಗೂ ಸಿಗಲ್ಲ ಅದು. ಸೊ ಅದಕ್ಕೆ ನಾವು ಪುಣ್ಯ ಮಾಡಿರ್ಬೇಕು. ಸೊ ಈಗ ನೀವೆಲ್ಲರೂನು ಇದೊಂದು ಕನೆಕ್ಟ್ ಆಗಿದ್ದೀರಾ ಅಂತಂದ್ರೆ ನಿಮಗೆ ಎಲ್ಲೋ ಒಂದ್ ಕಡೆ ಅದು ಕೃಷ್ಣನೇ ದಾರಿ ಕೊಟ್ಟಿದ್ದಾನೆ. ಅಂದ್ರೆ ಕೃಷ್ಣ ಪರಮಾತ್ಮ ಆಗಿ ನಮ್ಮ ಹೃದಯದಲ್ಲಿದ್ದಾನೆ, ಅವನು ನಮಗೆ ದಾರಿ ತೋರಿಸಿದ್ದಾನೆ. ಓಕೆ, ನಿನಗೆ ಈ ತರ ಒಂದು ಸರಿಯಾಗಿರೋ ಸಂಪ್ರದಾಯದಲ್ಲಿ ಸಿಗೋದಂತೂ ತುಂಬಾ ಅದೃಷ್ಟ ಅಂತಾನೆ ಹೇಳ್ಬೇಕು. ಸೊ ಆಗ ನಾವು ಆ ಗುರುಗಳ ಹತ್ರ ಆಗೊಂದು ಆ ಸಬ್ಮಿಸಿವ್ ಆಟಿಟ್ಯೂಡ್ ಅಲ್ಲಿ ಯಾವಾಗ ಹೋಗ್ತೀವಿ, ಅವ್ರು ನಮಗೆ ಹೇಳಿಕೊಡ್ತಾರೆ ಭಕ್ತಿ ಮಾರ್ಗ ಹೇಗ್ ಮಾಡ್ಬೇಕು, ಯಾವ ತರ ನಾವು ಕೃಷ್ಣನ ಪಡಿಬಹುದು ಅಂತ ಹೇಳಿ ಅವರಿಂದ ನಾವು ಕಲಿಬಹುದು. ಸೊ ಯಾಕಂತ ಹೇಳಿದ್ರೆ ಅವರು ಸೆಲ್ಫ್ ರಿಯಲೈಸ್ಡ್ ಆಗಿರ್ತಾರೆ. ಸೊ ಹಾಗಾಗಿ ಅವ್ರು ನಮಗೆ ಹೇಳ್ಕೊಡಕ್ಕೆ ಸಾಧ್ಯ ಅಂತ. ಸೊ ಇವರು 12 ಮಹಾಜನರು. ಇದು ಭಾಗವತಂ ಅಲ್ಲಿ 6ನೇ ಕ್ಯಾಂಟೋ ಅಲ್ಲಿ 3ನೇ ಅಧ್ಯಾಯ 20-21ನೇ ಶ್ಲೋಕ. ಸ್ವಯಂಭೂ ನಾರದ ಶಂಭು ಕುಮಾರೌ ಕಪಿಲೋ ಮನು ಪ್ರಹ್ಲಾದ ಜನಕೋ ಭೀಷ್ಮೋ ಬಲಿರ್ವಯ ಸಖೀರ್ವಯಂ. ಅಂದ್ರೆ ಬ್ರಹ್ಮ ಈ 12 ಜನ ನನ್ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಇಲ್ಲಿ ಕೃಷ್ಣ ಹೇಳ್ತಾನೆ ಯಾರು ಅರ್ಥ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ. ಸೊ ನಮಗೆ ಈ 12 ಜನ ಕೃಷ್ಣನ ಅರ್ಥ ಮಾಡ್ಕೊಂಡಿದಾರಂತೆ. ಯಾರೆಲ್ಲ? ಬ್ರಹ್ಮ, ಶಂಭು ಅಂದ್ರೆ ಈಶ್ವರ, ಶುಕಮುನಿ. ಸೊ ಶುಕಮುನಿ ಇದು ಪರೀಕ್ಷಿತ್ ಮಹಾರಾಜಿಗೆ ಭಾಗವತಂ ಹೇಳ್ತಾ ಇರುವಂತದ್ದು. ಸೊ ಯಾರು ಶುಕಮುನಿ ಯಾರು ಅಂದ್ರೆ ವ್ಯಾಸದೇವನ ಮಗ. ಮತ್ತೆ ಪ್ರಹ್ಲಾದ್ ಮಹಾರಾಜ್, ನಾರದ ಮುನಿ, ಜನಕ ಮಹಾರಾಜ್, ಸೀತೆ ತಂದೆ, ಮತ್ತೆ 4 ಕುಮಾರರು, ಬ್ರಹ್ಮನ 4 ಮಕ್ಕಳು ಇವರು. ಮತ್ತೆ ಕಪಿಲ ಅಂದ್ರೆ 2 ತರ ಕಪಿಲ ಇದ್ದಾರೆ. ಇದು ಬಂದ್ಬಿಟ್ಟು ಕೃಷ್ಣನ ಅವತಾರ ಕಪಿಲ ಅಂದ್ರೆ ಕರ್ದಬ ಮುನಿ ಮತ್ತೆ ದೇವಹೂತಿ ಅವರ ಮಗ. ಸೊ ಅವರು ಸಾಂಖ್ಯ ಫಿಲಾಸಫಿ ಬಗ್ಗೆ ತಾಯಿಗೆ ಹೇಳಿಕೊಡ್ತಾರೆ ಕಪಿಲ ಮುನಿ. ಮತ್ತೆ ಇದು ಸ್ವಯಂಭೂ ಮನು, ನಮ್ಮ ಸ್ವಯಂಭೂ ಮನು. ಮತ್ತೆ ಭೀಷ್ಮ ಪಿತಾಮಹನು ಅರ್ಥ ಮಾಡ್ಕೊಂಡಿದ್ದಾರೆ ಕೃಷ್ಣನ. ಮತ್ತೆ ಬಲಿ ಮಹಾರಾಜ್, ಮತ್ತೆ ಇದು ಲಾಸ್ಟ್ ಯಮರಾಜ್. ಸೊ ಈ 12 ಜನ ಸೊ ಹಾಗಾಗಿ ಅವ್ರು ಹೇಳಿರುವಂತದ್ದು ನಾವು ಅವರ ದಾರಿಲೇ ಹೋದ್ರೆ ನಮಿಗೂ ಅರ್ಥ ಮಾಡ್ಕೊಳ್ಬಹುದು ಕೃಷ್ಣನ ಅಂತ. ಸೊ ಕೃಷ್ಣ ಮತ್ತು ನಮ್ಮ ನಡುವಿನ ವ್ಯತ್ಯಾಸ. ಸೊ ಯಾವ ರೀತಿ ವ್ಯತ್ಯಾಸ? ಕೃಷ್ಣನ ರೂಪ ಆಧ್ಯಾತ್ಮಿಕವಾಗಿದೆ, ನಮ್ಮ ರೂಪ ತಾತ್ಕಾಲಿಕವಾದದ್ದು. ಸೊ ನಮಗೆ ಹುಟ್ಟುವಾಗಿಂದ ನಮ್ದು ಎವ್ರಿ ಡೇ ನ್ಯೂ ಸೆಲ್ಸ್ ಅಂದ್ರೆ ಜೀವ ಕಣಗಳು ಅಂತಾರಲ್ಲ ಅದಕ್ಕೆ ಆಟಮ್ಸ್. ಸೊ ಎವ್ರಿ ಡೇ ಅಂದ್ರೆ ಹೊಸ ಬರ್ತಾ ಇರುತ್ತೆ ಅಂದ್ರೆ ಬಾಡಿಲಿ, ಮತ್ತೆ ಹಳೇದು ಸಾಯ್ತಾ ಇರುತ್ತೆ. ಸೊ ಆಕ್ಚುಲಿ ನಾವು ಪ್ರತಿ ದಿನ ನಾವು ಆಕ್ಚುಲಿ ಹೊಸ ಅಂದ್ರೆ ಆಸ್ ಎ ನ್ಯೂ ಪರ್ಸನ್ ಎವಾಲ್ವ್ ಆಗ್ತಾ ಇರ್ತೀವಿ. ಅದು ನಮ್ಗೆ ಗೊತ್ತಾಗಲ್ಲ. ಹಾಗೆ ನಮ್ ದೇಹ ಕ್ಷಣಿಸ್ತಾ ಹೋಗುತ್ತೆ. ಅಂದ್ರೆ ವಯಸ್ಸಾಗ್ತಾನು ಹೋಗುತ್ತೆ. ನಮ್ಗೆ ವಯಸ್ಸಾಗ್ತಾ ಹೋಗುತ್ತೆ. ಹುಟ್ಟಿದಾಗಿಂದನು ಎಷ್ಟು ಚೇಂಜಸ್ ಆಗುತ್ತೆ. ನಾವು ಅದು 2ನೇ ಚಾಪ್ಟರ್ ಅಲ್ಲಿ ನೋಡಿದ್ವಿ. ಹೇಗೆ ಒಂದು ಆತ್ಮ ಒಂದು ಬೇರೆ ಬೇರೆ ಅದೇ ಒಂದ್ ದೇಹ ಮಾತ್ರ ಚೇಂಜ್ ಆಗ್ತಾ ಇದೆ, ಆತ್ಮ ಅದೇ ಇರುತ್ತೆ. ಮತ್ತೆ ವಯಸ್ಸಾದ್ಮೇಲೆ ಹೇಗೆ ಅದನ್ನ ಬಿಟ್ಟು ಬೇರೆ ಆತ್ಮಕ್ಕೆ ಹೋಗುತ್ತೆ ಅನ್ನುವಂಥದ್ದು. ಸೊ ನಮ್ಮ ದೇಹ ಇಲ್ಲಿ ನೋಡ್ಬೋದು ನೀವು. ಇದು ಈ ಭೌತಿಕ ಶರೀರ ಮಾಡಿರುವಂತ 5 ಪಂಚ ಇದರಿಂದ ಭೂಮಿರಪೋ ನಲೋ ವಾಯು ಕಮ್ಮನೂರು ಬುದ್ಧಿರೇವಚ ಅಹಂಕಾರ ಇತಿಯಮ್ಮೆ ಭಿನ್ನ ಪ್ರಕೃತಿ ರಷ್ಟದ. ಅಂದ್ರೆ ಭೂಮಿ, ಗಾಳಿ, ಬೆಂಕಿ, ಮತ್ತೆ ಆಕಾಶ ಅಥವಾ ಈಥರ್ ಅಂತ ಹೇಳ್ತೀವಿ ಅದಕ್ಕೆ. ಮತ್ತೆ ಇದು ಯಾವುದು? ಭೂಮಿ, ರಾಪೋ, ನಲೋ, ವಾಯು. ಅನಿಲ ಅಂದ್ರೆ ಫೈರ್. ಅರ್ತ್, ವಾಟರ್, ಫೈರ್, ಅರ್ತ್, ವಾಟರ್, ಫೈರ್, ಭೂಮಿ, ಆಪೋ, ನಲೋ, ವಾಯು, ಏರ್, ಇನ್ನೊಂದು ಗಾಳಿ. ಸೊ ಒಟ್ಟು 5. ಮತ್ತೆ ಇನ್ನೊಂದು ಸಟಲ್ ಬಾಡಿ ಅಂತ ಹೇಳಿದ್ರೆ ಸೂಕ್ಷ್ಮ ಶರೀರ. ಅದರಲ್ಲಿ ಬುದ್ಧಿ, ಮನಸ್ಸು ಮತ್ತು ಅಹಂಕಾರ. ಸೊ ಈ ತರ ಒಂದೊಂದ್ ಮೇಲೆ ಕವರಿಂಗ್ ಇದೆ ನಮ್ ಬಾಡಿಯಲ್ಲಿ. ಅದರ ಒಳಗಡೆ ಸೋಲ್ ಇದೆ. ಆಕ್ಚುಲಿ ನಿಜವಾಗ್ಲೂ ನಾವು ಆತ್ಮ. ಬಟ್ ಇಲ್ಲಿ ಭೌತಿಕ ನಮ್ಮ ಕರ್ಮಾನುಸಾರ ನಾವು ಅನುಭವಿಸ್ಲೇಬೇಕು. ಹಾಗಾಗಿ ಇದೊಂದು ಭೌತಿಕ ಶರೀರ ನಮಗೆ ಸಿಕ್ಕಿದೆ. ಸೊ ಹಾಗಾಗಿ ಇದೆಲ್ಲ ಕವರ್ ಆಗಿದೆ ನಮ್ಗೆ. ಹಾಗಾಗಿ ನಮ್ಗೆ ಗೊತ್ತಾಗ್ತಾ ಇಲ್ಲ ಈಗ ನಾವು ಆತ್ಮ ಅಂತ ಹೇಳಿ ನಮ್ಗೆ ಗೊತ್ತಾಗ್ತಾ ಇಲ್ಲ. ಯಾಕೆ ಅಂತ ಹೇಳಿದ್ರೆ ನಮಗೆ ಈ ಕವರ್ ಆಗಿದೆ ಇದೆಲ್ಲ. ಸೂಕ್ಷ್ಮ ಶರೀರ ಇರ್ಬೋದು ಮತ್ತೆ ಭೌತಿಕ ಶರೀರ.
ಸೊ ಆದ್ರೆ ಕೃಷ್ಣನಿಗೆ ಹಾಗಲ್ಲ, ಕೃಷ್ಣಂದು ಆಧ್ಯಾತ್ಮಿಕವಾದ ರೂಪ. ಸೊ ಕೃಷ್ಣಂದು ಆ ಬೇರೆ ಬೇರೆ ಅನ್ನೋದು ಇಲ್ವೇ ಇಲ್ಲ, ಒಂದೇ ಎಲ್ಲ ಕೃಷ್ಣನಿಗೆ. ಮತ್ತೆ ಅವನ ಶರೀರವನ್ನು ನಮ್ ತರ ಅಂದ್ರೆ ಡಿಟೋರಿಯೇಟ್ ಆಗಲ್ಲ, ಅಂದ್ರೆ ನಮಗೆ ನಾವು ಸಾಯ್ತೀವಿ ಮತ್ತೆ ನಾವು ಇನ್ನೊಂದು ಜೀವ ತಗೊಳ್ಳುವಂಥದ್ದು. ಬಟ್ ಕೃಷ್ಣಂದ್ ಹಾಗಲ್ಲ, ಅದು ಶಾಶ್ವತವಾಗಿರುವಂತ ರೂಪ ಅದು. ಮತ್ತೆ ಕೃಷ್ಣ ಮಾಯಾದ ನಿಯಂತ್ರಕ. ಮಾಯೆ ಅಂತ ಹೇಳಿದ್ರೆ ಈಗ ನಮ್ಮನ್ನ 3 ಗುಣಗಳು ನಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ಯಾವ್ದೆಲ್ಲ? ಸತ್ವಗುಣ, ರಾಜಸಿಕ ಮತ್ತು ತಾಮಸಿಕ ಗುಣ. ಸೊ ಇದು ಮತ್ತೆ 14ನೇ ಚಾಪ್ಟರ್ ಅಲ್ಲಿ ಬರುತ್ತೆ ಡೀಟೇಲ್ ಆಗಿ. ಸೊ ಈ ಗುಣಗಳನ್ನ, ಬಟ್ ಆದ್ರೆ ಕೃಷ್ಣ ಈ 3 ಗುಣಗಳ ಒಡೆಯ, ಕೃಷ್ಣನೇ ಮಾಡಿರುವಂತದ್ದು ಸೃಷ್ಟಿ ಈ 3 ಗುಣಗಳು. ಹಾಗಾಗಿ ಕೃಷ್ಣ ಈ ಗುಣಗಳಿಂದ ಮೇಲೆ ಇರುವಂತದ್ದು. ಸೊ ಅದು ನಮಗೂ ಕೃಷ್ಣನಿಗೂ ಡಿಫ್ರೆನ್ಸ್. ಮತ್ತೆ ಇನ್ನು ತುಂಬಾನೇ ಡಿಫ್ರೆನ್ಸ್ ಇದೆ. ಕೃಷ್ಣನ ನಾವು ಅಣು ಆದ್ರೆ ಕೃಷ್ಣ ವಿಭು. ಮತ್ತೆ ಅಂಗಗಳು ನಮಗೆ ಕೈಯಲ್ಲಿ ಮಾತ್ರ ತಿನ್ಬೋದು, ಆದ್ರೆ ಕೃಷ್ಣನಿಗೆ ಕಣ್ಣಲ್ಲೂ ತಿನ್ಬೋದು. ಅಂದ್ರೆ ಯಾವೇ ಅಂಗಗಳು ಬೇರೆ ಇನ್ನೊಂದು ಅಂಗಗಳನ್ನ ಕೆಲಸ ಮಾಡ್ಬೋದು ಅಂತ ಹೇಳಿ ಬ್ರಹ್ಮ ಸಂಹಿತೆಯಲ್ಲಿದೆ. ಅಂಗಾನಿಯಸ್ಯ ಸಕಲೇಂದ್ರಿಯ ವೃತ್ತಿ ಮಂತಿ ಪಶ್ಯಂತಿ ಪಾಂತಿ ಕಲಯಂತಿ ಚಿರಂ ಜಗಂತಿ ಆನಂದ ಚಿನ್ಮಯ ಸದುಜ್ವಲ ವಿಗ್ರಹಸ್ಯ ಗೋವಿಂದಮಾದಿ ಪುರುಷಂ ತಮಹಂ ಭಜಾಮಿ. ಯಾವುದೇ ಒಂದು ಅಂಗದಿಂದ ಇನ್ನೊಂದು ಅಂಗದ ಕೆಲಸ ಮಾಡ್ಬೋದು ಅಂತ ಕೃಷ್ಣ. ಮತ್ತೆ ಇದು ಶಿಶುಪಾಲ. ಸೊ ಶಿಶುಪಾಲದು ನಿಮ್ಗೆಲ್ಲ ಕತೆ ಗೊತ್ತಿರ್ಬೋದು. ಲೈಕ್ ಅಂದ್ರೆ ಅವನು ಶಿಶುಪಾಲ ಹುಟ್ಟಿರ್ಬೇಕಾದ್ರೆ ಅವನಿಗೆ 4 ಕೈ ಇರುತ್ತೆ. ಸೊ 4 ಕೈ ಇರುವಾಗ ಅವಳು ತಾಯಿ ಅವರ ಒಂದು ರಾಜರ್ಷಿ ಅಂದ್ರೆ ಆಗ ಅವರ ಆಸ್ಥಾನದಲ್ಲಿದ್ದಿರೋ ಗುರುಗಳ ಹತ್ರ ಹೋಗಿ ಕೇಳುವಾಗ ಅವ್ರು ಹೇಳ್ತಾರಂತೆ, ಯಾರು ಇವನ್ನ ಬಂದು ಮುಟ್ಟಿದಾಗ ಒಂದ್ 2 ಕೈ ಬೀಳುತ್ತೋ ಅವನಿಂದನೇ ಇವನ ಸಾವು ಅಂತ ಹೇಳಿ. ಸೊ ಅವನು 1 ವರ್ಷ ಮಗು ಇರುವಾಗ 1 ವರ್ಷ ಕಳೆಯುತ್ತೆ ಅದೇ ತರ 4 ಕೈ. ಆಮೇಲೆ 1 ವರ್ಷ ಆಗುವಾಗ ಕೃಷ್ಣ ಬರ್ತಾನೆ ನೋಡಕ್ಕೆ ಅಂತ ಹೇಳಿ. ಕೃಷ್ಣ ಅವನ್ನ ನೋಡಿ ಮುಟ್ಟಿದ ತಕ್ಷಣ ಒಂದ್ 2 ಕೈ ಬೀಳುತ್ತೆ. ಆಗ ತಾಯಿ ಗೊತ್ತಾಗತ್ತೆ, ಓ ಹಾಗಾದ್ರೆ ನನ್ ಮಗ, ಸೊ ಕೃಷ್ಣ ನೀನೇ ನನ್ನ ಮಗನ ಸಾಯಿಸ್ತಾ ಇದೀಯ ಅಂದ್ರೆ, ಕೃಷ್ಣ ಅಂದ್ರೆ ಅವನಿಗೆ ಅತ್ತೆ ಆಗ್ಬೇಕು. ಸೊ ಕೃಷ್ಣನಿಂದ ಅಂತ. ಹಾಗಾಗಿ ಇಲ್ಲ, ನೀನು ನನ್ ಮಗನಿಗೆ ಕ್ಷಮೆ ಕೊಡ್ಬೇಕು ಅಂತ ಹೇಳುವಾಗ, ನಾನು 100 ಕ್ಷಮೆ ಕೊಡ್ತೀನಿ, ಅದಕ್ಕಿಂತ ಹೆಚ್ಚು ಒಂದೇ ಹೆಚ್ಚಾದ್ರೂ ನಾನು ಅವನ್ನ ಸಾಯಿಸ್ತೀನಿ ಅಂತ. ಅವನು ಮೊದ್ಲಿಂದಾನು ದ್ವೇಷ. ಮತ್ತೆ ಅದಕ್ಕೆ ಸರಿಯಾಗಿ ಅವನು ರುಕ್ಮಿಣಿನ ಅವನು ಮದ್ವೆ ಆಗ್ಬೇಕು ಅಂತ ಇರ್ತಾನೆ. ಆದ್ರೆ ರುಕ್ಮಿಣಿ ಇಷ್ಟಪಟ್ಟಿದ್ದು ಕೃಷ್ಣನ. ಸೊ ಅದ್ ನಮಗೆಲ್ಲ ಗೊತ್ತು. ಕೃಷ್ಣ ಕರ್ಕೊಂಡು ಹೋಗಿ ಮದ್ವೆ ಆಗುವಂತದ್ದು ಅವಳನ್ನ, ರುಕ್ಮಿಣಿನ. ಸೊ ಹಾಗಾಗಿ ಅದೊಂದು ಕೋಪನೂ ಇರುತ್ತೆ ಕೃಷ್ಣನ್ ಮೇಲೆ. ಅವನಿಗೆ ತುಂಬಾ ದ್ವೇಷ ಇರುತ್ತೆ ಕೃಷ್ಣನ್ ಮೇಲೆ. ಸೊ ಅವ್ರಿಗೆ ಅರ್ಥ ಮಾಡ್ಕೊಳಕ್ ಸಾಧ್ಯನೇ ಇಲ್ಲ ಅಂತ ಕೃಷ್ಣ ಹೇಳ್ತಾನೆ. ಯಾಕೆಂತ ಹೇಳಿದ್ರೆ ಅವರು ಮಾಯೆ ಒಳಗಾಗಿರ್ತಾರೆ. ಈಗ ಮಾಯೆ ಏನಿದೆ, ಈ ಮಾಯೆದ ಅದೇ ಕೆಲ್ಸ. ಯಾರು ದುಷ್ಟರಿರ್ತಾರೋ ಅವ್ರನ್ನ ಫುಲ್ ಅಂದ್ರೆ ಅವರಿಗೆ ಸತ್ಯ ಏನು ಆ ಜ್ಞಾನದ ಅರಿವೇ ಕೊಡಲ್ಲ. ಅವರು ಕಂಪ್ಲೀಟ್ಲಿ ಮುಳುಗಿ ಹೋಗ್ತಾರೆ ಇದ್ರಲ್ಲೇ. ಅಂದ್ರೆ ಎಷ್ಟರ ಮಟ್ಟಿಗೆ ಅಂದ್ರೆ ಕೃಷ್ಣ ಒಂದ್ ಕಡೆ ಹೇಳ್ತಾನಂದ್ರೆ, ಅವ್ರು ಹಾಗೆ ಮಾಯದಲ್ಲಿ ಸಿಲ್ಕಿ ತುಂಬಾ ತೀರಾ ಅಂದ್ರೆ ಜೀವಿ ಆಗ್ಬಿಡ್ತಾರೆ ಅಂತ. ಅಂದ್ರೆ ಕೊನೆಗೆ ಸಣ್ಣ ಜೀವಿಯಾಗಿ ಮತ್ತೆ ಅವರು ನಾಶ ಆಗಿ ಹೋಗ್ತಾರೆ ಕಂಪ್ಲೀಟ್ ಆಗಿ ಅಂತ ಹೇಳಿ. ಅಂದ್ರೆ ಜ್ಞಾನದಿಂದ ಫುಲ್ ದುರ್ಲಭ ಆಗಿ ಹೋಗ್ತಾರೆ ಅವ್ರು, ಯಾರು ಅಂದ್ರೆ ಮಾಯೆ ಕಂಟ್ರೋಲ್ ಅಲ್ಲಿ ಬಂದು. ಸೊ ಇವನಿಗೆ ಅದು ಕೃಷ್ಣ ಅಂತ ಗೊತ್ತಿರಲ್ಲ. ಸೊ ಇದು ಯುಧಿಷ್ಠಿರ ನಡೆಸೋ ಒಂದು ರಾಜಸೂಯ ಯಜ್ಞಲ್ಲಿ ಕೃಷ್ಣನ ಕುರಿಸಿದ್ದು ಅವನಿಗೆ ಇಷ್ಟ ಆಗಲ್ಲ. ಅವನು ಅವಾಚ್ಯ ಶಬ್ದಗಳಿಂದ ಕೃಷ್ಣನ ತುಂಬಾ ಹೇಳ್ತಾನೆ, ಕೆಟ್ಟ ಮಾತೆಲ್ಲ ಯೂಸ್ ಮಾಡ್ತಾನೆ. 100ವರೆಗೂ ಕೃಷ್ಣ ಮಾತಾಡಲ್ಲ. ಅಂದ್ರೆ ಇವರೆಲ್ಲ ಹೊಡಿಯಕ್ಕೆ ಹೊರಡ್ತಾರೆ, ಆಗ ಕೃಷ್ಣ ನಿಲ್ಲಿಸ್ತಾನೆ, ಇಲ್ಲ ಯಾಕಂದ್ರೆ ಅವನ ತಾಯಿಗೆ ಒಂದು ಪ್ರಮಾಣ ಕೊಟ್ಟಿರ್ತಾನೆ, ಅಂದ್ರೆ ಪ್ರಾಮಿಸ್ ಮಾಡಿರ್ತಾನೆ, ನಾನು ಸಾಯಿಸಲ್ಲ, 100 ಕ್ಷಮಿಸ್ತೀನಿ ಅಂತ. ಸೊ 101 ಯಾವಾಗ ಅವ್ನು ಹೇಳಕ್ ಹೊರಡ್ತಾನ, ಅವನು ಸುದರ್ಶನ ಚಕ್ರ ಬಿಟ್ಟು ಅವನ್ನ ಸಾಯಿಸುವಂತದ್ದು. ಯೇ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ ಮಮ ವರ್ತ್ಮಾನುವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಯಾರು ನನಗೆ ಹೇಗೆ ಶರಣಾಗುತ್ತಾರೋ ಹಾಗೆ ನಾನು ಅವರಿಗೆ ಅನುಗ್ರಹಿಸುತ್ತೇನೆ. ಪಾರ್ಥನೆ, ಎಲ್ಲರೂ ಎಲ್ಲ ರೀತಿಯಲ್ಲಿ ನನ್ನ ಮಾರ್ಗವನ್ನೇ ಅನುಸರಿಸುತ್ತಾರೆ. ಸೊ ಇದ್ರಲ್ಲಿ ನಾವು ನೋಡ್ಬೋದು, ಲೈಕ್ ಕೃಷ್ಣನ ಜೊತೆ ನಾವು ಯಾವ್ಯಾವ ರೀತಿಯಲ್ಲಿ ಸಂಬಂಧ ಸ್ಥಾಪಿಸ್ಬೋದು ಅಂತ ಹೇಳಿ 5 ರೀತಿಯಲ್ಲಿ. ಅಂದ್ರೆ ಒಂದು ಮೊದ್ಲಿಗೆ ಶಾಂತರಸ. ಸೊ ಇಲ್ಲಿ ನವಿಲಿರ್ಬೋದು, ಅಥವಾ ಇದು ಅಂದ್ರೆ ಕಾಲ್ನ ನೆಕ್ಕುವಂಥದ್ದು, ಅದು ಒಂದು ಅದರ ಸೇವೆ, ಕೃಷ್ಣನಿಗೆ ಸೇವೆ ಮಾಡುವಂಥದ್ದು ಯಾವುದು, ದನ. ಸೊ ಹಸು. ಸೊ ಹಾಗಾಗಿ ಅದು ಕೃಷ್ಣನಿಗೆ
ಅದು ಶಾಂತ ರೀತಿಯಲ್ಲಿ ಸೇವೆ ಮಾಡುವಂತದ್ದು. ಕೃಷ್ಣ ಅದನ್ನು ಅಕ್ಸೆಪ್ಟ್ ಮಾಡ್ತಾನೆ. ಮತ್ತೆ ಕೃಷ್ಣನ ಫೇವ್ರೇಟ್ ಕೂಡ, ಅಂದ್ರೆ ಕೃಷ್ಣನಿಗೆ ತುಂಬಾ ಪ್ರಿಯವಾದದ್ದು ದನ ಅಂತ ಹೇಳಿದ್ರೆ, ದನ ಕರು ಅಂತ ಹೇಳಿದ್ರೆ ಕೃಷ್ಣ ಆಗ ಅವರ ಗೋಕುಲದಲ್ಲಿ ಅವರ ತಂದೆಗೆ 9 ಲಕ್ಷ ಹಸುಗಳಿದ್ವಂತೆ. ಅಂದ್ರೆ ಎಲ್ಲರೂ ಹೇಳ್ತಾರೆ ಕೃಷ್ಣ ಬೆಣ್ಣೆ ಕದೀತಾ ಇದ್ದ ಅಂತ. ಬಟ್ ಬೆಣ್ಣೆ ಕದೀತಾ ಇದ್ದಿದ್ ಯಾಕೆ ಅವನು ಅವರಿಗೆ ಸಂತೋಷ ಕೊಡ ಹೊರತು ಅವನಿಗೆ ಏನು ಕಡಿಮೆ ಆಗಿರ್ಲಿಲ್ಲ. ಯಾಕಂದ್ರೆ ಅಷ್ಟು ಶ್ರೀಮಂತರು ಅವರು, ಅವರ ತಂದೆ. 9 ಲಕ್ಷ ಹಸು ಇತ್ತು ಅವ್ರ ಹತ್ರ. ಸೊ ಶಾಂತರಸ, ಶಾಂತರಸ. ಆಮೇಲೆ ನೆಕ್ಸ್ಟ್ ಬರುವಂತದ್ದು ದಾಸ್ಯ ರಸ. ಸೊ ದಾಸ್ಯ ರಸದಲ್ಲಿ ಇವರು ಹನುಮಾನ್ ಬರುವಂತದ್ದು. ಮತ್ತೆ ವಾತ್ಸಲ್ಯ ರಸ, ಅದ್ರಲ್ಲಿ ತಾಯಿ ಯಶೋದೆ ಮತ್ತೆ ನಂದ ಮಹಾರಾಜ್, ಸೊ ಅವರು. ಮತ್ತೆ ಬರುವಂತದ್ದು ಸಾಕ್ಯ ರಸ. ಸಾಕ್ಯ ರಸ. ಫಸ್ಟ್ ಶಾಂತ, ದಾಸ್ಯ, ವಾತ್ಸಲ್ಯ, ಸಾಕ್ಯ ಮತ್ತೆ ಮಾಧುರ್ಯ. ಸೊ ಸಾಕ್ಯ ರಸ ಅಂತ ಹೇಳಿದ್ರೆ ಅವನ ಗೆಳೆಯರು, ಸಹಪಾಠಿಗಳು ಅಥವಾ ಗೋಪ ಹುಡುಗರು ಯಾರು ಇರ್ತಾರೆ ಅವರು ಇರ್ಬೋದು, ಅವರೆಲ್ಲ. ಮತ್ತೆ ವಾತ್ಸಲ್ಯ ಅಂದ್ರೆ ಅರ್ಜುನನು ಬರ್ತಾನೆ ಅದ್ರಲ್ಲಿ ಸಾಕ್ಯದಲ್ಲಿ. ಮಾಧುರ್ಯ ರಸ ರಾಧಾರಾಣಿ ಮತ್ತು ಗೋಪಿಕೆಯರು. ಸೊ ಇಷ್ಟು ರಸದಲ್ಲಿ ಸೊ ಕೃಷ್ಣ ಏನ್ ಹೇಳ್ತಾನೆ, ಯಾರು ನನಗೆ ಯಾವ ತರ ಪ್ರಾರ್ಥನೆ ಮಾಡ್ತಾರೋ ಅದೇ ರೀತಿಯಲ್ಲಿ ನಾನು ಅವರಿಗೆ ಕೊಡ್ತೀನಿ ಅಂತ. ಅಂದ್ರೆ ಕೃಷ್ಣನಿಗೆ ಭಾವನೆ ಇದೆ. ಅಂದ್ರೆ ಸೊ ಅದ್ರಲ್ಲೇ ನಾವು ಅರ್ಥ ಮಾಡ್ಕೋಬಹುದು ಕೃಷ್ಣ ಈಸ್ ಎ ಪರ್ಸನ್ ಅಂತ, ಅಂದ್ರೆ ಲೈಟ್ ಅಲ್ಲ ಅಂತ. ಯಾಕಂದ್ರೆ ಒಬ್ರು ನಾವು ಪ್ರತಿಕ್ರಿಯಿಸ್ಬೇಕಾದ್ರೆ ಆ ಭಾವನೆಗಳು ಬರ್ಬೇಕಾದ್ರೆ ಅದು ಮನುಷ್ಯನಿಗೆ ಮಾತ್ರ, ಅಂದ್ರೆ ಮನುಷ್ಯ ಅಂತ ಹೇಳಿದ್ರೆ ಆತರ ಒಂದು ದೇವರಾಗ್ಲಿ ಮನುಷ್ಯ ಆಗ್ಲಿ ಅಂದ್ರೆ ಒಂದು ಫಾರ್ಮ್ ಇರ್ಬೇಕು. ಫಾರ್ಮ್ ಇದ್ರೆ ಮಾತ್ರ, ಇಲ್ಲಾಂದ್ರೆ ಸಾಧ್ಯ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಎಲ್ಲರೂ ನಾವು ಆಕ್ಚುಲಿ ಎಲ್ಲದ್ರಲ್ಲೂ ನಾವು ಕೃಷ್ಣನ ಹುಡುಕ್ತಾ ಇರ್ತೀವಿ ಅಂತ ಹೇಳ್ತಾರೆ ಪ್ರಭುಪಾದ್. ಅಂದ್ರೆ ಯಾವ್ದೇ ನೋಡಿದ್ರು ನಾವೀಗ ನಾವೀಗ ಯಾವ್ದಾರ ಒಂದು ಬಸ್ಸಲ್ಲಿ ಹೋಗ್ಬೇಕಾದ್ರು ನಾವು ತುಂಬಾ ಅಂದ್ರೆ ಎಲ್ಲರೂ ಇಷ್ಟಪಡೋದು ಕನ್ನಡಿ ಅಂದ್ರೆ ಕಿಟಕಿ ಕಡೆ ನಾನು ಕೂತ್ಕೋಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ನಮಗೆ ಏನೋ ಹೊರಗಡೆ ನೋಡಕ್ ಇಷ್ಟ. ಯಾಕೆಂತಂದ್ರೆ ಎಲ್ಲಾ ಕಡೆ ಕೃಷ್ಣ ಇದ್ದಾನೆ. ಕೃಷ್ಣನನ್ನೇ ನಾವು ಏನೋ ಹುಡುಕ್ತಾ ಇರ್ತೀವಿ. ಯಾವ್ದೋ ಒಂದು ಅಂದ್ರೆ ನಮಗೆ ಲೈಫಲ್ಲಿ ಏನೋ ಒಂದು ಮಿಸ್ಸಿಂಗ್ ಇದೆ, ಅದು ನಮಗೆ ಗೊತ್ತಿಲ್ಲ ಏನಂತ. ಅದು ಆಕ್ಚುಲಿ ನಾವು ಹುಡುಕಾಟ, ಅದು ಆತ್ಮ ಗೊತ್ತಿದೆ. ಸೊ ಆತ್ಮ ಹುಡುಕ್ತಾ ಇರುತ್ತೆ ಕೃಷ್ಣ ಎಲ್ಲಿದ್ದಾನೆ ಅಂತ ಹೇಳ್ಬಿಟ್ಟು. ಸೊ ಈ ಒಂದು ಯಾವ ತರ ಕೃಷ್ಣನ ನಾವು ಪಡಿಬೋದು ಅಂತ ಹೇಳಿದ್ರೆ ನವವಿಧ ಭಕ್ತಿ ಮಾಡ್ಬೇಕಾಗತ್ತೆ. ಸೊ ನವವಿಧ ಭಕ್ತಿಯಲ್ಲಿ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದ ಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ. ಸೊ ಈ 9 ನವವಿಧ ಭಕ್ತಿ ಏನಿದೆ, ಸೊ ಅದರಿಂದ ನಾವು ಕೃಷ್ಣನ ಇದ್ ಮಾಡ್ಬೋದು. ಅಂದ್ರೆ ಶ್ರವಣ ಅಂತ ಹೇಳಿದ್ರೆ ಕೇಳುವಂಥದ್ದು, ಕೀರ್ತನೆ ಅಂತ ಹೇಳಿದ್ರೆ ಹೇಳುವಂಥದ್ದು. ಅಂದ್ರೆ ಈಗ ಅದಕ್ಕೆ ಒಬ್ಬೊಬ್ರು ಆಚಾರ್ಯರು ಅಂತ ಹೇಳ್ತಾರೆ. ಅಂದ್ರೆ ಶ್ರವಣಕ್ಕೆ ಇವರು ಪರೀಕ್ಷಿತ್ ಮಹಾರಾಜ್, ಯಾಕಂದ್ರೆ ಅವರು ಭಾಗವತಂ ಕೇಳ್ತಾ ಇದ್ರು. ಕೀರ್ತನೆ ಅಂತ ಹೇಳಿದ್ರೆ ಇವರು ಶುಕದೇವ್ ಗೋಸ್ವಾಮಿ, ಅವರು ಭಾಗವತಂ ಹೇಳ್ತಾ ಇದ್ರು ಅವರಿಗೆ. ಸೊ ಅವ್ರು ಹೇಳೋವಂಥದಕ್ಕೆ ಕೀರ್ತನೆ ಅಂತ. ಒಂದು ಮತ್ತೆ ಭಜನ ಕ್ರಿಯಾ, ಭಜನೆ ಮಾಡುವಂಥದ್ದು. ಮತ್ತೆ ಸಾರಿ ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಅಂತ ಹೇಳಿದ್ರೆ ವಿಷ್ಣು ಸ್ಮರಣಂ ಪ್ರಹ್ಲಾದ್ ಮಹಾರಾಜ್. ಸೊ ಯಾವಾಗ್ಲೂ 24 ಗಂಟೆ ಅವನು ದೇವರನ್ನೇ ಸ್ಮರಣೆ ಮಾಡ್ತಾ ಇದ್ದ, ವಿಷ್ಣು ಸ್ಮರಣೆ. ಸೊ ವಿಷ್ಣು ಸ್ಮರಣಂ ಪಾದ ಸೇವನಂ ಅಂದ್ರೆ ಲಕ್ಷ್ಮಿ ಯಾವಾಗಲೂ ನಾರಾಯಣನ ಪಾದ ಸೇವೆ ಮಾಡ್ತಾ ಇರೋದೇ ಕೆಲ್ಸ. ಲಕ್ಷ್ಮೀ ಸಹಸ್ರ ಶತ ಸಂಭ್ರಮ ಸೇವೆಯ ಮಾನಂ ಅಂದ್ರೆ ಗೋಲೋಕದಲ್ಲಿ ಸಾವಿರಾರು ಲಕ್ಷ್ಮಿಗಳು ಕೃಷ್ಣನ ಸೇವೆ ಮಾಡ್ತಾ ಇರ್ತಾರಂತೆ. ಅಷ್ಟು ಜನ, ಅಷ್ಟು ಡಿಮ್ಯಾಂಡ್ ಕೃಷ್ಣನಿಗೆ ಗೋಲೋಕದಲ್ಲಿ. ಸೊ ಪಾದ ಸೇವನಂ ಅರ್ಚನಂ. ಸೊ ಅರ್ಚನೆ ಮಾಡುವಂಥದ್ದು ಪೃಥು ಮಹಾರಾಜ್. ಸೊ ಪೃಥು ಮಹಾರಾಜು ನಾವು ನಿನ್ನೆ ನೋಡಿದ್ವಿ ದ್ವಾಪರ ಯುಗದಲ್ಲಿ ಹೇಗೆ ಅರ್ಚನೆ ಒಂದೊಂದು ಯುಗದಲ್ಲಿ ಹೇಗೆ ಯುಗ ಧರ್ಮದ ಪ್ರಕಾರ ಕಲಿಯುಗದಲ್ಲಿ ನಾವು ಹರೇ ಕೃಷ್ಣ ಹೇಳುವಂಥದ್ದು. ಸೊ ಅವರು ಆಗ ಪೃಥು ಮಹಾರಾಜ್ ಅರ್ಚನೆಯಲ್ಲಿ ತುಂಬಾ ಮಾಡ್ತಾ ಇದ್ರಂತೆ ಅವರು. ಅರ್ಚನಾ ಪಾದ ಸೇವನಂ ಅರ್ಚನಂ ವಂದನಂ ಅಂದ್ರೆ ಅಕ್ರೂರ. ಸೊ ಅಕ್ರೂರನ ಪ್ರಾರ್ಥನೆ ಅಂತ ಹೇಳಿ ಭಾಗವತಮಲ್ಲಿದೆ. ಅದು ಯಾವಾಗ ಕೃಷ್ಣನ ಅವನು ಮಥುರಕ್ಕೆ ಕರ್ಕೊಂಡು ಹೋಗುವಂಥದ್ದು ಎಲ್ಲಿಂದ, ಬೃಂದಾವನದಿಂದ, ಆಗ ಅವನು ದಾರಿಯಲ್ಲಿ ಹೇಳುವಂಥದ್ದು ಪ್ರಾರ್ಥನೆ, ಅದಕ್ಕೆ ವಂದನಂ. ಸೊ ವಂದನೆಗೆ ಅಕ್ರೂರ. ಪಾದಸೇನಂ ವಂದನಂ, ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ, ಪಾದ ಸೇವನಂ ಅರ್ಚನಂ, ವಂದನಂ ಸಾಖ್ಯಂ ಅಂತ ಹೇಳಿದ್ರೆ ಅರ್ಜುನ.
ಅಂದ್ರೆ ಫ್ರೆಂಡ್ಶಿಪ್. ಸಾಕ್ಯಂ ವಿಷ್ಣು ಸ್ಮರಣಂ ಪಾದಸೇನಂ ಸಾಕ್ಯಂ ಆತ್ಮನಿವೇದನಂ ಅಂತ ಹೇಳಿದ್ರೆ ದಾಸ್ಯಂ ಆತ್ಮನಿವೇದನಂ. ದಾಸ್ಯಂ ಅಲ್ಲಿ ಹನುಮಂತ, ಆತ್ಮನಿವೇದನಂಗೆ ಬಲಿ ಮಹಾರಾಜು ಗೊತ್ತಿದ್ದು ಅವರ ಒಂದು ಜೀವನ ಕೊಡ್ತಾರ ಅವರು ಕೃಷ್ಣನಿಗೆ. ಮತ್ತೆ ಇಲ್ಲಿ ನೋಡ್ಬೋದು ನಾವು ಲೈಕ್ ಬಲರಾಮ್ ಕಾಲು ಒತ್ತುತ್ತಾ ಇರುವಂತದ್ದು ಕೃಷ್ಣನಿಗೆ. ಆದ್ರೆ ಕೃಷ್ಣ ಇವನಿಗೆ ಬಲರಾಮನಿಗೆ ಸುಸ್ತಾದ್ರೆ ಕೃಷ್ಣನು ಕಾಲು ಒತ್ತುವಂಥದ್ದು. ಹಾಗೆ ಅಂದ್ರೆ ಕೃಷ್ಣನಿಗೆ ಆತರ ಯಥಾ ಮಾಂ ಪ್ರಪದ್ಯಂತೆ ತಾಂ ತಥೈವ ಭಜಾಮ್ಯಹಂ. ಅಂದ್ರೆ ಯಾರು ನನಗೆ ಹೇಗೆ ಇದ್ ಮಾಡ್ತಾರೋ, ಪೂಜೆ ಮಾಡ್ತಾರೋ, ನಾನು ಅದೇ ತರ ಅವರಿಗೆ ಪ್ರತಿಕ್ರಿಯೆ ಮಾಡ್ತೀನಿ ಅಂತ ಹೇಳಿ. ಸೊ ಇನ್ನು ಜನರು ದೇವತೆಗಳನ್ನು ಏಕೆ ಪೂಜಿಸುತ್ತಾರೆ? ಸೊ ಇದು ತುಂಬಾ ಪ್ರಶ್ನೆಗಳು, ಇದು ಎಲ್ಲರೂ ಕೇಳುವಂತದ್ದು. ಯಾಕೆ ನಾವು ಕೃಷ್ಣನನ್ನೇ ಪೂಜೆ ಮಾಡ್ಬೇಕು, ನಾನು ಬೇರೆ ದೇವ್ರನ್ನ ಮಾಡ್ತೀನಿ ಅಂತ ಹೇಳಿ. ಸೊ ಕೃಷ್ಣ ಅದಕ್ಕೂ ಹೇಳಿದಾನೆ, ಭಗವದ್ಗೀತೆಯಲ್ಲಿ ಎಲ್ಲದಕ್ಕೂ ಉತ್ತರ ಇದೆ. ಸೊ ಏನ್ ಹೇಳ್ತಾನೆ ಕೃಷ್ಣ? ಕಾಂಕ್ಷತ ಕರ್ಮಣ ಸಿದ್ಧಿಂ ಯಜಂತ ಇಹ ದೇವತಾಃ ಕ್ಷಿಪ್ರಂ ಹಿ ಮಾನುಷೇ ಲೋಕೆ ಸಿದ್ಧಿರ್ಭವತಿ ಕರ್ಮಜ. ಈ ಜಗತ್ತಿನಲ್ಲಿ ಜನರು ಫಲಾಪೇಕ್ಷಿತ ಕರ್ಮಗಳಲ್ಲಿ ಸಿದ್ಧಿಯನ್ನು ಬಯಸುತ್ತಾರೆ, ಆದುದರಿಂದ ದೇವತೆಗಳನ್ನು ಪೂಜಿಸುತ್ತಾರೆ. ಈ ಜಗತ್ತಿನಲ್ಲಿ ಫಲಾಪೇಕ್ಷಿತ ಕರ್ಮದಿಂದ ಜನರು ಶೀಘ್ರವಾಗಿ ಸಿದ್ಧಿಯನ್ನು ಪಡೆಯುತ್ತಾರೆ. ಸೊ ಕೃಷ್ಣ ಹೇಳ್ತಾ ಇದ್ದಾನೆ. ಸೊ ಆಕ್ಚುಲಿ ಕೃಷ್ಣ ಪರಮಾತ್ಮನಾಗಿ ಎಲ್ಲಾರ ಹೃದಯದಲ್ಲಿದ್ದಾನೆ, ನಮ್ಮ ಹೃದಯದಲ್ಲಿ ಮಾತ್ರ ಅಲ್ಲ, ಇವನ್ ಈ ದೇವತೆಗಳ ಹೃದಯದಲ್ಲೂ ಪರಮಾತ್ಮನಾಗಿದ್ದಾನೆ. ಸೊ ನಾವೇನೋ ಒಂದು ಯಾವುದೇ ದೇವತೆಗೆ ನಾವು ಪೂಜೆ ಮಾಡ್ಬೋದು, ಬಟ್ ಆಕ್ಚುಲಿ ಏನಂತ ಹೇಳಿದ್ರೆ ಫೈನಲ್ ಗ್ರಾಂಟ್ ಮಾಡೋದು ಬಂದ್ಬಿಟ್ಟು ಕೃಷ್ಣನೇ. ಸೊ ಕೃಷ್ಣನಿಂದನೇ ಅದು ಗ್ರಾಂಟ್ ಆಗುವಂತದ್ದು. ಸೊ ಕೃಷ್ಣನೇ ಹೇಳುವಂಥದ್ದು, ಯಾಕಂದ್ರೆ ಕೃಷ್ಣ ನಮ್ಮ ಹೃದಯದಲ್ಲಿ ಪರಮಾತ್ಮ ಆಗಿದ್ದಾನೆ. ಅಂದ್ರೆ ಬೇರೆ ದೇವತೆಗಳಿಗೆ ಗೊತ್ತಾಗಲ್ಲ ನಮಗೆ ಏನ್ ಬೇಕು ಅಂತ. ಸೊ ಕೃಷ್ಣನೇ ಅವರಿಗೆ ಅವರ ಹೃದಯದಲ್ಲಿ ಕೊಡ್ಬೇಕು. ನೋಡು, ನೀನು ಈ ತರ ಭಕ್ತ ಇಷ್ಟ ಪಡ್ತಾ ಇದ್ದಾನೆ, ಕೊಡು ಅಂತ ಹೇಳಿ. ಸೊ ಆಗ ಅವರು ಕೊಡುವಂತದ್ದು. ಹಾಗಾಗಿ ನಾವು ಈ ತರ ಇಂಡೈರೆಕ್ಟ್ ವೇ ಆಗಿ ಯಾಕೆ ತಿನ್ಬೇಕು? ನಾವು ಡೈರೆಕ್ಟ್ ಆಗಿ ಈಗ ಕೃಷ್ಣನನ್ನೇ ಕೇಳಿದ್ರೆ ಕೃಷ್ಣನು ಎಲ್ಲನೂ ಕೊಡ್ತಾನೆ. ಅವನು ಅಂದ್ರೆ ಮುಕ್ತಿಯನ್ನು ಕೊಡಕ್ ಸಾಧ್ಯ ಇರೋದು ಕೃಷ್ಣನಿಗೆ ಮಾತ್ರ. ಸೊ ಈ ಲೋಕದಲ್ಲಿ ಅವ್ರೇನ್ ಹೇಳ್ತಾ ಇದಾರೆ, ಈ ಲೋಕದಲ್ಲಿ ಇಹಲೋಕ ಅಂತ ಹೇಳಿದ್ರೆ ಈ ಮರ್ತ್ಯ ಲೋಕ, ಅಂದ್ರೆ ನಾವಿರುವಂತ ಈ ಜಗತ್ತು, ಇಲ್ಲಿ ಬೇಗ ಸಿದ್ಧಿ ಸಿಗುತ್ತಂತೆ. ಅಂದ್ರೆ ಈ ದೇವತೆಗಳನ್ನ ಪೂಜೆ ಮಾಡಿದ್ರೆ ನಮಗೆ ಸಿಗುತ್ತೆ. ಅಂದ್ರೆ ಚಿನ್ನ, ಒಡವೆ, ವೈಡೂರ್ಯ, ಏನು ನಮ್ಮ ಆಕಾಂಕ್ಷೆಗಳು, ಅದು ಬೇಕು ಇದು ಬೇಕು ಏನೇನ್ ಕೇಳ್ತೀವಲ್ಲ ಅದೆಲ್ಲ ಸಿಗುತ್ತೆ. ಆದ್ರೆ ಅದೆಲ್ಲ ಕ್ಷಣಿಕ, ಅಂದ್ರೆ ಟೆಂಪರರಿ ಅಂತ ಹೇಳಿ ಆ ತರದ್ದು. ಸೊ ಅದನ್ನ ಕೃಷ್ಣ ಹೇಳ್ತಾ ಇದ್ದಾನೆ. ಯಾಕೆ ಮಾಡ್ತಾರೆ ಅಂದ್ರೆ ಕೃಷ್ಣನಿಗೆ ಆಕ್ಚುಲಿ ಬೇಜಾರೆ ನಾವು ಆತರ ಬೇರೆ ಇಂಡೈರೆಕ್ಟ್ ಆಗಿ ಹೋಗುವಂತದ್ದು. ಅಂದ್ರೆ ನಮಗ್ ಎಲ್ರು ನೋಡಿರ್ತೀರಾ, ಇದು ಗೋವರ್ಧನ ಲೀಲೆಯಲ್ಲಿ ಹೇಗೆ ಕೃಷ್ಣ ನಿಲ್ಲಿಸ್ತಾನೆ ಇಂದ್ರನ ಪೂಜೆ. ಯಾಕೆ ಇಂದ್ರನಿಗೆ ಮಾಡ್ತೀರಾ ನೀವು, ನನಗೆ ಮಾಡಿ ಅಂತ ಹೇಳಿ. ಆಗ ಇಂದ್ರ ಕೋಪ ಮಾಡ್ಕೊಂಡು ಮಳೆ ಕೊಟ್ಟು ಎಲ್ಲ, ಬಟ್ ಆದ್ರೆ ಕೃಷ್ಣ ಅವ್ರನ್ನೆಲ್ಲ ಕಾಪಾಡ್ತಾನೆ. ಸೊ ಕೃಷ್ಣ ಕಾಪಾಡ್ತಾನೆ. ಕೃಷ್ಣನ ನಾವು ಯಾವಾಗ ಕಂಪ್ಲೀಟ್ ಸರೆಂಡರ್ ಆಗ್ತೀವಿ, ಕೃಷ್ಣ ಎಲ್ಲರಿಂದ ಕಾಪಾಡ್ತಾನೆ. ಬೇರೆ ಯಾವ ದೇವತೆಗಳನ್ನು ಅವ್ರೂ ಏನು ಮಾಡಕ್ಕಾಗಲ್ಲ. ಹಾಗೆ ವರ್ಣಾಶ್ರಮ. ಚಾತುರ್ವರ್ಣ್ಯಂ ಮಯಾ ಸೃಷ್ಟಂ ಗುಣಕರ್ಮ ವಿಭಾಗಶಃ ತಸ್ಯ ಕರ್ತಾರಮಪಿ ಮಾಂ ವಿದ್ಯ ಕರ್ತಾರಂ ಅವ್ಯಯಂ. ಐಹಿಕ ನಿಸರ್ಗದ ಗುಣತ್ರಯಗಳಿಗೆ ಅನುಗುಣವಾಗಿ ಮತ್ತು ಅವುಗಳ ಕರ್ಮಗಳಿಗೆ ಅನುಸಾರವಾಗಿ ಮನುಷ್ಯ ಸಮಾಜದ 4 ವರ್ಣಗಳನ್ನು ನಾನು ಸೃಷ್ಟಿಸಿದೆ. ಸೊ ಈ ವ್ಯವಸ್ಥೆಯನ್ನು ತಾನು ಸೃಷ್ಟಿಸಿದನು, ನಾನು ಬದಲಾವಣೆ ಇಲ್ಲದವನು, ಅವ್ಯಯನು, ಆದುದರಿಂದ ನಾನು ಕರ್ತಾರನಲ್ಲ ಎಂದು ತಿಳಿ. ಸೊ ಗುಣ ಮತ್ತು ಕರ್ಮದ ಮೇಲೆ ನಾನು ಈ ಒಂದು ವಿಭಾಗ ಮಾಡಿದ್ದೇನೆ ಅಂತ. ಸೊ ಆಕ್ಚುಲಿ ಏನಂತ ಹೇಳಿದ್ರೆ, ನಾವು ಇದು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಹಾಗೂ ಶೂದ್ರ. ಸೊ ಹೇಗೆ ಇದನ್ನ ವಿಭಜನೆ ಮಾಡಿದಾನೆ ಕೃಷ್ಣ ಅಂತ ಹೇಳಿದ್ರೆ, ಕೃಷ್ಣ ಮಾಡಿರೋದು ವರ್ಣಾಶ್ರಮ ಧರ್ಮದಲ್ಲಿ ಯಾವ ತರ ಅಂತ ಹೇಳಿದ್ರೆ ಅವ್ರು ಮಾಡೋ ಒಂದು ಕೆಲ್ಸದ ಮೇಲೆ. ಸೊ ಈಗ ಬ್ರಾಹ್ಮಣ ಅಂದ್ರೆ ಪಠನ್ ಪಾಠನ್ ಯಜನ್ ಯಾಜನ್ ದಾನ ಪರಿಗ್ರಹ ಅಂತ. ಸೊ ಅಂದ್ರೆ ಬರೀ ಪಠನ್ ಪಾಠನ್ ಹೇಳಿಕೊಡುವಂಥದ್ದು, ವೇದಗಳನ್ನ ಹೇಳುವಂಥದ್ದು, ಕಲಿಯುವಂಥದ್ದು. ಯಜನ್ ಯಾಜನ್ ಅಂದ್ರೆ ಯಾಗಗಳನ್ನ ಮಾಡುವಂಥದ್ದು, ಹೇಳಿಕೊಡುವಂಥದ್ದು. ಮತ್ತೆ ದಾನ ಪರಿಗ್ರಹ ಅಂದ್ರೆ ಭಿಕ್ಷೆ ಬೇಡುವಂಥದ್ದು, ಮತ್ತೆ ಹೆಚ್ಚಾದ್ರೆ ಅದನ್ನ ಕೊಡುವಂಥದ್ದು. ಬರೀ ಇಷ್ಟೇ ಬ್ರಾಹ್ಮಣ. ಅದನ್ನ ಮಾಡೋನ ಬ್ರಾಹ್ಮಣ. ಬಟ್ ನಾವೀಗ ಎಲ್ಲರಿಗೂ ಅದು ಗೊತ್ತೇ ಇಲ್ಲ, ಹುಟ್ಟಿನಿಂದ ಬ್ರಾಹ್ಮಣ ಅಂತ ಈಗ ಹೇಗೆ ಅಂದ್ರೆ, ಈಗ ಯಾರೋ ಡಾಕ್ಟರ್ ಇರ್ತಾರೆ, ಡಾಕ್ಟರ್ ಮಗ ಡಾಕ್ಟರ್ ಆಗ್ಬೇಕಂತ ಇಲ್ಲ ಅಲ್ವಾ? ಡಾಕ್ಟರ್ ಮಗ ಈಗ ನಮಗೇನೋ ನಾವು ಮೆಡಿಸಿನ್ ಕೊಟ್ಟ ಅಂತ ಹೇಳಿ ನಾವು ತಗೊಳ್ತೀವ? ಇಲ್ಲ. ಸೊ ಅದು ಸಾಧ್ಯ ಇಲ್ಲ ಅದು. ಬಟ್ ಹಾಗೆ ಬ್ರಾಹ್ಮಣ ಅಂತ ಹುಟ್ಟಿನಿಂದ ಬ್ರಾಹ್ಮಣ ಅಂದ್ರೆ ಜಸ್ಟ್ ಒಂದು ನೇಮ್ ಸೇಕಿಗೆ ನಾವು ಬೈ ಬರ್ತ್ ಬ್ರಾಹ್ಮಣ ಆದ್ರೆ ಅದು ಬ್ರಾಹ್ಮಣ ಅಲ್ಲ ಅಂತ ಕೃಷ್ಣ ಇಲ್ಲಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾನೆ. ಯಾವ ಒಂದು ಇದು ಕರ್ಮ ಮತ್ತು ಅವರ
ಕ್ವಾಲಿಟಿ ಗುಣ ಅಂದ್ರೆ ಗುಣ ಯಾವ ಒಂದು ರೀತಿ ಅಂದ್ರೆ ನಾವು ಹೇಗ್ ಕಂಡುಹಿಡಿಬಹುದು ಈಗ ಕಲಿಯುಗದಲ್ಲಿ ಯಾರು ಯಾವ ಗುಣ ಅಂದ್ರೆ ಈಗ ನಮಗೆ ಕಲಿಯುವಂತದಲ್ಲೇ ಜಾಸ್ತಿ ಇಂಟ್ರೆಸ್ಟ್ ಇದ್ರೆ ನಮಗೆ ಬ್ರಾಹ್ಮಣಿಕಲ್ ಕ್ವಾಲಿಟೀಸ್ ಜಾಸ್ತಿ ಇದೆ ಅಂತ. ಇಲ್ಲ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಇಂಟ್ರೆಸ್ಟ್ ಇರೋರಾದ್ರೆ ಅವರು ಕ್ಷತ್ರಿಯರು. ಅಡ್ಮಿನಿಸ್ಟ್ರೇಷನ್ ಮಾಡುವಂತದ್ದು ಇಷ್ಟ ಅಂದ್ರೆ ನಮಗೆ ಪವರ್ ಬೇಕು, ಪವರ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ಪವರ್ ಅಡ್ಮಿನಿಸ್ಟ್ರೇಷನ್ ಅವರು ಕ್ಷತ್ರಿಯರು. ಮತ್ತೆ ಗೋರಕ್ಷ ಮತ್ತೆ ಅದನ್ನ ವ್ಯಾಪಾರ ಮಾಡುವಂತದ್ದು ಅದು ವೈಶ್ಯರು. ಮತ್ತೆ ಶೂದ್ರ ಏನು ಅಂತ ಹೇಳಿ, ಇದು ಶೂದ್ರ ಸಾರಿ, ಇದು ವೈಶ್ಯ, ಇದು ಶೂದ್ರ. ಸೊ ಶೂದ್ರ ಮೂರು ಸೊಸೈಟಿ ಮೂರಿಗೆ ಹೆಲ್ಪ್ ಮಾಡುವಂತದ್ದು ಶೂದ್ರ. ಸೊ ಬ್ರಾಹ್ಮಣನಿಗೆ 9 ಕ್ವಾಲಿಟೀಸ್ ಇರುತ್ತೆ, ಕ್ಷತ್ರಿಯನಿಗೆ 7, ವೈಶ್ಯನಿಗೆ 3, ಶೂದ್ರನಿಗೆ 1. ನಮಾಂ ಕರ್ಮಾಣಿ ಲಿಂಪಂತಿ ನಮೇ ಕರ್ಮ ಫಲೇ ಸ್ಪೃಹ ಇತಿ ಮಾಂ ಯೋ ವಿಜಾನಾತಿ ಸಬಧ್ಯತೆ. ಯಾವ ಕರ್ಮವೂ ನನ್ನನ್ನು ಅಂಟುವುದಿಲ್ಲ, ನಾನು ಯಾವುದೇ ಕರ್ಮ ಫಲಗಳನ್ನು ಬಯಸುವುದಿಲ್ಲ. ನನ್ನ ವಿಷಯದಲ್ಲಿ ಈ ಸತ್ಯವನ್ನು ಯಾರು ಅರ್ಥ ಮಾಡಿಕೊಳ್ಳುತ್ತಾರೋ ಅವರಿಗೆ ಫಲಾಪೇಕ್ಷೆಯ ಕರ್ಮ ಬಂಧನವಿಲ್ಲ. ಸೊ ಕೃಷ್ಣ ಎಲ್ಲಾ ತರ ಕೆಲ್ಸಗಳು ಮಾಡಿದಾನೆ. ಅಂದ್ರೆ ಇಲ್ಲಿ ನೋಡ್ಬೋದು ನಾವು, ಅವನು ಕಾಲ್ ತೊಳೆಯುವಂಥದ್ದು ಯಾರಿಗೆ, ಸುಧಾಮನಿಗೆ ಕಾಲ್ ತೊಳೆದು ಅತಿಥಿ ಸತ್ಕಾರ ಮಾಡುವಂಥದ್ದು ಇರ್ಬೋದು. ಅಥವಾ ಇಲ್ಲಿ ಅವನು ಆಕ್ಚುಲಿ ಅವನು ಸಾರಥಿಯಾಗಿರ್ತಾನೆ, ಅವನು ತೆಗೆಯೋಗಿಲ್ಲ ಯಾವುದು ಚಕ್ರನ. ಆದ್ರೆ ಅವನ ಒಂದು ಭಕ್ತನಿಗೆ ಯಾವಾಗ ತೊಂದರೆ ಆಗುತ್ತೆ ಅನ್ನುವಾಗ ಅವನು ಯಾವುದನ್ನು ಲೆಕ್ಕಿಸಲ್ಲ. ಯಾಕಂದ್ರೆ ಅವನಿಗೆ ಯಾವ ಧರ್ಮನೂ ಅಂಟಲ್ಲ. ಕೃಷ್ಣನಿಗೆ ನಾಮಾಂ ಕರ್ಮಾಣಿ ಲಿಂಪಂತಿ, ನನಗೆ ಯಾವುದು ಅಂಟಲ್ಲ. ಈಗ ಅದು ಬೇರೆಯವ್ರಿಗಾದ್ರೆ ಅದು ಅಂಟ್ಬೋದು, ಆದ್ರೆ ದೇವ್ರಿಗೆ ಅದೆಲ್ಲ ಲೆಕ್ಕ ಇಲ್ಲ. ಈಗ ಕೃಷ್ಣನ ಕೆಲವು ಜನ ಹೇಳಿದ ಕೃಷ್ಣ ಮಾಡಿದ್ಮೇಲೆ ನಾನ್ ಮಾಡ್ಬೋದಲ್ಲ ಅಂತಿಲ್ಲ, ಕೃಷ್ಣನಿಗೆ ಅಂಟಲ್ಲ ಕರ್ಮ, ಬಟ್ ನಮಗೆ ಅಂಟುತ್ತೆ. ಸೊ ಯಾವುದೇ ಕೆಲಸ ಮಾಡಿದ್ರು ಕೃಷ್ಣನಿಗೆ ಕರ್ಮಗಳು ಅಂಟಲ್ಲ. ಸೊ ಗೋವನ್ನ ಮಾಡಿದ್ದು ಇರ್ಬೋದು, ಇದು ವೈಶ್ಯ ಆಗಿ ಮಾಡಿದಾನೆ. ಮತ್ತೆ ಇಲ್ಲಿ ಜ್ಞಾನ ಕೊಡುವಂಥದ್ದು, ಭಗವದ್ಗೀತೆಯ ಜ್ಞಾನ ಕೊಡುವಂಥದ್ದು ಇಲ್ಲಿ ಒಂದು ಸಾರಥಿಯಾಗಿ ಭಗವದ್ಗೀತೆಯ ಜ್ಞಾನ. ಸೊ ಬ್ರಾಹ್ಮಣ, ಇಲ್ಲಿ ಕ್ಷತ್ರಿಯ, ಇಲ್ಲಿ ವೈಶ್ಯ, ಇಲ್ಲಿ ಶೂದ್ರ ಅಂದ್ರೆ ಕಾಲ್ ತೊಳೆಯುವಂಥದ್ದು. ಸೊ ಎಲ್ಲಾ ತರ ಕಾರ್ಯಗಳನ್ನು ಕೃಷ್ಣ ಮಾಡಿದಾನೆ, ಆದ್ರೆ ಅದು ಯಾವುದು ಅಂಟಲ್ಲ ಕೃಷ್ಣನಿಗೆ ಅಂತ ಹೇಳಿ. ಕರ್ಮಣೋ ಹ್ಯಪಿ ಬೋದ್ಧವ್ಯಂ ಚ ವಿಕರ್ಮಣಃ ಅಕರ್ಮಣಶ್ಚ ಬೋದ್ಧವ್ಯಂ ಗಹನಾ ಕರ್ಮಣೋ ಗತಿ. ಕರ್ಮದ ಜಟಿಲತೆಯನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಅದರಿಂದ ಮನುಷ್ಯನು ಕರ್ಮವು ಯಾವುದು, ವಿಕರ್ಮವು ನಿಷಿದ್ಧ ಕರ್ಮ ಯಾವುದು, ಅಕರ್ಮವು ಯಾವುದು ಎನ್ನುವುದನ್ನು ಸರಿಯಾಗಿ ತಿಳಿದುಕೊಳ್ಳಬೇಕು. ಸೊ ನಾವು ಕರ್ಮ, ನಮಗೆಲ್ಲರಿಗೂ ಗೊತ್ತಿರುವಂತದ್ದು ಕರ್ಮ ಮತ್ತೆ ವಿಕರ್ಮ. ಅಂದ್ರೆ ಕರ್ಮ ಅಂತ ಹೇಳಿದ್ರೆ ಒಳ್ಳೆ ಕೆಲಸ, ವಿಕರ್ಮ ಅಂದ್ರೆ ಬೇಡದ ಕೆಲಸಗಳು. ಅದೇ ಅಕರ್ಮ ಅಂತ ಹೇಳಿ ಒಂದು, ಅದೇನಂದ್ರೆ ಕೃಷ್ಣ ಪ್ರಜ್ಞೆಯಲ್ಲಿ ಮಾಡುವಂತದ್ದು ಅಕರ್ಮ. ಸೊ ಈ 3 ಕರ್ಮಗಳು, ಬೇರೆ 2ರಲ್ಲೂ ಬಂಧನ ಇದೆ. ಕರ್ಮ ಅಂದ್ರೆ ವಿಕರ್ಮ ಮಾಡಿದ್ರೆ ನರಕಕ್ಕೆ ಹೋಗ್ತೀವಿ, ಒಳ್ಳೆ ಕರ್ಮ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತೀವಿ. ಅದೇ ಅಕರ್ಮ ಮಾಡಿದ್ರೆ ಅಂದ್ರೆ ಅದೆರಡರಲ್ಲೂ, ವಿಕರ್ಮ ಮತ್ತೆ ಆ ಕರ್ಮದಲ್ಲಿ ಹೋದ್ರು ಮತ್ತೆ ನಾವು ಮತ್ತೆ ಪುಣ್ಯ ಮುಗ್ದಿದ ತಕ್ಷಣ ಲೈಕ್ ಕರೆನ್ಸಿ ತರ, ಅದು ಮುಗ್ದಿದ್ಮೇಲೆ ಮತ್ತೆ ಇಲ್ಲಿ ಭೂಮಿಗೆ ಹುಟ್ಟಿ ನಾವು ಮತ್ತೆ ತಗೊಳ್ಬೇಕು ಜೀವನ. ಆದ್ರೆ ಅಕರ್ಮ ಮಾಡಿದ್ರೆ ನಮಗೆ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿ ಇಲ್ಲ. ಸೊ ಇಲ್ಲಿ ನೋಡ್ಬೋದು ನಾವು ಅಕರ್ಮಗಳು, ಇದೆಲ್ಲ ಅಕರ್ಮ ಅಲ್ಲ, ಸಾರಿ ವಿಕರ್ಮ. ಸೊ ವಿಕರ್ಮ ಅಂತ ಹೇಳಿದ್ರೆ ಬೇಡದ ನಾವು ಕಾರ್ಯಗಳಲ್ಲಿ ತೊಡಗಿದ್ರೆ ಯಾವ ತರ ಒಂದು ಜೀವನ ಸಿಗುತ್ತೆ ಅಂತ. ಸೊ ಇಲ್ಲಿ ನೋಡ್ತಾ ಇದೀವಿ ಯಾವ ತರ ಒಂದು ಎಕ್ಸ್ಪೋಜರ್ ಈ ತರ ಲೈಫ್ ಅಲ್ಲಿ ಇದ್ರೆ ಅವರಿಗೆ ಪ್ಲಾಂಟ್ ಲೈಫ್ ಸಿಗುತ್ತೆ, ಅಂದ್ರೆ 1000 ವರ್ಷ ಅವರು ಹಾಗೆ ಇರುವಂತದ್ದು. ಮತ್ತೆ ಇಲ್ಲಿ ಅಂದ್ರೆ ಮಾಂಸಾಹಾರಿ ಸೇವನೆ ಇರ್ಬೋದು, ಆಗ ಮತ್ತೆ ಹುಲಿಯಾಗಿ ಹುಟ್ಟುವಂಥದ್ದು. ಅಥವಾ ಇಲ್ಲಿ ಮತ್ತೆ ಸಿಕ್ಕಾಬಟ್ಟೆ ನಿದ್ದೆ ಮಾಡಿ ಜೀವನ ವೇಸ್ಟ್ ಮಾಡ್ತಾ ಇದ್ರೆ ಅದು ಪ್ರಾಣಿಗಳ ಪೋಲಾರ್ ಬೇರ್ ಆಗುವಂಥದ್ದು. ಅಥವಾ ಇಲ್ಲಿ ಮತ್ತೆ ಅಂದ್ರೆ ಏನು ಒಂದು ಡಿಸ್ಟಿಂಕ್ಷನ್ ಇಲ್ಲದೆ ಸಿಕ್ಕಿದ್ದೆಲ್ಲ ನಾವು ತಿಂತಾ ಇದ್ರೆ ಹಂದಿ ಆಗುವಂಥದ್ದು. ಸೊ ಹೀಗೆ ವಿಕರ್ಮಗಳು ಇದೆಲ್ಲ. ಇನ್ನೊಂದು 10 ನಿಮಿಷ ಇಲ್ಲ, ಮುಗೀತಷ್ಟೇ ಲಾಸ್ಟ್. ಓಕೆ, ಅಕರ್ಮ. ಸೊ ಇವರು ನಾರದ ಮುನಿ. ಸೊ ನಾರದ ಮುನಿನ ನಾವು ಅಕರ್ಮದ ಹೀರೋ ಅಂತ ಹೇಳ್ತಾರೆ. ಯಾಕೆ ಅಂತ ಹೇಳಿದ್ರೆ ನಾರದ ಮುನಿ ಎಷ್ಟು ಅಂದ್ರೆ ಭಕ್ತರು, ಅಂದ್ರೆ ಅವರು ಕೃಷ್ಣಂದು ಅಂತ ಹೇಳಿದ್ರೆ ಅವ್ರು ಯಾರ್ಯಾರಿಗೆ ಬೋಧನೆ ಮಾಡ್ತಾರೋ ಅವರೆಲ್ಲ ಪರಮ ಭಕ್ತರ ಆಗುವಂಥದ್ದು. ಅಂದ್ರೆ ಅವರು ಮೃಗಾರಿ ಇರ್ಬೋದು, ಮೃಗಾರಿ ಅಂತ ಹೇಳೋ ಅಂದ್ರೆ ಅವನು
ಒಬ್ಬ ಕಾಡಲ್ಲಿ ಕಳ್ಳ ಇದಾಗಿ ಅಂದ್ರೆ ತೀರಾ ಹಿಂಸೆ ಮಾಡಿ ಪ್ರಾಣಿಗಳನ್ನ ಅರ್ಧ ಸಾಯಿಸಿ ಕೊಳ್ತಾ ಇರ್ತಾನ ಅವನು. ಆತರ ಒಂದು ಅವನು ಅವನಿಗೆ ಅದರಲ್ಲೇ ಒಂದು ಖುಷಿ. ಆತರ ಒಂದು ಹಿಂಸೆ ಮಾಡ್ತಾ ಇರ್ತಾನೆ. ಅಂತವನನ್ನೇ ಚೇಂಜ್ ಮಾಡ್ತಾರ ಅವ್ರು. ಅಂದ್ರೆ ಮತ್ತೆ ಇವನಿರ್ಬೋದು ವಾಲ್ಮೀಕಿ ಒಬ್ಬ ಇದಾಗಿರ್ತಾನೆ. ಯಾರು ರತ್ನಾಕರ ಅಂತ ಹೇಳೋ ಒಬ್ಬ ಡಕಾಯಿತ ಆಗಿರ್ತಾನೆ ಹಿಂದಿನ ಜನ್ಮ, ಅಂದ್ರೆ ಹಿಂದಿನ ಜನ್ಮ ಅಲ್ಲ, ಮೊದ್ಲಿಗೆ. ಆಮೇಲೆ ಅವನನ್ನು ಚೇಂಜ್ ಮಾಡುವಂತದ್ದು ನಾರದ ಮುನಿ. ಸೊ ನಾರದ ಮುನಿ ಯಾರ್ಯಾರನ್ನ ಮಾಡ್ತಾರೋ, ಈ ಪ್ರಹ್ಲಾದ್ ಮಹಾರಾಜ್ ಇರ್ಬೋದು ಅಥವಾ ಧ್ರುವ ಮಹಾರಾಜ್ ಇರ್ಬೋದು, ಅವ್ರೆಲ್ಲ ಸಣ್ಣ ಮಗು, 5 ವರ್ಷದ ಮಗು, ಯಾರು ಧ್ರುವ ಮಹಾರಾಜ್, ಅವರನ್ನ ಸರಿಯಾದ ದಾರಿಗೆ ವಿಷ್ಣುವ ಒಂದು ದರ್ಶನ ಆಗುತ್ತೆ 6 ತಿಂಗಳಲ್ಲಿ, ಅಂದ್ರೆ ಕಠೋರ ತಪಸ್ ಮಾಡಿ. ಸೊ ಅವರು ಅಕರ್ಮದ ಹೀರೋ ಅಂತ ನಾವು ಹೇಳ್ಬೋದು. ಅಂದ್ರೆ ಅವರಿಗೆ ಯಾವುದೇ ಒಂದು ಲೋಕಕ್ಕೆ, 3 ಲೋಕಗಳಲ್ಲಿ ಎನಿ ಟೈಮ್ ಅವ್ರು ಮನ್ಸ್ ಮಾಡಿದ ತಕ್ಷಣ ಅಲ್ಲಿ ಇರ್ಬೋದಂತೆ. ಅವ್ರದ್ದು ಕೆಲಸ ಏನು ಅಂತಂದ್ರೆ ಕೃಷ್ಣನ ಗುಣಗಾನ ಮಾಡುವಂಥದ್ದು, ಮೆಸೇಜ್ ಹೇಳುವಂಥದ್ದು ಎಲ್ಲರಿಗೂ, ಕೃಷ್ಣ ಕಾನ್ಶಿಯಸ್. ಸೊ ನಾರದ ಮುನಿ. ಸೊ ಇದು ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷ್ಯಂತಿ ತೇ ಜ್ಞಾನಂ ಜ್ಞಾನಿನಸ್ತತ್ವದರ್ಶಿನಃ. ಗುರುವಿನ ಬಳಿಗೆ ಹೋಗಿ ಸತ್ಯವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸು, ನಮ್ರನಾಗಿ ಅವರಿಗೆ ಪ್ರಶ್ನೆ ಮಾಡು ಮತ್ತು ಅವರಿಗೆ ಸೇವೆ ಮಾಡು. ಆತ್ಮ ಸಾಕ್ಷಾತ್ಕಾರ ಪಡೆದ ವ್ಯಕ್ತಿಗಳು ಸತ್ಯವನ್ನು ಕಂಡಿದ್ದಾರೆ, ಆದುದರಿಂದ ಅವರು ನಿನಗೆ ಜ್ಞಾನೋಪದೇಶ ಮಾಡಬಲ್ಲರು. ಸೊ ನಾವು ಈ ಜ್ಞಾನ ಏನಿದೆ, ಭಗವದ್ಗೀತೆ ಜ್ಞಾನ ಏನಿದೆ, ಅದು ನಾವು ಒಬ್ಬ ಗುರುಗಳ ಹತ್ರ ಹೋಗಿ ಕಲಿಬೇಕು. ಅಂದ್ರೆ ನಾವೀಗ ಯಾವುದೇ ಪಾಠ, ಈಗ ಓಕೆ ನೀವೀಗ ಈಗ ಮೆಡಿಕಲ್ಸ್ ಬುಕ್ಸ್ ತಂದು ನಾನೇ ಓದಿ ನನಗೆ ಡಾಕ್ಟರೇಟ್ ಕೊಡಿ ಅಂದ್ರೆ ಕೊಡಲ್ಲ. ಸೊ ಅದು ಪ್ರಾಪರ್ ಆಗಿ ಒಂದು ಕಾಲೇಜಲ್ಲಿ ಒಂದು ಓದಿರೋಂತ ಪ್ರೊಫೆಸರ್ಸ್ ಯಾರಿದ್ದಾರೆ ಅವ್ರ ಹತ್ರ ಕಲ್ತು, ಅದು ಏನಿದೆ ಪ್ರೊಸೀಜರ್ ಅದ್ರ ಪ್ರಕಾರ ಎಕ್ಸಾಮ್ ಎಲ್ಲ ಬರೆದು, ಅಂದ್ರೆ ಆಸ್ ಪರ್ ಪ್ರೊಸೀಜರ್ ನಾವು ಭೌತಿಕವಾಗಿ ಅಷ್ಟೆಲ್ಲ ಇರುವಾಗ ಇನ್ನು ಆಧ್ಯಾತ್ಮಿಕವಾಗಿ ಅಷ್ಟು ಸುಲಭವಾಗಿ ಆಗುತ್ತಾ ಇಲ್ಲ. ಸೊ ಹಾಗಾಗಿ ನಾವು ತದ್ವಿದ್ಧಿ ಪ್ರಣಿಪಾತೇನ ಅಂದ್ರೆ ಆ ಒಂದು ಹ್ಯೂಮಿಲಿಟಿಯಿಂದಾಗಿ, ಅಂದ್ರೆ ನಂಗೆ ಹೇಳ್ಕೊಡಿ ಅಂತ ಒಂದು ಇದಾಗಿ ಅಲ್ಲ, ಅಂದ್ರೆ ವೆರಿ ಹಂಬಲ್ ಆಗಿ ವಿನಯದಿಂದ ನಾವು ಗುರುಗಳ ಹತ್ರ ಶರಣಾಗಿ, ಅಂದ್ರೆ ಅಷ್ಟು ಕಂಪ್ಲೀಟ್ ಸರೆಂಡರ್ ಆಗಿ ಅವ್ರ ಹತ್ರ ನಾವು ಪರಿಪ್ರಶ್ನೆನ, ಅಂದ್ರೆ ನಮಗೆ ಗೊತ್ತಿಲ್ಲದೆ ಇರೋದನ್ನ ಪ್ರಶ್ನೆ ಮಾಡ್ಬೇಕು. ಪ್ರಶ್ನೆ ಮಾಡಿಯೇ ನಾವು ತಿಳುವಂತದ್ದು. ಯಾಕಂದ್ರೆ ನಾವು ಪ್ರಶ್ನೆಗಳು ಮಾಡ್ಬೇಕು. ಆಧ್ಯಾತ್ಮಿಕತೆಯಲ್ಲಿ ನಾವು ಮುಂದೆ ಬರ್ಬೇಕಾದ್ರೆ ನಾವು ತುಂಬಾ ಪ್ರಶ್ನೆಗಳು ಮಾಡ್ಬೇಕು. ಪ್ರಶ್ನೆ ಮಾಡ್ತಾನೆ ನಮಗೆ ಕ್ಲಾರಿಫಿಕೇಶನ್ ಸಿಗುವಂತದ್ದು. ಮತ್ತೆ ಉಪದೇಶಂತಿ ತೇ ಜ್ಞಾನ. ಸೊ ಅವರು ಸತ್ಯವನ್ನ ನೋಡಿರೋದ್ರಿಂದ ಅವ್ರು ನಮಗೆ ಹೇಳ್ತಾರೆ. ಈಗ ನಾವು ಪ್ರಭುಪಾದದ ಪುಸ್ತಕಗಳನ್ನ ನೋಡಿದ್ರೆ ನಮಗೆ ಅದರಿಂದಾನೇ ಪ್ರಭುಪಾದ ಹೇಳ್ತಾರೆ. ಪ್ರಭುಪಾದ ಒಂದ್ಸತಿ ಅವ್ರ ಶಿಷ್ಯರು ಕೇಳ್ತಾರಂತೆ, ಲೈಕ್ ಪ್ರಭುಪಾದ್ ನೀವಿಲ್ಲ ಅಂದ್ಮೇಲೆ ನಾವ್ ಹೇಗೆ ಇದ್ ಮಾಡೋದು? ಆಗ ಪ್ರಭುಪಾದ ಹೇಳ್ತಾರೆ, ನಾನ್ ನನ್ನ ಪುಸ್ತಕಗಳಲ್ಲಿದ್ದೀನಿ. ಯಾಕಂದ್ರೆ ಪುಸ್ತಕಗಳು ಜೀವಂತ. ಸೊ ಹೇಗೆ ಈ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಎಲ್ಲದಕ್ಕೂ ಜೀವ ಇರುವಂತದ್ದು. ಸೊ ಕೃಷ್ಣನ ಕೊಳಲಿಗೂ ಜೀವ ಇದೆ, ಎಲ್ಲಿ ಗೋಲೋಕದಲ್ಲಿ. ಹಾಗೆ ಪ್ರಭುಪಾದವರ ಪುಸ್ತಕಗಳಲ್ಲಿ ಪ್ರಭುಪಾದ್ ಇದ್ದಾರೆ. ಹಾಗಾಗಿ ನಾವು ಅದನ್ನ ತಗೊಂಡು ಅದನ್ನ ಓದ್ಬೇಕು. ಮತ್ತೆ ಇನ್ನೊಂದೇನಂದ್ರೆ ನಾವು ಆ ಪರಂಪರೆಗೆ ಕನೆಕ್ಟ್ ಆಗಿ ಅಲ್ಲಿಂದ ಒಂದು ಆ ಜ್ಞಾನ ತಗೋಬೇಕು. ಸೊ ಒಂದು ಲಾಸ್ಟ್ ಒಂದು ಶ್ಲೋಕ ಇದು ಏನಂತ ಹೇಳಿದ್ರೆ, ಸಂಸಾರದ ಆವ ನಳನೀಡ ಲೋಕ ಅಂತ ಹೇಳಿ ಒಂದು ಗುರುಗಳ ಇದದು ಏನಂತಾರೆ, ಜಸ್ಟ್ ನೋಡ್ಕೊಂಡು ಹೇಳ್ತೀನಿ ನಿಮಿಷ. ಓಕೆ, ಸೊ ಅದು ಸಾಕ್ಷಾತ್ ದರಿದ್ರೇನ ಸಮಸ್ತ ಶಾಸ್ತ್ರೇ, ಸಾಕ್ಷಾತ್ ದರಿದ್ರೇನ ಸಮಸ್ತ ಶಾಸ್ತ್ರೈರ್ ಉಕ್ತಸ್ತಥಾ ಭಾವ್ಯಯೇವ ಷಡ್ಭಿಃ ಕಿಂತು ಪ್ರಭೋರ್ಯಾ ಪ್ರಿಯ ಏವ ತಸ್ಯ ವಂದೇ ಗುರು ಶ್ರೀ ಚರಣಾರವಿಂದಂ. ಇದು ಶ್ರೀಲ ವಿಶ್ವನಾಥ ಚಕ್ರವರ್ತಿ ಠಾಕೂರ್ ಅವರು ಬರ್ದಿರುವಂತದ್ದು. ಸೊ ಇದರ ಅರ್ಥ ಏನು ಅಂತಂದ್ರೆ, ಗುರುವನ್ನು ಸರ್ವೋನ್ನತ ಭಗವಂತನಂತೆಯೇ ಗೌರವಿಸಬೇಕು, ಏಕೆಂದರೆ ಅವನು ಕೃಷ್ಣನ ಅತ್ಯಂತ ಆಪ್ತ ಸೇವಕನು. ಇದನ್ನು ಅಂದ್ರೆ ಈಗ ನಾವು ಪ್ರಭುಪಾದವರು ಇಲ್ಲಿ ಬರುವಂತದ್ದು ನಮ್ಮನ್ನ ಕಾಪಾಡಕ್ಕೋಸ್ಕರ, ಅಂದ್ರೆ ಅವರು ಕರ್ಮದಿಂದಾಗಿ ಬರುವಂತದ್ದಲ್ಲ. ಗುರುಗಳ ಸ್ಥಾನದಲ್ಲಿ ಯಾರಿದಾರೆ ಅವರು ಕರ್ಮದಿಂದ ಬರುವಂತದ್ದಲ್ಲ, ಅದು ಕೃಷ್ಣನ ಆಜ್ಞೆಯಿಂದ ಅವ್ರು ಬರುವಂತದ್ದು. ಬದ್ಧಾತ್ಮರನ್ನ
ಬಿಡುಗಡೆ ಮಾಡಕ್ಕೆ ಈ ಒಂದು ಮರ್ತ್ಯಲೋಕದಿಂದ. ಸೊ ಇದನ್ನು ಎಲ್ಲಾ ಶಾಸ್ತ್ರಗಳು ಹೇಳಿವೆ ಹಾಗೂ ಅಧಿಕೃತ ವರಿಷ್ಠರೆಲ್ಲರೂ ಅದನ್ನು ಅನುಸರಿಸುತ್ತಾರೆ. ಆದ್ದರಿಂದ ಶ್ರೀಹರಿಯು ಅಧಿಕೃತ ಪ್ರತಿನಿಧಿಯಾದ ಸದ್ಗುರುವಿನ ಚರಣ ಕಮಲಿಗೆ ಭಕ್ತಿಯಿಂದ ವಂದಿಸುತ್ತೇನೆ. ಇನ್ನೊಂದು, ಯಸ್ಯ ಪ್ರಸಾದ ಭಗವತ್ ಪ್ರಸಾದೋ ಯಸ್ಯ ಪ್ರಸಾದ ನ ಗತಿ ಕುತೋಪಿ ಧ್ಯಾಯಸ್ತು ವಂಸ್ತಸ್ಯ ಏಷ ಸ್ತ್ರೀ ಸಂಧ್ಯಾಂ ವಂದೇ ಗುರೋ ಶ್ರೀ ಚರಣರವಿಂದಂ. ಗುರುವಿನ ಕರುಣೆಯಿಂದ ಕೃಷ್ಣನ ಅನುಗ್ರಹವು ದೊರಕುತ್ತದೆ. ಗುರುವಿನ ಕೃಪೆ ಇಲ್ಲದೆ ಯಾವ ಪ್ರಗತಿಯೂ ಸಾಧ್ಯವಿಲ್ಲ. ಸೊ ಗುರುವಿನ ಕೃಪೆ ಇಲ್ಲದೆ ನಮಗೆ ಕೃಷ್ಣನ ಹತ್ರ ಹೋಗಕ್ಕೆ ಸಾಧ್ಯನೇ ಇಲ್ಲ. ಆದುದರಿಂದ ನಾನು ಯಾವಾಗಲೂ ಗುರುವನ್ನು ಸ್ಮರಿಸಬೇಕು ಮತ್ತು ಸ್ತುತಿಸಬೇಕು. ಕೊನೆಯ ಪಕ್ಷದಲ್ಲಿ 3 ಸಾರಿ ಸದ್ಗುರುವಿನ ಚರಣ ಕಮಲಿಗೆ ಭಕ್ತಿಯಿಂದ ವಂದಿಸಬೇಕು ಅಂತ ಹೇಳಿ ಈ ಪ್ರಾರ್ಥನೆ. ಸೊ ಪ್ರಾರ್ಥನೆಯೊಂದಿಗೆ ಈ ಅಧ್ಯಾಯ ಸಾರಾಂಶ. ಸೊ ಪಾರಂಪರ ಏವಂ ಪರಂಪರ, ಕೃಷ್ಣನ ದೈವಿಕ ಸ್ವರೂಪ ದಿವ್ಯಂ. ಎಲ್ಲಾ ಮಾರ್ಗಗಳು ಕೃಷ್ಣನಿಗೆ ದಾರಿ. ಮಮ ವರ್ತಮಾನುವರ್ತಂತೆ, ಕರ್ಮ ವಿಕರ್ಮ ಮತ್ತು ಅಕರ್ಮ ಕವಯೋಪಿ ಅತ್ರ ಮೋಹಿತಾಹ. ಜ್ಞಾನವನ್ನು ಪಡೆಯುವುದು ಜ್ಞಾನದ ಮೂಲಕ ಜುಹ್ವತಿ. ಜ್ಞಾನವನ್ನು ಪಡೆಯುವ ವಿಧಾನಗಳು ತದ್ವಿಧಿ ಪ್ರಣಿಪಾತೇನ. ಸೊ ಹರೇ ಕೃಷ್ಣ. ಒಂದ್ ಸ್ಮಾಲ್ ವಿಡಿಯೋ ಇದೆ, ಅದನ್ನ ನೋಡೋಣ. ಜಸ್ಟ್ okay.